ಸ್ಥಳೀಯ ಸಂಸ್ಥೆಯ ಸದಸ್ಯರಿರ್ತಾರೆ. ಆ ವ್ಯಾಪ್ತಿಯಲ್ಲಿ ಬರುವಂಥ ಅಂಗನವಾಡಿ ಕೇಂದ್ರಗಳು ಅದನ್ನು ಪೋಷಕರಾಗಿ ಅವರು ಅದನ್ನು ನಿರ್ವಹಣೆ ಮಾಡುವಂಥದ್ದಕ್ಕೆ ಸಾಧ್ಯ ಆಗುತ್ತೆ, ಬರುವುದಿಲ್ಲ ಇದು. ಸೊ ಹಾಗಾಗಿ ಇದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಸರ್ಕಾರ ಒಂದು ಸ್ಪಷ್ಟವಾದಂಥ ಕ್ರಮ ತಗೊಂಡ್ರೆ, ಯಾಕಂದರೆ ಸುಮ್ಮನೆ ನಾವು ಸಂಖ್ಯೆಗಳು ಕೊಡುವಂಥದ್ದು ಅಷ್ಟೇ ಅಲ್ಲ, ಈ ಪ್ರಶ್ನೆ ವ್ಯಾಪ್ತಿಯಲ್ಲಿ. ಹೌದೌದು ಹೇಳಿ ಮಾನ್ಯ ಸಭಾಧ್ಯಕ್ಷರೇ, ಇವತ್ತೇನು ಅವ್ರು ಕೇಳಿದ್ರು ಅವರೇ ಹೇಳಿದರು ಉತ್ತರನ. 4244 ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ 1655 ಮತ್ತು ನಗರ ಪ್ರದೇಶದಲ್ಲಿ 2589 ಹೊಸ ಅಂಗನವಾಡಿಗಳನ್ನು ತೆರಬೇಕು ಅಂತೇಳಿ ನಾವು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನಾನು ಕಳೆದ ವರ್ಷದಿಂದನೂ ಕೇಳ್ತಾ ಇದ್ದೆ. ಕೇಂದ್ರ ಸರ್ಕಾರದಿಂದ ಇಡೀ ರಾಷ್ಟ್ರಕ್ಕೆ ಅವ್ರಿಗೆ ಒಂದೇ ಟೈಮಿಗೆ ಕೊಡ್ತಕ್ಕಂಥ ಸಂದರ್ಭಗಳಿಗೆ ಇಲ್ಲಿ ಕೊಡೋಕ್ಕಾಗಿರಲಿಲ್ಲ. ಹಾಗಂತ ನಾವೇನೆಂದರೆ ರಾಜ್ಯ ಸರ್ಕಾರ ಇವತ್ತು ಕುಂದಿರಲಿಲ್ಲ. ಇವತ್ತೇನೆಂದರೆ ನಾವು ಅದನ್ನು ಪ್ರಾರಂಭ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈಗ ಅವುಗಳನ್ನು ಈಗಾಗಲೇ ನಮ್ಮ ತಾಲೂಕಾ ಅಧಿಕಾರಿಗಳಿಂದ ಅಲ್ಲಿ ಜಾಗವನ್ನು ಏನಂತ ಶಾಲಾ ಕಟ್ಟಡಗಳು ಏನಾದರೂ ಸೌಲಭ್ಯ ಇದ್ದರೆ ಶಾಲಾ ಕಟ್ಟಡದಲ್ಲಿ ಇರ್ಬೋದು ಅಥವಾ ಸಮುದಾಯ ಭವನದಲ್ಲಿ ಇರ್ಬೋದು ಅಥವಾ ಪಾಲಕ ಪಾಲಕಿಯರ ಯಾವುದಾದ್ರೂ ಸಂಘದಲ್ಲಿ ಇವತ್ತು ಅವು ಜಾಗ ಇದ್ದರೆ ಅವನ್ನ ಐಡೆಂಟಿಫೈ ಮಾಡಿ ಇಮಿಡಿಯೇಟಾಗಿ ಕಳಿಸ್ರಿ ಅಂತ ಹೇಳಿ. ಈ ತಕ್ಷಣ ಪ್ರಾರಂಭ ಮಾಡಬೇಕಾದ್ರೆ ಒಂದು ಏನಾದರೂ ವ್ಯವಸ್ಥೆ ಮಾಡ್ಬೇಕನ್ನೋದಕ್ಕೆ ಅಲ್ಲಿ ಮಗಳಿರ್ತಕ್ಕಂಥ ಟೀಚರ್ಗೆ ಅದೊಂದು ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ಮಾಡಬೇಕು. ಮತ್ತು ಹೆಲ್ಪರ್ನ ಸಮುದಾಯದಿಂದ ತೊಗೊಂಡು ಪ್ರಾರಂಭಕ್ಕೆ ಮಾತ್ರ ಈಗ ಮತ್ತು ನಾವು ಇಮಿಡಿಯೇಟನ್ನು ನಾವು ಕಾಲ್ ಫಾರ್ ಮಾಡ್ತೀವಿ, ಅವನು ಫಿಲಪ್ ಮಾಡ್ಕೊಂತ ಹೋಗ್ತೀವಿ. ಆ ನಿಟ್ಟಿನೊಳಗೆ ಅವನ ಪ್ರಾರಂಭ ಮಾಡಬೇಕು ಅನ್ನೋ ಹಿನ್ನೆಲೆಯೊಳಗೆ ಇವತ್ತು ನಾವು ಆದಷ್ಟು ಸರ್ಕಾರ ಭಾಳ ತೀವ್ರವಾಗಿ ಇದನ್ನು ತಗೊಂಡು ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇನ್ನೊಂದು ನೀವು ಫುಡ್ಡಿನ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಹೇಳಿದ್ರಿ. ಈಗಾಗಲೇ ಕೇಂದ್ರ ಸರ್ಕಾರದ ಗೈಡ್ಲೈನ್ ಪ್ರಕಾರ ಇವತ್ತು ಅವುಗಳನ್ನು ಸರ್ಕಾರ ಕೋರ್ಟಿನ ಆದೇಶನೂ ಹೋದವು, ಕೇಂದ್ರ ಸರ್ಕಾರದ ಆದೇಶವು. ಅದರ ಹಿನ್ನೆಲೆಯಲ್ಲಿ ಇವತ್ತು ಹೋಗ್ತಾ ಇದ್ದೀವಿ. ಏನಾದರೂ ಬದಲಾವಣೆಯನ್ನು ಮಾಡಬೇಕಾದ್ರೆ ನಮ್ಮ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬಂದರೆ ಅವನು ಕೂಡ ಬದಲಾವಣೆಯನ್ನು ಮಾಡಿಕೊಡ್ತೀವಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಓಕೆ, ಈಗ ನೆಕ್ಸ್ಟ್ ಭರತ್ ಶೆಟ್ರು. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 894 ಮಾನ್ಯ ನಗರಾಭಿವೃದ್ಧಿ ಸಚಿವರ ಹತ್ರ ಕೇಳಿದ್ವಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ. 2018ರಲ್ಲಿ ಅಂದ್ರೆ ಚುನಾವಣೆಗಿಂತ ಒಂದ್ 2-3 ತಿಂಗಳು ಮುಂಚೆನೆ ಕಾಂಟ್ರಾಕ್ಟರ್ಗೆ ವರ್ಕ್ ಆರ್ಡರ್ ಅನ್ನ ಕೊಟ್ಟಿರ್ತಾರೆ. ಅದಾದ ನಂತರ ನಾನು 2 ಸಾರಿ ಇದೇ ಪ್ರಶ್ನೆಯನ್ನ ಇದೇ ಸದನದಲ್ಲಿ ಕೇಳಿದ್ದೇನೆ. 2018ರಲ್ಲಿ ಕೊಟ್ಟಂತ ವರ್ಕ್ ಆರ್ಡರ್ ಇನ್ನೂ ಸಹ ಕೆಲಸ ಮಾರ್ಕೆಟ್ನ ಕೆಲಸ ಇನ್ನೂ ಸಹ ಮುಗಿಲಿಲ್ಲ. ಅದನ್ನ ಇಷ್ಟರೊಳಗೆ ಮುಗಿಸಿ ಹ್ಯಾಂಡ್ ಓವರ್ ಮಾಡಬೇಕಿತ್ತು. ಮಾನ್ಯ ಸಚಿವರು ಏನಾಗಿದೆ, ಯಾವಾಗ ಮುಗಿಸ್ಬೋದು ಅನ್ನೋದನ್ನ ತಿಳಿಸ್ಬೇಕು ಸರ್. ಓಕೆ, ಹೇಳಿ ಬಸವಯ್ಯ. ಸನ್ಮಾನ್ಯ ಅಧ್ಯಕ್ಷರೇ, ಏನು ಸನ್ಮಾನ್ಯ ಸದಸ್ಯರು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಉದ್ದೇಶಿತ ಸೂರ್ಕಲ್ ಮಾರುಕಟ್ಟೆ ಅದು 6 ಮಹಡಿಗಳ ಒಂದು ಸಂಕೀರ್ಣ ಸುಮಾರು 3.5 ಎಕರೆನಲ್ಲಿ ಈ ಸಂಕೀರ್ಣವನ್ನು ಕಟ್ಟಬೇಕಾಗಿತ್ತು. ಸನ್ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ಹಲವಾರು ನ್ಯೂನತೆಗಳು ಅವತ್ತು 2017/3/2018ರಲ್ಲಿ ಇದಕ್ಕೆ ಆದೇಶ ಪತ್ರವನ್ನು ಕೊಟ್ಟಿದ್ದಾರೆ. ಆದರೆ ಜಾಗದ ಅಲಭ್ಯತೆ ಕಾರಣ ಅಲ್ಲಿ ಸಾಕಷ್ಟು ತೊಂದರೆಗಳು, ಏನು ಉದ್ದೇಶಿತ ಮಾರುಕಟ್ಟೆ ನಿರ್ಮಾಣದಲ್ಲಿದ್ದಂಥ ನಾಡ ಕಚೇರಿ, ರೈತ ಸಂಪರ್ಕ ಕೇಂದ್ರ, ಹಾಗೆ ಮಧ್ಯಭಾಗದಲ್ಲಿ ಹಾದು ಹೋಗುತ್ತಂಥ ಒಳಚಂಡಿ ಮಾರ್ಗ ಮತ್ತು 20 ಗುಂಟೆ ಜಾಗ ನಮ್ಮ ಮಹಿಳಾ ಮಂಡಲಕ್ಕೆ ಕೊಟ್ಟಿರ್ತಕ್ಕಂಥದ್ದು, ಈ ಎಲ್ಲ ನ್ಯೂನತೆಗಳಿರೋದ್ರಿಂದ ಅಲ್ಲಿ ಕಾಮಗಾರಿ ಚಾಲನೆ ಮಾಡಲಿಕ್ಕೆ ಆಗಿಲ್ಲ. ಆದರೆ ಇಂದಿನ ಸರ್ಕಾರ ತರಾತುರಿನಲ್ಲಿ ಅದಕ್ಕೆ ಪೂಜೆಯನ್ನು ಮಾಡಿ ಅದನ್ನು ಆದೇಶವನ್ನು ಕೊಟ್ಟಿದ್ದರು. ಅದಾದಮೇಲೆ ನಾನು 2 ಬಾರಿ ಭೇಟಿ ಕೊಟ್ಟು ಸ್ಥಳಕ್ಕೆ ಪರಿಶೀಲನೆ ಮಾಡಿ ಈ ಎಲ್ಲ ಇದನ್ನು ಕೂಡ ನ್ಯೂನತೆಯನ್ನು ಸರಿಪಡಿಸಿದ್ದೀವಿ. ಈಗ ನಿನ್ನೆ ಸಚಿವ ಸಂಪುಟದಲ್ಲಿ ಕೂಡ ಸುಮಾರು 82 ಕೋಟಿ ರೂಪಾಯಿಗೆ ಅನುಮೋದನೆ ಕೊಟ್ಟಿದ್ದಾರೆ. ಬೇಗ ಟೆಂಡರನ್ನು ಕರೆದು ಆ ಕಾಮಗಾರಿಯನ್ನು ಚಾಲನೆ ಮಾಡಿ ಬೇಗ ಮುಗಿಸುವಂಥ ಕೆಲಸ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನು ಸನ್ಮಾನ್ಯ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಭರತ್ ಶೆಟ್ರು ಆಯ್ತಾ? ಎಸ್. ಡಾಕ್ಟರ್ ದೇವಾನಂದ್ ಪೂಲ್ ಸಿಂಗ್ ಚೌಹಾಣ್ ಇಲ್ವಾ? ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 945 ಮಾನ್ಯ ಸಹಕಾರ ಸಚಿವರು ಈ ವಿಷಯವನ್ನು ದಯವಿಟ್ಟು ತಿಳಿಸುವರೆ. ಸೋಮಶೇಖರ್ ಅವರು ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರು. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಆದರೆ
ಕೃಷಿ ಮಾರುಕಟ್ಟೆ ಮೊದಲು ಸಿಂದಗಿ ತಾಲೂಕಿನಲ್ಲಿತ್ತು. ಆ ನಂತರ ಅದನ್ನು ಇಬ್ಬಾಗ ಮಾಡಿ ಇಂಡಿ ತಾಲೂಕು ಒಂದು ಬೇರೆ ಆಯಿತು. ಅದೇ ರೀತಿಯಾಗಿ ಚಡ್ಚಾಣ ತಾಲೂಕಿಗೂ ಒಂದು ಸಪ್ರೇಟ್ ಮಾಡಿಕೊಡ್ಬೇಕಾಗಿ ತಮ್ಮ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ಮತ್ತು ಮಾನ್ಯ ಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೋತೀನಿ ಸರ್. ಸಚಿವರು. ಮಾನ್ಯ ಅಧ್ಯಕ್ಷರೇ, ಇಂಡಿ APMC ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಚಡಚಣ APMC ಬಹಳ ಡೆವಲಪ್ಮೆಂಟ್ ಆಗಿದೆ, ಶುಲ್ಕನೂ ಕೂಡ ಹೆಚ್ಚಿಗೆ ಕಲೆಕ್ಷನ್ ಆಗ್ತಾ ಇದೆ. ಅದರಿಂದ ಇಂಡಿ ಇಂಪ್ರೂವ್ಮೆಂಟ್ ಆದಮೇಲೆ ಇದನ್ನು ಬೈಫರ್ಕೇಶನ್ ಮಾಡ್ತಕ್ಕಂಥದ್ದಕ್ಕೆ ಸೂಕ್ತ ಕ್ರಮ ತೆಗೆದುಕೊಳ್ಬೋದು. ಇವಾಗ ಸದ್ಯಕ್ಕೆ ಅದು ಇಂಡಿ ಏನೂ ಡೆವಲಪ್ಮೆಂಟ್ ಆಗದೇ ಇರೋ ಪ್ರಯುಕ್ತ ಹೆಚ್ಚು ಶುಲ್ಕ ವಸೂಲಾಗದೇ ಇರತಕ್ಕಂಥದ್ದು ಇದ್ರೆ ಇದರಲ್ಲಿ ಚಡಚಣ ಉಪ ಮಾರ್ಕೆಟ್ ಆದ್ರೂ ಸನ್ಮಾನ್ಯ ಅಧ್ಯಕ್ಷರೇ 2020-21ರಲ್ಲಿ 37 ಲಕ್ಷ ಕಲೆಕ್ಷನ್ ಆಗ್ತದೆ, 60 ಪೈಸಾ ಏನು ನಾವು ಮಾಡಿದ್ದೀವಿ. 22-23ರಲ್ಲಿ ಇಂಡಿಲಿ 4 ಲಕ್ಷ ಆಗ್ತದೆ, ಚಡಚಣದಲ್ಲಿ 14 ಲಕ್ಷ ಆಗ್ತದೆ. ಅದರಿಂದ ಇಂಡಿ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ. ಇಂಪ್ರೂವ್ಮೆಂಟ್ ಆದಮೇಲೆ ಇದನ್ನ ಕ್ರಮ ತೆಗೆದುಕೊಳ್ಬೋದು ಅಂತಕ್ಕಂಥದ್ದನ್ನ ಸನ್ಮಾನ್ಯ ಅಧ್ಯಕ್ಷರ ಮುಖ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ. KN ಚವ್ಹಾಣ್. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಇದು ನ್ಯಾಷನಲ್ ಹೈವೇ ಇದೆ. ಚಡ್ಚಾಣ ಏನು ಮಾರುಕಟ್ಟೆ ಇದಲ್ರಿ, ನ್ಯಾಷನಲ್ ಹೈವೇ ಇದೆ. ಅಲ್ಲಿ ಜೋಳ ಬಹಳಷ್ಟು ರೈತರು ಬೆಳೆಯೋದ್ರಿಂದ ಒಂದು ಆರ್ಥಿಕ ಹೊರೆ ಆಗ್ತದೆ. ಅದನ್ನು ಈಗಾಗಲೇ ಚಡ್ಚಾಣ ತಾಲೂಕು ಹೊಸದಾಗಿ ಆದ್ರೂ ಕೂಡ ಸಬ್ ರಿಜಿಸ್ಟ್ರಾರ್ ಆಫೀಸ್ ಇಲ್ಲ, ಅಲ್ಲಿ ಬಸ್ ಡಿಪೋಗಳು ಇಲ್ಲ, ಮಿನಿ ವಿಧಾನಸೌಧ ಇಲ್ಲ. ಅಂಥದ್ರಲ್ಲಿ ಆರ್ಥಿಕ ಹೊರೆ ರೈತರ ಮೇಲೆ ಜನತೆ ಮೇಲೆ ಆಗಬಾರ್ದು ಅಂತೇಳಿ ನನ್ನ ಒಂದು ಮನವಿ ರೀ ಸನ್ಮಾನ್ಯ ಅಧ್ಯಕ್ಷರೇ. ಇಲ್ಲ, ಸ್ವಲ್ಪ ಡೆವಲಪ್ಮೆಂಟ್ ಆದಮೇಲೆ ತಮ್ಮ ಬೇಡಿಕೆಯನ್ನು ಪರಿಗಣಿಸ್ತೇವೆ. ಓಕೆ. ರಾಜೇಶ್ ನಾಯ್ಕ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಯುಕ್ತ ಗುರುತಿನ ಪ್ರಶ್ನೆ 1093 ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವ ಹಲಪಾಚಾರ್ರು. ಉತ್ತರವನ್ನು ಒದಗಿಸಲಾಗಿದೆ. ಉತ್ತರ ಸಿಕ್ಕಿದೆ ಸಭಾಧ್ಯಕ್ಷರೇ, ಆದರೆ 2021 ಮತ್ತು 23 560 ಜನರಿಗೆ ಸಿಕ್ಲಿಲ್ಲ. ಅದರಿಂದ ಆದಷ್ಟು ಶೀಘ್ರ ಅದನ್ನು ಕೊಡಿಸಬೇಕಂತ ಸನ್ಮಾನ್ಯ ಮಂತ್ರಿಗಳಲ್ಲಿ ತಮ್ಮ ಮೂಲಕ ಕೆಲಸ. ಸಭಾಧ್ಯಕ್ಷರೇ, ಅವರು ಏನಂದ್ರೆ ಇಡೀ ರಾಜ್ಯದ ಮಾಹಿತಿಯನ್ನು ಮತ್ತು ಹಾಗೇನೆ ತಮ್ಮ ಕ್ಷೇತ್ರದಲ್ಲಿ ಯಾವ ಯೋಜನೆಗಳನ್ನು ಇಟ್ಟದ್ದು ಅದನ್ನು ಡೀಟೇಲ್ ಎಲ್ಲ ಕೊಟ್ಟಿದ್ದೀನಿ. ಏನಾದರೂ ವಿಶೇಷವಾಗಿ ನೀವು ಭಾಗ್ಯಲಕ್ಷ್ಮಿ ಯೋಜನೆ ಅಡಿಯೊಳಗ ಏನು ಬಾಕಿ ಉಳಿದಿರೋ ಅವನು ಕೇಳ್ತಾ ಇದ್ದೀರಿ, ಅವನು ಕೂಡ ಆದಷ್ಟು ಬೇಗ ನಾವೇನಿದ್ರೆ ಕಂಪ್ಲೀಟ್ ಮಾಡಿಕೊಡ್ತೀವಿ. ಆದಷ್ಟು ಎಲ್ಲಿ ಉಳಿದಿಲ್ಲ, ಯಾಕೆ ನಿಮ್ಮಲ್ಲಿ ಬಂಡವಾಳದಲ್ಲಿ ಉಳಿದು ಗೊತ್ತಿಲ್ಲ, ಆದಷ್ಟು ನಾನು ನೋಡಿ ಅಧಿಕಾರಿ ಮಾತಾಡಿ ಅದನ್ನ ಆದಷ್ಟು ಬೇಗ ಅದನ್ನು ಸರಿ ಮಾಡಿಕೊಡ್ತೀವಿ. 2021 ಮತ್ತು 21-20 ಅವನೇ ಸರಿ ಮಾಡಿಕೊಡ್ತೀನಿ ಮಾಡಿಕೊಡ್ತೀನಿ. ಇಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 970 ಕೈಗಾರಿಕಾ ಸಚಿವರನ್ನ ಕೇಳಬಯಸುತ್ತೇನೆ. ನಿರಾಣಿ. ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ದುರ್ದೈವ ಸಂಗತಿ, ಬೆಳಗಾವಿ ಮಹಾನಗರ ಅಥವಾ ಬೆಳಗಾವಿ ಜಿಲ್ಲೆಗೆ ಇಂಡಸ್ಟ್ರಿಗಳು ಬರ್ತಾ ಇಲ್ಲ. ಬಿಯಾಂಡ್ ಬೆಂಗಳೂರು ಅಂತ ಹೇಳಿ ಘೋಷಣೆ ಮಾಡಿದ್ದೀರಿ, ಅದು ಬಿಯಾಂಡ್ ಹುಬ್ಳಿ ಆಗ್ತಾನೆ ಇಲ್ಲ. ಬಿಯಾಂಡ್ ಬೆಂಗಳೂರಿಂದ ಬರೀ ಹುಬ್ಳಿ ತನಕ ಬರ್ತದ, ಅಲ್ಲಿಂದ ಮುಂದೆ ಬರ್ತಾ ಇಲ್ಲ. ಅದಕ್ಕೆ ನಾವು ಬಿಯಾಂಡ್ ಹುಬ್ಳಿ ಅನ್ನುವಂಥದ್ದು ಏನಾದರೂ ಮಾಡ್ಬೇಕಂತ ಹೇಳಿ. ಯಾಕಂದ್ರೆ ನೀವು ಬಿಯಾಂಡ್ ಬೆಂಗಳೂರು ಬಂದಂದ್ರೆ ಬೆಳಗಾವಿ ಕರ್ನಾಟಕನಾಗ ಐತಿಲ್ಲ ಅನ್ನುವಂಥ ಕೆಲವು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಸ್ತ್ರೀ ಶಾಸಕರಿಗೆ. ಯಾಕಂದ್ರೆ ಇಂಡಾಲ್ ಇವತ್ತಿನ ತನಕ 30-35 ವರ್ಷ ಅದು ಒಂದು ದೊಡ್ಡ ಉದ್ಯೋಗ ಬಂದಿಲ್ಲ. ಇಲ್ಲಿ ಎಲ್ಲರೂ ಕೂತಕ ಈ ಭಾಗ ನಮ್ಮ ರಾಜ್ಯನಾಗ ಇರ್ಬೇಕಂತೇಳಿ ಬರೀ ಭಾಷಣ ಮಾಡಿ ಹೋದ್ರೆ ಏನಾಯ್ತು, ಸ್ಥಳೀಯ ಜನರಿಗೆ ನಮ್ಮಲ್ಲಿ ಇರುವಂತ ಯುವಕರಿಗೆ ಅವಕಾಶ ಆಗ್ಲಿಲ್ಲ ಅಂತಂದ್ರೆ ಇಲ್ಲಿ ಏನೋ ಪ್ರಸ್ತಾವನೆ ಪಾಸ್ ಮಾಡಿ ಏನೋ ಉಪಯೋಗ ಆಗೋದ್ರು ಸರ್. ಅದಕ್ಕೆ ವಿಶೇಷವಾಗಿ ಬೆಳಗಾವಿ ಸರ್ಕಾರ ಬಂದ ನಂತರ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಬಹಳಷ್ಟು ಹಣ ಒದಗಿಸಿದ. ಆದ್ರೆ ನೀವು ಹಿಂದಿನ ಸಲ ಮಂತ್ರಿ ಆದಾಗ ಬಹಳಷ್ಟು ಯೋಜನೆಗಳನ್ನು ಕೊಟ್ಟಿದ್ರಿ, ಹಿಂಗಾಗಿ ನಿಮ್ಗೆ ನಾನು ಧನ್ಯವಾದ ಹೇಳ್ತೀನಿ. ಆದ್ರೆ ಈ ಸಲ ಯಾಕೋ ನೀವು ಒಂದು ಸ್ವಲ್ಪ ಬೆಳಗಾವಿಯನ್ನು ಮರ್ತಾರಂತಿದ್ದ ನಾನು. ಹಿಂಗಾಗಿ ಈಗಾಗಲೇ ಹಿಂದೆ ನಮ್ಮ ಬೆಳಗಾವಿ ಎಲ್ಲ ಚೇಂಬರ್ ಆಫ್ ಕಾಮರ್ಸ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಟಚ್ ಇಂಡಸ್ಟ್ರಿ, ಮೈಕ್ರೋ ಇಂಡಸ್ಟ್ರಿದವರೆಲ್ಲರೂ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ವಿ. ಅವಾಗ ಬೆಳಗಾವಿಗೆ ವಿಶೇಷವಾಗಿ ಅಭಿವೃದ್ಧಿ ದೃಷ್ಟಿಯಿಂದ ಕೈಗಾರಿಕೆಗೆ
ಹೆಚ್ಚಿಗೆ ಒತ್ತು ಕೊಡ್ಬೇಕಂತೇಳಿ. ಯಾಕಂದ್ರೆ ಇಲ್ಲೇ ಕಾಗಲ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಐತಿ, 5 ಸ್ಟಾರ್ ಇಂಡಸ್ಟ್ರಿಯಲ್ ಎಸ್ಟೇಟ್ 5,000 ಎಕರೆ ಮಹಾರಾಷ್ಟ್ರದವ್ರದ್ದು. ನಮ್ಮಲ್ಲಿ ನಾವು ಅಲ್ಲಿ ಹೊಂಟಿದ್ದಾರೆ. ಹೀಗಾಗಿ ನೀವು ವಿಶೇಷವಾದ ಇಡೀ ರಾಜ್ಯಕ್ಕೆ ಏನು ಕೈಗಾರಿಕಾ ನೀತಿ ಮಾಡ್ತೀರಿ, ಬೆಳಗಾವಿಗಿನ ಗಡಿ ಭಾಗ ಅಂತ ತಿಳ್ಕೊಂಡು ಒಂದು ವಿಶೇಷವಾದಂಥ ನೀತಿಯನ್ನು ಮಾಡಿದ್ರೆ ಭಾಳ ಜನ ಬರ್ತಾರೆ. ನೀವು ರಾಜ್ಯನೇ ಕೊಡುವಂಥ ಸವಲತ್ತುಗಳನ್ನ ಬೆಳಗಾವಿ ಕೊಟ್ಟರೆ ಬರೋದು ಸರ್. ಯಾಕಂದ್ರೆ ನಮ್ಗೆ ಹೆಚ್ಚಿಗೆ ಮಹಾರಾಷ್ಟ್ರದವ್ರು ಕೊಡ್ತಾ ಇದ್ದಾರೆ. ಗಡಿ ಭಾಗನ ಏನು ಇಂಡಸ್ಟ್ರಿ ಫೌಂಡ್ರಿಗಳು ಕೊಲ್ಲಾಪುರ ಕಾಗಲ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಬೆಳೆದದ್ದು ಸರ್. ಹೀಗಾಗಿ ನೀವು ಬರೀ ಇಲ್ಲಿ ಭಾಷಣ ಮಾಡಿ ಹೋದ್ರೆ ಉಪಯೋಗ ಆಗೋದು ಸರ್. ಅದಕ್ಕೆ ಬೆಳಗಾವಿ ಒಳಗೆ ವಿಶೇಷವಾಗಿ ಆಟೋಮೊಬೈಲ್ ಇಂಡಸ್ಟ್ರಿಯನ್ನು ತರೋ ದೃಷ್ಟಿಯಿಂದ ಸರ್ಕಾರ ಮಾಡೋದಿಲ್ಲ, ನಾವು ಒಪ್ತೀವಿ. ಆದರೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡುವಂಥದ್ದು ತಾವು ಭಾಳಷ್ಟು ಫ್ಯಾಕ್ಟ್ರಿಗಳು ನಡೆಸ್ತೀರಿ. ಅದಕ್ಕೆ ಬೆಳಗಾವಿ ಬಗ್ಗೆ ವಿಶೇಷವಾದ ಕಾಳಜಿ. ಇನ್ನೊಂದು ಧನ್ಯವಾದ ಹೇಳ್ತೀನಿ ಸರ್. ಒಂದೇ ನಿಮಿಷ, ನಾವು ಎಂದೆಲ್ಲ ಒಂದ್ಸಲ ಮಾತಾಡೋದು ಸರ್, ನಮ್ಮನ್ನ ಕಟ್ ಮಾಡಕ್ ಹೋಗ್ಬೇಡ್ರಿ. ನಾವು ಭಾಳ ಮಾತಾಡೋದಿಲ್ಲ ಎಂದು. ಇದಾದ್ಮೇಲೆ ಮತ್ತೊಂದು ಉಪ ಪ್ರಶ್ನೆ ಕೇಳ್ರಿ. ಅಲ್ಲ, ಉಪ ಪ್ರಶ್ನೆ ಕೇಳ್ತೀನಿ ಸರ್. ಅವ್ರಿಗೆ ಮತ್ತೊಂದು ಧನ್ಯವಾದ. ಗ್ಲೋಬಲ್ ಇಂಡಸ್ಟ್ರಿ ಏನು ನಮ್ಮದು ಗ್ಲಾಸ್ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಅವ್ರಿಗೆ ಧನ್ಯವಾದನೂ ಹೇಳ್ತೀನಿ. ಅಂದ್ರೆ ಯಾವ ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳಾಕ್ಬೇಕತ್ತದ. ಆದ್ರೆ ವಿಶೇಷವಾಗಿ ಬಿಯಾಂಡ್ ಬೆಂಗಳೂರು ಏನದ, ಅದು ಬಿಯಾಂಡ್ ಹುಬ್ಳಿ ಆಗ್ಬೇಕನ್ನೋ ವಿನಂತಿಯನ್ನು ಮಾಡ್ತೀನಿ. ಮತ್ತು ಅವ್ರು ಉತ್ತರ ಕೊಟ್ಟ ನಂತರ ಕೆಲವೊಂದು ಉಪ ಪ್ರಶ್ನೆ ಕೇಳ್ತೀನಿ. ಗುಡ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರು ಕೇಳಿರುವ ಹಾಗೆ ನಾವು ಮೊನ್ನೆ ನಡೆದಿರುವಂಥ ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶ ಅಂದಾಜು 9.81 ಲ್ಯಾಕ್ ಕ್ರೋರ್ಸ್ದಷ್ಟು ನಾವು MOUಗಳಿಗೆ ಸೈನ್ ಮಾಡಿದ್ದೀವಿ. ಇದರಿಂದ ಅಂದಾಜು 6 ಲಕ್ಷ ಜನರಿಗೆ ಉದ್ಯೋಗ ಸಿಗುವಂಥ ಅವಕಾಶಗಳಿದೆ. ಅಂದರೆ ಭಾಳ ವಿಶೇಷವಾಗಿರುವಂಥ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂದರೆ ಬೆಂಗಳೂರಲ್ಲಿ ಕೇವಲ ±10% ಮಾತ್ರ ಇಂಡಸ್ಟ್ರಿಗಳು ಅಲ್ಲಿ ಬರ್ತಾ ಇದೆ. ಯಾವುದೇ ಇನ್ಸೆಂಟಿವ್ ಆಗಲಿ, ಸಬ್ಸಿಡಿ ಆಗಲಿ, ಯಾವುದೇ ಪ್ರೋತ್ಸಾಹವನ್ನು ಬೆಂಗಳೂರಲ್ಲಿ ಬರುವಂಥ ಕಾರ್ಖಾನೆಗಳಿಗೆ ಕೊಡ್ತಾ ಇಲ್ಲ. ಇದರಿಂದ ±more than 80 to 90% ಇಂಡಸ್ಟ್ರಿಗಳು Tier 2 ಸಿಟೀಸಲ್ಲಿ ಬರ್ತಾ ಇದೆ. ಅದು ಬೆಳಗಾವಿ ಇರ್ಬೋದು, ಹುಬ್ಳಿ ಧಾರವಾಡ ಇರ್ಬೋದು, ಕಲಬುರಗಿ ಇರ್ಬೋದು, ಅಥವಾ ಮೈಸೂರು, ಮಂಗಳೂರು ಈ ಸೈಡ್ದಲ್ಲಿ. ಈಗಾಗಲೇ ನಾವು 2.81 ಲ್ಯಾಕ್ ಕ್ರೋರ್ಸ್ದು ಹೈ ಲೆವೆಲ್ ಕಮಿಟಿ ಪ್ರಾಜೆಕ್ಟ್ ಅಂತಂದು ಅದನ್ನು ಅಪ್ರೂವ್ ಮಾಡಿ ಯಾವ್ಯಾವ ಜಾಗದಲ್ಲಿ ಯಾವ ಕಾರ್ಖಾನೆಗಳು ಬರ್ತೈತೆ ಅನ್ನುವಂಥದ್ದನ್ನು ಸೆಕ್ಟರ್ ಸ್ಪೆಸಿಫಿಕ್ ಇರ್ಬೋದು, ಜನರಲ್ ಇಂಡಸ್ಟ್ರಿ ಇರ್ಬೋದು, ಅವುಗಳೆಲ್ಲವುಗಳನ್ನು ಸಹಿತ ನಾವು ತೋರಿಸಿದ್ದೀವಿ. ಇನ್ನು ಉಳಿದಿರುವಂಥ ಇಂಡಸ್ಟ್ರಿಯನ್ನು ನಾವು ಜಿಮ್ ಆದಾಗಿನಿಂದ 90 ದಿವಸದ ಒಳಗಾಗಿ ನಾವು ಅವೆಲ್ಲವುಗಳನ್ನು ಅಪ್ರೂವಲ್ ಮಾಡಿ ಅದು ಸಾಧಕ ಬಾಧಕಗಳನ್ನು ನೋಡಿಕೊಂಡು ಯಾವ್ಯಾವ ಡಿಸ್ಟ್ರಿಕ್ಟ್ ವೈಸು ಮತ್ತು 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಅನ್ನುವಂಥದ್ದು ಏನು ಘೋಷಣೆ ಮಾಡಿದ್ದೀವಿ, ಆ ನಿಟ್ಟಿನಲ್ಲಿ ನಾವು ಹೆಚ್ಚಿಗೆ ಬೆಳಗಾವನ್ನು ಈ ಬಾರ್ಡರ್ ಭಾಗದಲ್ಲಿರುವಂಥದ್ರ ಕಡೆ ನಮ್ಮ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರು ಹೇಳಿದ ಹಾಗೆ ಇಲ್ಲಿ ಕೊಡೋದ್ರ ಕಡೆ ನಾವು ಗಮನ ಹರಿಸ್ತೀವಿ. ಮತ್ತು ಇನ್ನೊಂದು ಈಗಾಗಲೇ ಗೋಲ್ಡ್ ಗ್ಲಾಸ್ ಅನ್ನುವಂಥದ್ದು ಒಂದು ಡೆಲ್ಲಿ ಬೇಸ್ಡ್ ಕಂಪ್ನಿ, ಅದು 2,500 ಕೋಟಿ ರೂಪಾಯಿದನ್ನು ಇನ್ವೆಸ್ಟ್ಮೆಂಟನ್ನು ಉಮೇಶ್ ಕತ್ತಿ ಅವರ ಕ್ಷೇತ್ರದಲ್ಲಿ ನ್ಯಾಷನಲ್ ಹೈವೇದಲ್ಲೇ ಪನಗ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅದು ಬರ್ತಾ ಇದೆ. ಅದರಲ್ಲಿ ಅವರು 10 ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿದರು, 8 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಒಂದು ವಿಶೇಷ ಅಂದರೆ ಅದರಿಂದ 2,500 ಕೋಟಿ ರುಪೀಸ್ ಫಸ್ಟ್ ಪೇಜಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೆಕೆಂಡ್ ಪೇಜ್ದಲ್ಲಿ ಅವ್ರು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ನಿರುದ್ಯೋಗ ಯುವಕ ವೇತನ ಕೆಲಸ ಸಿಗುವಂಥದ್ದಿದೆ. ನಿನ್ನೆ ದಿವಸ ಒಬ್ಬರು ರಷ್ಯನ್ ಕಂಪ್ನಿ ಬಂದಿದ್ದರು. ರಷ್ಯನ್ ಕಂಪ್ನಿದವರು ಇಲೆಕ್ಟ್ರಿಕಲ್ ವೆಹಿಕಲನ್ನು, GV ವೆಹಿಕಲನ್ನು ಮಾಡೋದ್ರ ಕಡೆ ನಾವು ಬೆಂಗಳೂರಲ್ಲಿ ಮಾಡ್ತೀವಿ ಅಂತ ಬಂದಿದ್ದರು. ಅದನ್ನು ಅವ್ರು ಕನ್ವಿನ್ಸ್ ಮಾಡಿದೆ. ಬೆಳಗಾವಿ ಬಾರ್ಡರ್ ಭಾಗದಲ್ಲಿದೆ ಮತ್ತು ಧಾರವಾಡ ಇರಲಿ ಅಥವಾ ನಮ್ಮ ಕಲಬುರಗಿ ಇರಲಿ, ಈ ಭಾಗದಲ್ಲಿ ಮಾಡಿದರೆ ನಾವು ವಿಶೇಷವಾಗಿರುವಂಥ ಸವಲತ್ತುಗಳನ್ನು ಕೊಡ್ತೀವಿ ಅಂತ ಹೇಳಿದ್ವಿ. ಅವ್ರನ್ನ ಡೆಲಿಗೇಷನ್ನೇ ಬಂದಿತ್ತು. ಅವ್ರು ಬೆಂಗಳೂರಲ್ಲಿ ಸಿಗ್ತಾರೆ ಅಂತೇಳಿ ಬಂದಿದ್ದರು. ನಾವಿಲ್ಲಿ ಬೆಳಗಾವಿಯಲ್ಲಿ ಸೆಷನ್ ನಡೀತಿತ್ತು ಅಂದಾಗ ಇಲ್ಲಿ ಬಂದಾಗ ಹೇಳಿದರು. ಅದನ್ನು ಸಹಿತ ಅವರು ನೆಕ್ಸ್ಟ್ ವೀಕ್ದಲ್ಲಿ ನಮ್ಗೆ ಒಂದು ಟೀಮನ್ನು ಅಲ್ಲಿ ಕರೆದಿದ್ದಾರೆ. ನಾವೇ ಎಲ್ಲ ಖರ್ಚು ಕೊಡ್ತೀವಿ, ನಮ್ಮ ಇನ್ಫ್ರಾಸ್ಟ್ರಕ್ಚರ್ ನೋಡಿ ಅಂದಾಜು ಅದು more than 2,000 crores ಇದೆ. ನಮ್ಮ ಕಡೆ ಇಲ್ಲಿ ಲ್ಯಾಂಡನ್ನು ಅವೈಲೇಬಲ್ ಇರೋದ್ರಿಂದ ಆ ರಷ್ಯನ್ ಕಂಪ್ನಿ GV ಅಂದ್ರೆ ಇಲೆಕ್ಟ್ರಿಕಲ್ ವೆಹಿಕಲ್, EV ವೆಹಿಕಲನ್ನು ಮಾಡೋಂಥವ್ರ ಕಡೆ ನಾವು ಬೆಳಗಾವಿಯಲ್ಲಿ ತರುವಂಥದ್ದು ಮಾಡ್ತೀವಿ. ಇದು ಫೌಂಡ್ರಿ ಭಾಳ ಫೇಮಸ್ ಆಗಿರುವಂಥ ಏರಿಯಾ ಬೆಳಗಾವಿ ಜಿಲ್ಲೆ. ಬೆಳಗಾವಿಯಲ್ಲಿ ಇನ್ನು ವಿಶೇಷವಾಗಿ ಆಟೋಮೊಬೈಲ್ ಸೆಕ್ಟರ್ದಲ್ಲಿ ಇರ್ಬೋದು ಅಥವಾ ಫೌಂಡ್ರಿಗೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಅವೆಲ್ಲವುಗಳನ್ನು ಹೆಚ್ಚಿಗೆ ಒತ್ತು ಕೊಟ್ಟು ಬೆಳಗಾವಿಯಲ್ಲಿ ತರುವಂಥದ್ರ ಕಡೆ ನಾವು ಗಮನ ಹರಿಸ್ತೀವಿ. ಮತ್ತು ನಮ್ಮ ಸ್ನೇಹಿತರಂತ ಅಭಯ್ ಪಾಟೀಲ್ ಅವ್ರ ಜೊತೆ ಚರ್ಚೆ ಮಾಡಿ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಲ್ಯಾಂಡನ್ನು ಇಲ್ಲಿ ಅಕ್ವಿಷನ್ ಮಾಡ್ಕೊಂಡು ಒಂದು ಗೋಲ್ಡ್ ಕ್ಲಾಸ್ ಇಂಡಸ್ಟ್ರಿಯಲ್ ಏರಿಯಾ, ಒಂದು ಒಳ್ಳೆಯ ಒಂದು ಇಂಡಸ್ಟ್ರಿಯಲ್ ಏರಿಯಾ ಮಾಡ್ಕೊಂಡು, ಯಾಕಂದ್ರೆ ಬಾರ್ಡರ್ ಇರೋದ್ರಿಂದ ಮಹಾರಾಷ್ಟ್ರದಿಂದ ಸಹ ಸಾಕಷ್ಟು ಸ್ಟಾರ್ ಕ್ಯಾಟಗರಿ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ದಾರೆ. ಅದಕ್ಕೆ ಇಕ್ವಲೆಂಟ್ ಆಗಿ ನಾವು ಕಾಂಪಿಟೇಟರ್ ಮಾಡಬೇಕಾದಂದ್ರೆ ಇಲ್ಲಿ ಒಂದು ಒಳ್ಳೆ ಗುಣಮಟ್ಟದ ಒಂದು ಸ್ಟಾರ್ ಕ್ಯಾಟಗರಿ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ರೆ ಒಂದು ಸೂಕ್ತ ಆಗ್ತದೆ. ಈ ಸಲಹೆಗಳನ್ನು ತೆಗೆದುಕೊಂಡು ಬಾರ್ಡರ್ ಏರಿಯಾದಲ್ಲಿ ಇಂಡಸ್ಟ್ರಿ ಮಾಡೋದ್ರೆ ಏನೋ ಸ್ಪೆಷಲ್ ನಿಮ್ಗೆ ಏನಾದ್ರು ಇಲ್ಲ, ನಾವು Tier 2 ಸಿಟೀಸ್ದಲ್ಲಿ ಸ್ವಲ್ಪ ಸ್ಪೆಷಲ್ ಕೊಡ್ತೀವಿ. ಬಾರ್ಡರ್ ಗತಿ ಏನು ಕೊಡೋದಿಲ್ಲ. Tier 2 ಸಿಟಿ ಅಂದ್ರೆ ಎಲ್ಲಾ ಕಡೆಗೆ ಬಂತು. ಈ ಬಾರ್ಡರ್ ಏರಿಯಾದಲ್ಲಿ ಇರೋರಿಗೆ ಏನ್ ಮಾಡಿದ್ದೀರಿ? ಇಲ್ಲ, ಬಾರ್ಡರ್ದಲ್ಲೇನು ನಾವು ವಿಶೇಷವಾಗಿರೋಂಥ ಸವಲತ್ತುಗಳಿಲ್ಲ. ಬಿಯಾಂಡ್ ಬೆಂಗಳೂರು Tier 2 Tier 3 ಸಿಟಿಗಿದೆ. ಕೆಲವೊಂದು ಸ್ಪೆಸಿಫಿಕ್ ಸೆಕ್ಟರ್ಗಳಿಗೆ ನಾವು ಸಬ್ಸಿಡಿಗಳನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ಮುಂದೆ ಬರುವಂಥದ್ದು ಇಲ್ಲಿ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿ
ಅವ್ರ ಸಲಹೆಗಳನ್ನ ತೆಗೆದುಕೊಂಡು ಅವ್ರ ಜೊತೆ ಚರ್ಚೆ ನೀವು ಮಾಡಿ ಹಂಗ್ ಮಾಡಿದ್ರೆ ಬರಂಗಿಲ್ಲ ಯಾರು. ನೀವು ಏನಾದ್ರು ವಿಶೇಷ ಏನಾದ್ರು ಅವ್ರಿಗೆ ಸವಲತ್ತು ಕೊಡ್ತೀರಿ ಅಂದ್ರೆ ಬಾರ್ಡರ್ ಅಂದ ತಕ್ಷಣ ಏನಾಗ್ತದೆ, ಮಹಾರಾಷ್ಟ್ರ ಈ ಕಡೆ ಬರ್ತದೆ, ತಮಿಳುನಾಡು, ಆಂಧ್ರ ಪ್ರದೇಶ ಆತ ಎಲ್ಲ ಕಡೆ ಬರೋದ್ರಿಂದ ಆ ಕಡೆ ಬೆಂಗಳೂರಿನ ಬಾರ್ಡರ್ ಬಹಳಷ್ಟು ಬಂದ್ಬಿಡ್ತದೆ. ಹಿಂಗಾಗಿ ಸಮಸ್ಯೆ ಆಗ್ತದೆ. ಅವ್ರು ಅಬೌವ್ 500 crore rupees ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 1-to-1 ಬೇಸಿಸ್ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಸ್ಪೆಷಲ್ ಪ್ಯಾಕೇಜ್ ಅನ್ನು ಮಾಡ್ತಾರೆ. ಓಕೆ ಅಭಯ್. ಅಧ್ಯಕ್ಷರೇ ನಮ್ದೊಂದು ಅಧ್ಯಕ್ಷರೇ ಹೇಳಿದರು, ವಿಶೇಷವಾಗಿ ಬಾರ್ಡರ್ ಇಡೀ ರಾಜ್ಯದ ಬಾರ್ಡರ್ ಪರಿಸ್ಥಿತಿ ಬೇರೆ ಸರ್, ಬೆಳಗಾವಿ ಜಿಲ್ಲೆ ಬಾರ್ಡರ್ ಪರಿಸ್ಥಿತಿ ಬೇರೆ. ಯಾಕಂದ್ರೆ ನಮ್ಮದು 60 ವರ್ಷದಿಂದ ಏನು ನಡೆದ ತಮ್ಗೆ ಗುರ್ತದ. ಈ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಆಗ್ಬೇಕಂದ್ರೆ ಒಂದು ಕೋರ್ಟ್ ಆಯ್ತು, ಆದರೆ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಜನರಿಗೆ ಕೆಲಸ ಕೊಡೋ ದೃಷ್ಟಿಯಿಂದ ವಿಶೇಷವಾದಂಥ ಬೆಳಗಾವಿ ಜಿಲ್ಲೆ ಬಗ್ಗೆನೇ ಒಂದು ನೀವು ನೀತಿಯನ್ನು ರೂಪಿಸಿ ಕೆಲವೊಂದು ಸಬ್ಸಿಡಿ ಕೊಡುವಂಥದ್ದು ಅಥವಾ ಏನಾದರೂ ಇಲ್ಲಿ ಇಂಡಸ್ಟ್ರಿ ಸಬ್ಸಿಡಿ ಹೆಚ್ಚಿನ ಅನುಕೂಲ ಮಾಡೋದು ಮಾಡಿದ್ರೆ ಮಹಾರಾಷ್ಟ್ರದಿಂದನೂ ಬರ್ತಾರೆ, ಇಡೀ ದೇಶದಿಂದನೂ ಬರ್ತಾರೆ. ಆ ದೃಷ್ಟಿಯಿಂದ ತಾವು ವಿಚಾರ ಮಾಡ್ಬೇಕನ್ನೋ ಅಧ್ಯಕ್ಷರ ಮುಖಾಂತರ ವಿನಂತಿಯನ್ನು ಮಾಡ್ತಾ, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸರ್, ನಾವು 6,500 ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನು 3 ವರ್ಷ ಹಿಂದೆ ಕಳಿಸ್ಕೊಟ್ಟಿದ್ವಿ. ಅದಕ್ಕೆ 25% ಮ್ಯಾಚಿಂಗ್ ಗ್ರ್ಯಾಂಟನ್ನು ನಮ್ಮ ಮಹಾನಗರ ಪಾಲಿಕೆಯಿಂದ ನಾವು ಬರೆಸ್ತೇವೆ ಅಂತ ಹೇಳಿದ್ವಿ. ಇನ್ನೂ ತನಕ ಅದು ಆಗಿಲ್ಲ ಸರ್. ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಬೇಕು. ಮತ್ತು ವಿಶೇಷವಾಗಿ ಸಭಾಧ್ಯಕ್ಷರು ಹೇಳಿದಂಥ ವಿಚಾರವನ್ನು ತಾವು ಗಣನೆಗೆ ತೆಗೆದುಕೊಂಡು ನಮ್ಮ ಬಾರ್ಡರ್ ಡಿಸ್ಟ್ರಿಕ್ಟ್ಗೆ ವಿಶೇಷ ಸವಲತ್ತು ಕೊಡಬೇಕನ್ನೋ ವಿನಂತಿಯನ್ನು ಮಾಡಿ, ಮತ್ತು ಗೋಲ್ಡ್ ಪ್ಲಸ್ ಏನು ಫ್ಯಾಕ್ಟ್ರಿ ನೀವು ಇಲ್ಲಿ ಇದನ್ನ ಮಾಡಕ್ಕೆ ಆಡಿದ್ರೆ ಅದಕ್ಕೆ ನಿಮ್ಗೆ ಧನ್ಯವಾದ ಹೇಳ್ತೀನಿ. ಆದ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕೊಡೋ ದೃಷ್ಟಿಯಿಂದ ತಾವು ಪ್ರಯತ್ನ ಮಾಡಬೇಕನ್ನೋ ವಿನಂತಿಯನ್ನು ಮಾಡ್ತೀನಿ. ಒಂದ್ ನಿಮಿಷ ಕರಿತಿದ್ದೀನಿ. ಬೆನ್ಕೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಅಭಯ್ ಪಾಟೀಲ್ ಸಾಹೇಬರು ಒಂದು ಮರಿತಿದಾರಂದ್ರ IT ಪಾರ್ಕ್ ಸಲುವಾಗಿ ನಮ್ಮ ಕಡೆ 700 ಎಕರೆ ಜಾಗ ಅದ. ಅದು ಇರುವುದು ಕೇಲಿ ಎದುರಿಗೆ. ಅವರು ಪ್ರಯತ್ನ ಬಹಳಷ್ಟು ಸಲ ಮಾಡಿದಾರು, ಆದ್ರೆ ಸರ್ಕಾರದ ಪ್ರಾಪರ್ಟಿ ಅದ. ಅಲ್ಲಿ IT ಪಾರ್ಕ್ ಮಾಡಬೇಕಂತ ನಾವು ಪ್ರಯತ್ನ ಮಾಡಿದೀವಿ, ಆದ್ರೆ ಅದು ಮಿಲಿಟರಿ ಕೈನಲ್ಲಿ ಅದ. ಸರ್ಕಾರ ವತಿಯಿಂದ ಪ್ರಯತ್ನ ಆಗಬೇಕು. ಆ ಜಾಗವನ್ನು ಕಬ್ಜೆನಲ್ಲಿ ತಗೊಂಡು IT ಪಾರ್ಕ್ ಮಾಡಲಿಕ್ಕೆ ಬಹಳಷ್ಟು ಅವಕಾಶ ಅದ. ಯಾಕಂದ್ರೆ ಬೆಳಗಾವಿ ಅಂದ್ರೆ ಅತಿ ದೊಡ್ಡ ಪ್ರಮಾಣದಲ್ಲಿ KL ಇರಲಿ ಬಾಕಿ ಸಂಸ್ಥೆಗಳಲ್ಲಿ ಹೈಯೆಸ್ಟ್ ಎಜುಕೇಶನ್ ಡಿಗ್ರಿ ಆದವರು, ಇಂಜಿನಿಯರಿಂಗ್ ಆದವರು ಬೆಳಗಾವಿನಲ್ಲಿ ಅದಾರ. ಅವ್ರೆಲ್ಲರೂ ಹೋಗುದಂದ್ರೆ ಪುನಃ ಹತ್ರ ಬೆಂಗಳೂರು ಹೋಗ್ತಾರು. ಆ ಜಾಗವನ್ನು ತಮ್ಮ ಸರ್ಕಾರದಲ್ಲಿ ಕಬ್ಜಾ ವಾಪಸ್ ತಗೊಂಡ್ರೆ ಒಳ್ಳೆಯಾದ IT ಪಾರ್ಕ್ ಆಗ್ಬೋದು. ಇವತ್ತು ವಿಟ್ಯೂ ತಡ್ರಿ, ಅವ್ರು ರಾಮಪ್ಪ ಅವ್ರು ಏನೋ ಕೇಳ್ತಿದ್ದಾರೆ, ಈಗ ಕೇಳ್ಬಿಡೋಣ. ಒಂದ್ ನಿಮಿಷ. ಮಾನ್ಯ ಅಧ್ಯಕ್ಷರೇ, ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಕಾಟನ್ ಮಿಲ್ ಫ್ಯಾಕ್ಟ್ರಿಗಳು ಮತ್ತೆ ಬಿರ್ಲಾ ಇದು ಅದು ಕಿರ್ಲೋಸ್ಕರ್ ಕಂಪನಿ ಫ್ಯಾಕ್ಟ್ರಿ ಇದು ಬಾರ್ಡರ್ ಅವೆಲ್ಲ ಮುಚ್ಚಿ ಹೋಗ್ಬಿಡದಾವ. ಅದಕ್ಕೆ ದಯವಿಟ್ಟು ನಮ್ಮ ಅವ್ರ ಬೆಳಗಾವಿ ಡಿಸ್ಟ್ರಿಕ್ಟ್ ಮಾತ್ರ ಬೇಡ ಅನ್ನಲ್ಲ, ನಮ್ಮ ಕಡೆ ದಾವಣಗೆರೆ ಜಿಲ್ಲೆಗೂ ಕೂಡ ಫ್ಯಾಕ್ಟ್ರಿ ಕೊಡ್ಲಿ ಅಂತ ನಾವು ಕೇಳ್ಕೊಂಡ್ರೆ. ಬಂಡೆಪ್ಪ ಅವರು. ಅಧ್ಯಕ್ಷರೇ, ಅಭಯ್ ಅವರು ಕೇಳಿದಕ್ಕೆ ನಾನು ಸಮರ್ಥನೆ ಮಾಡ್ತೀನಿ. ಯಾಕಂದರೆ ಬೆಳಗಾವಿಗೆ ಒಂದು ರೀತಿಯಿಂದ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಕಡೆಯಿಂದ ಇಂಡಸ್ಟ್ರಿಗಳು ಬರಬೇಕು, ಅದು ಬಾರ್ಡ್ರು, ಅದು ಒಪ್ಕೋತೀನಿ. ಆಮೇಲೆ ಮಂತ್ರಿಗಳಿಗೆ ಮಾತಾಡೋ ಮುಂದೆ ಹೇಳಿದ್ರು ಒಂದು ಜಿಲ್ಲೆ ಒಂದು ಪ್ರಾಡಕ್ಟು. ಈಗ ನಾವು ಬೀದರ್ ಬಾರ್ಡ್ರು ಇದೆ, ಮತ್ತು ಬೀದರು ಆ್ಯಸ್ ಎ ಜಿಂಜರು ಅಂಥೇಳಿ ಅದು ತಾವು ಅದಕ್ಕೊಂದು ಐಡೆಂಟಿಫೈ ಮಾಡಿದ್ರಿ. ಟಿಲ್ ಟುಡೇ ಕರ್ನಾಟಕದಾಗ ಎಲ್ಲಕ್ಕಿಂತ ಹೆಚ್ಚಿಗೆ ಶುಂಠಿ ಬೆಳೆಯೋದು ಬೀದರ್ನಲ್ಲಿ. ಅದಕ್ಕೆ ಬೀದರ್ ಜಿಲ್ಲೆ ಶುಂಠಿ ಬೆಳೆಗಾರ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಂತ ಮಾಡಿದ್ರು. ಇವತ್ತಿನವರೆಗೆ ಸಿಂಗಲ್ ಪ್ರೊಸೆಸಿಂಗ್ ಯೂನಿಟ್ ಬಂದಿಲ್ಲ ಅಲ್ಲಿ. ಹೇಗೆ ವ್ಯಾಲ್ಯೂ ಎಡಿಷನ್ ಆಗುತ್ತೆ? 3 ವರ್ಷ ಹಿಡಿದು ಆ ಜಿಂಜರ್ದು ಬೆಲೆ ಕುಸಿದು ಇನ್ನೂ ಜಮೀನಿನ ತೆಗೆದಿಲ್ಲ ಜನ. ಅದು ಒಂದು. ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರು ಮಾಡ್ತಾರ ಪಾಪ, ಮಾನ್ಯ ಇಂಡಸ್ಟ್ರಿಯಲ್ ಇದು ಎಲ್ಲ ಮಾಡಿ 10 ಲಕ್ಷ ಕೋಟಿ ಸಂತೋಷ ಮಾಡಿ. ಆಮೇಲೆ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ 9 ಕ್ಲಸ್ಟರು ಇವತ್ತು ರಾಜ್ಯದಲ್ಲಿ ಅನೌನ್ಸ್ ಮಾಡಿದ್ದು. ನಮ್ಮ ಬೀದರು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಅಂತೇಳಿ ಮಾಡಿದ್ದು. ಇಟ್ ಈಸ್ ಪಾರ್ಟ್ ಆ್ಯಂಡ್ ಪಾರ್ಟ್. ನಿಮ್ದು ಡ್ಯೂಟಿ ಇದೆ ಮುಂದೆ ವರ್ಷೋದು, ಇಲ್ಲಾಂದ್ರೆ ಡ್ರಾಪ್ ಮಾಡಿ ಮುಂದುವರಿಸ್ತಾ ಇದ್ದೀರಿ. ಅದು ಈ ಕೊಪ್ಪಳನಲ್ಲಿ ಟಾಯ್ಸ್ ಬಂದಿದೆ, ಈಗ ಗುಲ್ಬರ್ಗದಾಗ ಮೊಬೈಲ್ಸ್ ಇದು ಸೋಲಾರ್ದು ಬರ್ತಾ ಇದೆ. ಹಾಗಾಗಿ ನಮ್ಮಲ್ಲಿ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಇದೆ. ಅದಕ್ಕೂ ಯಾವುದೇ ಅಂದರೆ ನೀವು ನಿಮ್ಮ ಜವಾಬ್ದಾರಿ ಹೆಚ್ಚಿಗಿದೆ. ಈ ಥರ ನಿಮ್ಮದು ಇವು ಎರಡಕ್ಕೂ ಆ 9 ಕ್ಲಸ್ಟರ್ಸ್ ಏನೇನಾಗಿದೆ ಎಂಬುದ್ರ ಮ್ಯಾಗೂ ಸ್ವಲ್ಪ ಗಮನ. ಆಮೇಲೆ ಬೀದರ್ ಏನು ಜಿಂಜರ್ ಪ್ರಾಡಕ್ಟ್ ಏನಿದೆ ಅದಕ್ಕೆ ವ್ಯಾಲ್ಯೂ ಎಡಿಷನ್ಸ್ ಕಡೆಯಿಂದ ಯಾವ್ಯಾವ ಇಂಡಸ್ಟ್ರೀಸಿಗೆ ನೀವು ಆಹ್ವಾನ ಮಾಡಿ ಅಲ್ಲಿಂದ ರೈತರಿಗೆ ಪ್ರೋತ್ಸಾಹ ಕೊಡ್ತೀರಿ, ಅದ್ರ ಮ್ಯಾಗೂ ಗಮನ ಹರಿಸ್ಬೇಕಂತ ಹೇಳಕ್ ಬಯಸ್ತೀನಿ. ಕುಮಾರ್ ಬಂಗಾರಪ್ಪನವರು. ಮಾನ್ಯ ಅಧ್ಯಕ್ಷರೇ, ಈ ನಮ್ಮ ಗಡಿ ಪ್ರದೇಶದಲ್ಲಿ ವಿಶೇಷವಾಗಿ ಬೆಳಗಾಂನಲ್ಲಿ ನಾವು ಸುವರ್ಣಸೌಧ ಮಾಡ್ಕೊಂಡ ಮೇಲಂತೂ ನಮಗೆ ಭಾಳಷ್ಟು ಡೆವಲಪ್ಮೆಂಟ್, ಎಸ್ಪೆಷಲಿ ಫ್ರಮ್ ದ ಸ್ಮಾರ್ಟ್ ಸಿಟಿ ಪಾಯಿಂಟಿಂದ ಐ ಥಿಂಕ್ ಸ್ಮಾರ್ಟ್ ಸಿಟಿನಲ್ಲಿ ಕರ್ನಾಟಕದಲ್ಲಿ ಅಚೀವ್ ಮಾಡಿರ್ತಕ್ಕಂಥ 93+
ಪರ್ಸಂಟೇಜ್ ಮಾಡಿರ್ತಕ್ಕಂಥದ್ದು ಹೆಗ್ಗಳಿಕೆ ಐ ಥಿಂಕ್ ಬೆಳಗಾಂ ಸಿಟಿಗೆ ಹೋಗುತ್ತೆ ಅಂತೇಳಿ. ಮತ್ತು ಹೈಯೆಸ್ಟ್ ಸೆಮಿ ಕಂಡಕ್ಟರ್ನ ನೀವು ಮಾಡಿರ್ತಕ್ಕಂಥ ಯೂನಿಟ್ಸ್ ಇವಾಗ ಏನು ಮಾಡ್ತಾ ಇದ್ದೀನಿ ಕಾಂಪಿಟೇಷನ್ ವಿತ್ ಪೂನಾ ಇರ್ತಕ್ಕಂಥ ಸೆಮಿ ಕಂಡಕ್ಟರ್ಸ್ ಏನಿದ್ದಾವೆ ಐ ಥಿಂಕ್ ಪೂನಾದಲ್ಲಿ ಬೆಳಗಾಂನಿಂದ ಹೈಯೆಸ್ಟ್ ಆಗಿ ಇಂಡಸ್ಟ್ರೀಸಿಗೆ ಇದು ಮಾಡ್ತಾ ಇದ್ದಾರೆ. ನನ್ನ ವಿನಂತಿ ಮಂತ್ರಿಗಳಲ್ಲಿ ಏನು ಅಂದರೆ MES ವಿಚಾರವಾಗಿ ಇವಾಗ ಹಳೆಯದಲ್ಲಿ ಏನು ನಡೀತಾ ಇತ್ತು ಅದನ್ನ ಡಿಸ್ಮ್ಯಾಂಟಲ್ ಮಾಡಿರ್ತಕ್ಕಂಥದ್ದು ಕೀರ್ತಿನೂ ಕೂಡ. ಸೊ ಇವಾಗ ಇಂಡಸ್ಟ್ರೀಸನ್ನ ನೀವು ಇದನ್ನ ತಗೋಬೇಕು ಅನ್ನೋ ವಿಚಾರ ಅನ್ನೋದಾದ್ರೆ ಇವಾಗ ಮೊನ್ನೆ ನಾವೆಲ್ಲರೂ ಕಮಿಟಿಯಿಂದ ನಾವು ಗುಜರಾತ್ಗೆ ಹೋಗಿದ್ವಿ. ಸುಮಾರು ಒಂದು 8 ಜಾಗದಲ್ಲಿ ಸ್ಟೇಟಲ್ಲಿ ಅವರು ಡೆವಲಪ್ ಮಾಡಿದ್ದಾರೆ. ಸೂರತ್ ಇರೋದು ಬೇರೆ, ಇದು ಟ್ರೆಡಿಷನಲ್ ಆಗಿ 30-40 ವರ್ಷದಿಂದ ಇದು ಮಾಡ್ಕೊಳ್ತಾ ಬಂದಿದ್ದಾರೆ. ಹಾಗಾಗಿ ಇವಾಗ ಏನು ಹುಬ್ಳಿಯಿಂದ ನೀವು ಬಾರ್ಡ್ರನ್ನ ಚೇಂಜ್ ಮಾಡಿ ಮುಂದೆ ಹೋಗ್ಬೇಕು ಅಂತ ಇದ್ದೀರಿ, ಸ್ಟ್ರಾಟಜಿಕ್ ಆಗಿ ಒಂದು 8 ಜಾಗಗಳನ್ನ ಗುರುತು ಮಾಡಿಬಿಟ್ಟು ಕರ್ನಾಟಕದಲ್ಲಿ ಇನ್ಫ್ರಾಸ್ಟ್ರಕ್ಚರು ಮತ್ತು ಲ್ಯಾಂಡ್ ಅಕ್ವಿಸಿಷನ್ಸ್ ಇವಾಗ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಹೋದರೆ ಅವಾಗ ಬೆಳಗಾಂ ಇರ್ಬೋದು, ಬೀದರ್ ಇರ್ಬೋದು, ಅಥವಾ ಹುಬ್ಳಿ ಧಾರವಾಡ ಇರ್ಬೋದು, ರಾಯಚೂರು ಇರ್ಬೋದು ಆ್ಯಂಡ್ ಕೋಲಾರ್, ಇವೆಲ್ಲವೂ ಕೂಡ ಇಲ್ಲಾಂದರೆ ಬೆಂಗಳೂರು ಅಂತ ಹೇಳ್ಬಿಟ್ಟು ನೀವು ಕಾನ್ಸಂಟ್ರೇಟ್ ಮಾಡ್ತಾ ಕೂತ್ಕೊಂಡ್ರೆ ಬೆಂಗಳೂರಿಗೆ ಎವ್ರಿಬಡಿ ವಾಂಟ್ಸ್ ಟು ಕಮ್ ಬಿಕಾಸ್ ಆಫ್ ದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರು ಮತ್ತು ಮಾರ್ಕೆಟಿಂಗ್. ಬಟ್ ಇದರಿಂದ ನಾವು ಇಟ್ ಈಸ್ ವೈಡ್ ಓಪನ್ ಇರೋದ್ರಿಂದ ಐ ಥಿಂಕ್ ಕರ್ನಾಟಕಕ್ಕೆ ಒಂದು ಮುಂದಿನ 25 ವರ್ಷ 50 ವರ್ಷಕ್ಕೆ ಒಂದು ಆಲೋಚನೆ ಮಾಡೋಂಥ ಅವಶ್ಯಕತೆ ಇದೆ. ಆಯ್ತು. ಸಚಿವರು ನಿರಾಣಿಯವರು ಆಮೇಲೆ ಕೇಳೋಣ. ಸನ್ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತ ಶಾಸಕರಾಗಿರುವಂಥ ಅಭಯ್ ಪಾಟೀಲ್ ಅವರು ಬೆಳಗಾವಿ ಡಿಸ್ಟಿಕ್ಕಿಗೆ ಮತ್ತು ಈ ಬಾರ್ಡರ್ ಏರಿಯಾದಲ್ಲಿ ಒಂದು ಸ್ಪೆಷಲ್ ಪ್ಯಾಕೇಜ್ ಅನ್ನು ಕೊಟ್ಟು ಇಲ್ಲಿ ಇಂಡಸ್ಟ್ರಿ ಮಾಡಲಿಕ್ಕೆ ಪಾಲಿಸಿಯನ್ನು ತರಬೇಕು ಅನ್ನೋಂಥದ್ದನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದು ಒಳ್ಳೆಯ ಒಂದು ಸಲಹೆ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವ್ರನ್ನೂ ಕರ್ಕೊಂಡು ಒಂದು ಅದನ್ನೊಂದು ಅನುಕೂಲತೆ ಯಾವ ರೀತಿ ಮಾಡಿಕೊಡ್ಬೇಕು ಅನ್ನೋಂಥದ್ದು ಅದಕ್ಕೆ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ. ಮತ್ತು ಶಾಸಕರಂತೂ ಅನಿಲ್ ಬೆನ್ಕೆ ಅವರು ಈ ಬೆಳಗಾವಿ ಹತ್ತಿರ ಇರುವಂಥ ಡಿಫೆನ್ಸ್ದಲ್ಲಿ 700 ಎಕರೆ ಜಾಗ ಇದೆ. ಭಾಳ ದಿವಸದಿಂದ ಐಡಲ್ ಇದೆ. ಅದನ್ನೇನು ಯೂಸ್ ಮಾಡ್ತಾ ಇಲ್ಲ. ಸಾಕಷ್ಟು ಪತ್ರ ವ್ಯವಹಾರಗಳಾಗಿದೆ. ನಾವು ಸಹಿತ ಪರ್ಸನಲ್ ಆಗಿ ಕೇಂದ್ರದ ಹಿರಿಯ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಸರ್ ಜೊತೆಗೂ ಭೇಟಿ ಕೊಟ್ಟು ಅಥವಾ ನಮಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿ, ಇಲ್ಲ ಅಂದರೆ ನಾವು ಆಲ್ಟರ್ನೇಟ್ ಲ್ಯಾಂಡ್ ಕೊಡ್ತೀವಿ ಅನ್ನೋಂಥದ್ದನ್ನು ಹೇಳಿದ್ದೀವಿ. ಖಾನಾಪುರ ಹತ್ರ ನಾವು 1000 ಎಕರ್ಸ್ ಫೈನಲ್ ನೋಟಿಫಿಕೇಶನ್ ಆಗಿದೆ. ಅದು ಕಡಿಮೆ ರೇಟ್ದಲ್ಲೇ ಇದೆ. ಇವೆರಡು ಎಕ್ಸ್ಚೇಂಜ್ ಮಾಡಿದ್ದೀವಿ ಅಂದರೆ ಅವ್ರಿಗೆ ತೊಂದರೆ ಆಗೋದಿಲ್ಲ. ಇವ್ರದ್ದು ಡಿಫೆನ್ಸ್ ಅವ್ರು ಶಿಫ್ಟ್ ಮಾಡ್ಕೊಳ್ಳಿಕ್ಕೆ ಇದು ಭಾಳ ಫಲವತ್ತಾಗಿರುವಂಥ ಮತ್ತು ಒಳ್ಳೆಯ ಭೂಮಿ ಇರ್ತಾ ಇರೋದ್ರಿಂದ, ಸಿಟಿಗೆ ಅಟ್ಯಾಚ್ ಆಗಿರೋದ್ರಿಂದ ಅದನ್ನು ಕೊಟ್ಟರೆ ಅಂದರೆ ಇದು ನಾವು ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ಗಾಗಿರ್ಬೋದು ಅಥವಾ ಸೆಮಿ ಕಂಡಕ್ಟರ್ ಪಾಲಿಸಿ ಇರ್ಬೋದು, ಡಾಟಾ ಸೆಂಟರ್ ಇರ್ಬೋದು, ಇಂಥವು ಲೇಟೆಸ್ಟ್ ಆಗಿರುವಂಥದ್ದು ಕಡೆ ನಾವು ಕೊಡ್ಲಿಕ್ಕೆ ಸಾಧ್ಯ ಇದೆ. ಮತ್ತು ಇಲ್ಲಿ ಯೂನಿವರ್ಸಿಟಿ ಮತ್ತು ಪಕ್ಕದಲ್ಲಿ IIT ಎಲ್ಲ ಇರ್ತದೆ. ಇಂಜಿನಿಯರಿಂಗ್ ಕಾಲೇಜ್, ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜ್ ಇರೋದ್ರಿಂದ ನಿರುದ್ಯೋಗ ಯುವಕರಿಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗೈತಿ. ಅದನ್ನು ಸಹಿತ ಅನಿಲ್ ಬೆನ್ಕೆ ಅವ್ರ ಕಡೆ ಕರ್ಕೊಂಡು ಇನ್ನೊಂದ್ಸಲ ಯಾವುದಾದ್ರು ಕೆಲಸಕ್ಕೆ ಡೆಲ್ಲಿಗೆ ಹೋದಾಗ ರಾಜನಾಥ್ ಸಿಂಗ್ ಸರ್ ಜೊತೆಗೆ ಭೇಟಿ ಮಾಡಿ ಅದನ್ನು ಚರ್ಚೆ ಮಾಡ್ತೀವಿ. ಮತ್ತು ರಾಮಪ್ಪ ಟೆಕ್ಸ್ಟೈಲ್ ಬಗ್ಗೆ ಕೇಳಿದರು. ಅದರಲ್ಲಿನೂ ಸಹಿತ ಸರ್ ಈಗ ಟೆಕ್ಸ್ಟೈಲ್ ಏನು ಅಳಿವಿದ್ದು ಅವೆಲ್ಲ ಓಲ್ಡ್ ಇರೋದ್ರಿಂದ ಈಗ ಲೇಟೆಸ್ಟ್ ಟೆಕ್ನಾಲಜಿ ಬಂದಿದೆ. ಅದ್ರ ಬಗ್ಗೆ ಮುಂದೆ ಚರ್ಚೆ ಮಾಡ್ತೇನೆ. ನಮ್ಮ ಬಂಡೆಪ್ಪ ಕಾಶ್ಯಂಪುರ್ ಸರ್ ಅವರು ಶುಂಠಿ ಬಗ್ಗೆ ಹೇಳಿದರು. ಅವರು ಬರೀ ರಾಜಕಾರಣಿಗಳು ಅಷ್ಟೇ ಅಲ್ಲ, ಅವರೊಬ್ಬರು ಕೈಗಾರಿಕೋದ್ಯಮಿ, ಭಾಳ ದೊಡ್ಡ ಕೈಗಾರಿಕೋದ್ಯಮಿಗಳು ಇರ್ತಾ ಇರೋದ್ರಿಂದ ಅವ್ರ ಶುಂಠಿ ಬಗ್ಗೆ ಮತ್ತು ಬೈ ಪ್ರಾಡಕ್ಟ್ ಬಗ್ಗೆ ಅವ್ರಿಗೆ ನಾಲೆಜ್ ಇದೆ. ನೀವೇ ಒಂದು ಸ್ಟಾರ್ಟ್ ಮಾಡಿಬಿಟ್ರೆ ಅಂದ್ರೆ ನಾವು ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡ್ತೀವಿ. ಮತ್ತೆ ಬೇರೆ ಬೇರೆ ಕಡೆ ಇನ್ವೆಸ್ಟರ್ಸ್ ಯಾರು ಇದ್ರಂದ್ರೆ ಅವರು ನಿಮ್ಗೆ ಹೊಂದಿಸ್ಕೊಂಡ್ರೆ ಆ ಶುಂಠಿಗೆ ಏನೇನ್ ಹಾಕ್ತಾರೆ ಅಂತ ಅಷ್ಟು ಅವ್ರಿಗೆ ಗೊತ್ತು. ಅದು ಗೊತ್ತಿದೆ. ಅದನ್ನ ಹೆಂಗ್ ಅವ್ರು ಮಾಡ್ತಾರ ಆಮೇಲೆ ಸರ್ ಅವ್ರು ಹಾಕೋ ಔಷಧಿ ಎಲ್ಲ ನೋಡ್ಬಿಟ್ರೆ ಶುಂಠಿ ಬೆಳಿಲಿಕ್ಕೆ ಆಮೇಲೆ ಸರ್ ಈಗ ಭೂಮಿ ತಾಯಿ ಅದ್ ಹೆಂಗ್ ಕಾಪಾಡ್ಕೊಂಡಾಳೋ ಏನೋ ಅವಳು ತನ್ನನ್ನ. ಶುಂಠಿದು ನಮ್ಮ ನಿರಾಣಿಯವ್ರು ಬರ್ಬೇಕು ಬೀದರ್ಕ. ಆ ಶುಂಠಿ ಬೆಳೆಯೋದು ಆ ಲ್ಯಾಂಡ್ ನೋಡಿ ಎಸ್ಟೇಟ್ ಕಾಣಿದಂಗೆ ಕಾಣ್ತದೆ. ಇದು ಬಂದಾಗ ಅಷ್ಟೊಂದು ಬ್ಯೂಟಿಫುಲ್ ಚೆನ್ನಾಗಿರ್ತದೆ. ಬಹಳ ಚೆನ್ನಾಗಿ ಬರ್ತಾ ಇದೆ. ಅಷ್ಟು ಔಷಧಿ ಹಾಕ್ತಿರಲ್ಲ ಅದಕ್ಕೆ? ಔಷಧಿ ಅಂದ್ರೆ ಕಮ್ಮಿ. ಈಗೆಲ್ಲ ಸ್ವಲ್ಪ ಆರ್ಗ್ಯಾನಿಕ್ ಮಾಡ್ತಾ ಇದಾರೆ. ಒಬ್ಬೊಬ್ಬರು 20 ಎಕರೆ ಶುಂಠಿ ಬೆಳೀತಾ ಇದ್ದಾರೆ. ಅಲ್ಲ ಆರ್ಗ್ಯಾನಿಕ್ ಮಾಡ್ತಿದಾರ. ಅದು ವ್ಯಾಲ್ಯೂ ಎಡಿಷನ್ಸ್ ಬಹಳ ಜರೂರಿ ಅದ. ಮಾತಾಡೋಣ, ನೀವು ಮಾಡಿ ಚರ್ಚೆ ಮಾಡೋಣ. ಓಕೆ ಸರ್. ಆಮೇಲೆ ಕುಮಾರ್ ಬಂಗಾರಪ್ಪ ಸಾಹೇಬರು ಸಹಿತ ಕೆಲವೊಂದು ಒಳ್ಳೆಯ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೆಮಿ ಕಂಡಕ್ಟರ್ ಪಾಲಿಸಿ ಇರ್ಬೋದು. ಈಗಾಗಲೇ ಅವರು ಟವರ್ ಕಂಪನಿ ಬೆಂಗಳೂರಲ್ಲೇ ಮಾಡ್ತೀವಿ ಅನ್ನೋಂಥದ್ರ ಬಗ್ಗೆ ಅವ್ರು ಭಾಳ ಒತ್ತಾಯ ಮಾಡಿದ್ದಾರೆ ಸರ್ಕಾರಕ್ಕೆ. ನಾವೆಲ್ಲ ಮೈಸೂರಲ್ಲಿ ಮಾಡಲಿಕ್ಕೆ Tier 2 ಸಿಟೀಸಲ್ಲಿ ಮಾಡ್ಲಿಕ್ಕೆ ಹೇಳಿದ್ದೀವಿ. ಕಲಬುರಗಿ ಆಗಿರ್ಬೋದು, ಬೆಳಗಾವಿ, ಹುಬ್ಳಿ, ಮೈಸೂರು ಮತ್ತು ಮಂಗಳೂರು ಜಾಗ ಕೊಟ್ಟಾಗ ಕೊನೆಗೆ ಅವರು ಮೈಸೂರನ್ನು ಆಯ್ಕೆ ಮಾಡಿದ್ದಾರೆ. 22,500 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಸೆಮಿ ಕಂಡಕ್ಟರ್ದು. ಅದೇ ಥರ ಆಗಿ ಇಲ್ಲಿ ಬೆಳಗಾವದಲ್ಲಿನೂ ಭಾಳ ಸೂಕ್ತವಾಗಿ ಜಾಗ ಇರೋದ್ರಿಂದ ಏರ್ಪೋರ್ಟು ಮತ್ತು ಗೋವಾ ಪೋರ್ಟ್ ಆಗಿರ್ಬೋದು, ಈ ರೀತಿ ಕಾರವಾರ ಪೋರ್ಟ್ ಹತ್ತಿರ ಬರ್ತಾ ಇರೋದ್ರಿಂದ ಇಲ್ಲಿ ಸೆಮಿ ಕಂಡಕ್ಟ್ರು
ಡಾಟಾ ಸೆಂಟರ್ ಇಂಥವೆಲ್ಲ ಮಾಡ್ಲಿಕ್ಕೆ ಅನುಕೂಲತೆ ಇದೆ. ಬರುವಂತ ದಿವಸದಲ್ಲಿ ಅದನ್ನು ಓಕೆ. ಕಡೆ ಮಾಡುವ. ಶಿವಲಿಂಗೇಗೌಡರು ಇಲ್ಲ, ಡಾಕ್ಟರ್ ರಂಗನಾಥ್ ಇಲ್ಲ, ಈಗ ತುಕಾರಾಮ್ ಈ ತುಕಾರಾಮ್ ಇಲ್ಲ. ಓಕೆ, ಯು ಟಿ ಖಾದರ್ ಅಧ್ಯಕ್ಷರೇ, ಯು ಟಿ ಖಾದರ್ ಕರೆದಿದ್ದೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1022 ಪೌರಾಡಳಿತ ಸಚಿವ ಕೇಳಲಿಕ್ಕೆ ಬಯಸ್ತೀನಿ. ಮಾನ್ಯ ಎನ್ ನಾಗರಾಜ್ ಅವರು MTB ಉತ್ತರ. ಮನೆ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಓಕೆ, ಸಭಾಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ನಾನು ಕೇಳಿದ್ದೆ, ಬಹುಶಃ ಇವತ್ತು ನಿವೇಶನಗಳ ERC ಸರ್ವ ಸಂಬಂಧ ಸರ್ವರ್ ಪ್ರಾಬ್ಲಮ್ ಇದೆ ಅಂತ ಹೇಳಿದರು, ಮತ್ತು ಅದು ಕೂಡ ಸರಿಪಡಿಸಲು ಕೂಡ ಹೇಳಿದ್ದಾರೆ. ನಾನೇ ಸರ್ಕಾರ ಗಮನಕ್ಕೆ ಬಯಸಂತ ಹೇಳಿದರೆ, ಈ ನಮ್ಮ ಗವರ್ನೆನ್ಸ್ ಇರಲಿ ಮತ್ತು ನಮ್ಮ ಟೆಕ್ನಾಲಜಿ ಇರಲಿ ಎಲ್ಲ ತಂದದ್ದು ಯಾಕೆ ಅಂತ ಹೇಳಿದರೆ, ಒಂದು ಪರ್ಫೆಕ್ಷನ್ಗೆ ಒಂದು ಬೇಗ ಆಗಬೇಕು ಮತ್ತು ಅದು ಸರಿಯಾಗಿ ಆಗಬೇಕಂತೇಳಿ ಹಿಂದೆ ಮ್ಯಾನ್ಯಲ್ ಇತ್ತು. ಈಗ ಯಾವುದೋ ಸರಿ ಮಾಡಲಿಕ್ಕೆ ಸರ್ವರೇ ಸರಿ ಇಲ್ಲ ಅಂತ ನಾವು ಮಾಡಿದರೆ ಇದು ಬಹುಶಃ ಮುಂದೆ ಭಾಳ ಸಮಸ್ಯೆ ಆಗುವಂಥದ್ದು. ಆದರೆ ಗವರ್ನೆನ್ಸ್ ಮತ್ತು NIC ಇಲ್ಲಿ ಇವರು ಕೂಡ ಭಾಳ ಅಲ್ಲಿಗೆ ಹಾಕೋ ಅಧಿಕಾರಿಗಳು ಕೂಡ ಕರೆಕ್ಟ್ ಆಗಿರ್ಬೇಕು. ಇಲ್ಲಿ ಪ್ರಾಬ್ಲಮ್ ಏನಾಗ್ತದೆ ಸಭಾಧ್ಯಕ್ಷರೇ, ಯಾವ ಅಧಿಕಾರಿ ಆಗ್ತಾರೆ ಅವರೊಂದು ಸಿಸ್ಟಮ್ ತರ್ತಾರೆ, ಅದಕ್ಕೆ ಜನ ಹೊಂದಿಕೊಂಡು ಬರುವಾಗ ಇನ್ನೊಬ್ಬರು ಹೊಸೊಬ್ಬರು ಬರ್ತಾರೆ, ಅವ್ರು ಹೊಸ ಟೆಕ್ನಾಲಜಿ. ಇದರ ಜನರಿಗೆ ಇವತ್ತು ಸಮಸ್ಯೆ ಆಗೋ ವಿಚಾರ ಇವತ್ತು ಆಗಿದೆ. ಆದರೂ ಕೂಡ ಇವತ್ತು ಸರ್ವರ್ ಓಪನ್ ಆದರೂ ಕೂಡ ಬೇರೆ ಬೇರೆ ತಾಂತ್ರಿಕವಾದ ದೋಷದಿಂದ ಜನಸಾಮಾನ್ಯ ಇವತ್ತು ಸಮಸ್ಯೆ ಇವತ್ತು ಆಗ್ತಾ ಇದೆ. ಅದಕ್ಕೆ ಇದನ್ನು ಎಲ್ಲ ನೋಡಿಕೊಂಡು ಬಹುಶಃ ಇದಕ್ಕೆ ಸಮರ್ಪಕವಾಗಿ ಜನಸಾಮಾನ್ಯರಿಗೆ ಬಹುಶಃ ಈ ರೀತಿ ಅವರ ಖಾತಾ ಮಾಡಲಿಕ್ಕೆ ಕಷ್ಟ ಆಗದ ರೀತಿ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಹೊರತುಪಡಿಸಿ ಬಯಸ್ತೇನೆ. ಓಕೆ, ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಇದೀಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ERC ತೆರಿಗೆ ಈ ಒಂದು ತಾಂತ್ರಿಕ ದೋಷದಲ್ಲಿ ಸುಮಾರು 15 ದಿವಸಗಳ ಕಾಲ ಅದು ಸ್ಥಗಿತ ಆಗಿತ್ತು. ಮತ್ತು ನಾವು ಅದೇ ಕಂಪ್ನಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಅನ್ನೋ ಸಂಸ್ಥೆಗೆ ನಾವು ಅದು ಗುತ್ತಿಗೆಯನ್ನು ಕೊಟ್ಟಿದ್ವಿ. ಅದನ್ನು ಈಗ ಸರಿಪಡಿಸಿದ್ದಾರೆ. ಈಗ 22ರಿಂದ ಅದು ಈಗಾಗಲೇ ಚಾಲನೆ ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ಹೆಚ್ಚು ವಹಿವಾಟುಗಳಾಗುವ ಕಾರಣದಿಂದ ಅದು ಇನ್ನೂ ಕೂಡ ಅದಕ್ಕೆ ಈಗಾಗಲೇ ನಾವು ವಾರ್ಷಿಕ 1,34,00,000 ವೆಚ್ಚ ಕೂಡ ಅದಕ್ಕೋಸ್ಕರ ಮಾಡ್ತಾ ಇದ್ದೇವೆ. ಅದಕ್ಕೆ ಸರ್ವರ್ ಸ್ಟೋರೇಜನ್ನು ಹೆಚ್ಚಿಸಬೇಕಾಗಿ ಈಗಾಗಲೇ 60 ಮತ್ತು ಸರ್ವರನ್ನು ಅದನ್ನು ಹೆಚ್ಚಿಸಲಿಕ್ಕೆ ಕೂಡ ಈಗಾಗಲೇ ಅದನ್ನು ನಾವು ಆರ್ಥಿಕ ಇಲಾಖೆಯಿಂದ ಇದನ್ನು ಒಪ್ಪಿಗೆ ಕೇಳಿದ್ದೀವಿ. ಆದ ತಕ್ಷಣ ಇದನ್ನು ನಾವು ಆದಷ್ಟು ಬೇಗನೆ ಮಾಡುವಂಥ ಪ್ರಯತ್ನ ನಾವು ಮಾಡ್ತೇವೆ. ಈಗ ಎಲ್ಲ ಕಡೆ ಈ ಖಾತೆ ಅಂತ ರಾಜ್ಯದಲ್ಲಿ, ನಮ್ಮಲ್ಲಿ ಮಂಗಳೂರಿಗೆ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಸ್ತಿ ಅಂತೇಳಿ ಹೊಸ ಸಿಸ್ಟಮ್ ತಂದಿದ್ದೀರಿ. ಈಗ ಇದರಲ್ಲಿ ಭಾಳಷ್ಟು ಇವತ್ತು ಯಾಕಂತ ಹೇಳಿ ಸರಿಯಾದ ಒಂದು ಅಲ್ಲಿ ನೀವು ಆ ಒಂದು ಸ್ಪಾಟಿಗೆ ಹೋಗಿ ಅಲ್ಲಿ ಅದನ್ನು ಆ್ಯಪನ್ನು ಓಪನ್ ಮಾಡಿದಾಗ ಸಮರ್ಪಕವಾದ ಮಾಹಿತಿ ಇವತ್ತು ಕೂಡ ಬರ್ತಾ ಇಲ್ಲ. ಅದಕ್ಕೆ ಆಸ್ತಿ ಏನು ತಾವು ಹೊಸತೊಂದು NGOs ಕೊಟ್ಟಿದ್ದೀರಿ, ಇವನು ಕೂತ್ಕೊಂಡು ಚರ್ಚೆ ಮಾಡಿ ಆ ಸಮಸ್ಯೆ ಎಲ್ಲ ಬಗೆಹರಿಸಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಚಿವರು ಸೂಚಿಸಬೇಕು. ಇವತ್ತು ಎಲ್ಲಿಲ್ಲದಂಥದ್ದನ್ನು ಮಂಗಳೂರು ಸ್ಟಾರ್ಟ್ ಮಾಡೋದು ಪೈಲಟ್ಸ್ ಪ್ರೋಗ್ರಾಮ್ ತಾವು ಸ್ಟಾರ್ಟ್ ಮಾಡಿದ್ದೀರಿ. ಆಗಿಂದಾಗೊಮ್ಮೆ ಖಾತೆ ಆಗುವಂಥದ್ದು ಆಸ್ತಿ ಅಂಥದ್ದು ಜನ ಎಷ್ಟು ಸಲ ಬದಲಾವಣೆ ಮಾಡಿಕೊಂಡು ಹೋಗುದು. ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆದ್ರೂ ಚಿಂತೆ ಇಲ್ಲ, ಆದರೆ ಮತ್ತೆ ಆದ ನಂತರ ಸಮರ್ಪಕವಾಗಿ ಆಗ್ತದೆ. ಅದು ಏನಾದ್ರು ಒಂದು ಸಿಸ್ಟಮ್ ಮಾತ್ರ ಕರೆಕ್ಟಾಗಿ ಅಳವಡಿಸಿಕೊಂಡು ಹೋಗುವಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಓಕೆ, ಏನು ಸಚಿವರು ಏನಾದ್ರು ಒಂದು. ಮಾನ್ಯ ಸಭಾಧ್ಯಕ್ಷರೇ, ಈ ಉದ್ದೇಶದಿಂದನೇ ನಾವು ಈ ಕಂಪ್ನಿಯನ್ನು ಬದಲಾವಣೆ ಮಾಡಿ ಈಗಾಗಲೇ ಅದಕ್ಕೆ 65 ಕೋಟಿ ವೆಚ್ಚ ತಗೊಳ್ಳುವಂಥ ಬೇರೆ ಕಂಪ್ನಿಗೆ ಬದಲಾಯಿಸಿ ಈಗಾಗಲೇ ನಾವು ನೆನ್ನೆ ತಾನೇ ಈ ಸ್ವತ್ತು ಈಗಾಗಲೇ ಅದನ್ನು ನಾವು 378 ರದ್ದು ಮಾಡಿ ಈಗಾಗಲೇ ಒಂದು ಆದೇಶವನ್ನು ನೆನ್ನೆ ತಾನೇ ಆಗಿದೆ. ಅದರಿಂದ ಈಗ 50% ಪ್ರಾಬ್ಲಮ್ಮು 165 ULBಗಳಲ್ಲಿ ಕೂಡ ಇದು ಇನ್ನೂ ಹೆಚ್ಚಾಗ್ತದೆ. ಅದರಿಂದ ನಾವು ಇದನ್ನು ಹೆಚ್ಚುವರಿಯಾಗಿ ಮಾಡಲಿಕ್ಕೆ ಕೂಡ ಆದಷ್ಟು ಬೇಗನೆ ಇದನ್ನೆಲ್ಲ ಕ್ರಮ ತಗೊಳ್ತೇವೆ. ನೀವು ಈ ನಾಗರಾಜ್ ಅವರು ಈ ಸೊತ್ತಿಂದು ಹೇಳಿದ್ರಲ್ಲ, ಈ ಸೊತ್ತಿಂದು ಈ ನಿನ್ನೆ ಆದೇಶ ಆಗಿದೆ ಅಂತ, ಅದು ಜಾರಿ ಬರಲಿಕ್ಕೆ ಎಷ್ಟು ದಿನ ಆಗ್ಬೋದು? ನೋಟಿಫಿಕೇಶನ್ ಆಗಿ ಬಂದಿದೆ. ನಿನ್ನೆ ನೋಟಿಫಿಕೇಶನ್ ಆಗಿ ಜಾರಿ ಕೊಟ್ಟಿದ್ದೀರಿ ಆಯ್ತು ನಿನ್ನೆ. ಅಲ್ಲ, ಈಗ ನಾವು ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ಅದು ಇನ್ನೊಂದು 25 ದಿವಸ ಆಗುತ್ತೆ. ಒಂದು 25 ದಿವಸ ಆಗುತ್ತೆ. ಸಭಾಧ್ಯಕ್ಷರೇ, ಅಂದ್ರೆ ಒಂದ್ ನಿಮಿಷ 25 ದಿನ ಯಾವ್ದಕ್ಕಾಗತ್ತೆ ಸರ್? ಈಗ ನಿನ್ನೆ ತಾನೇ ಅದು
ಕ್ಯಾಬಿನೆಟ್ ಡಿಸಿಷನ್ ಆಗಿದೆ, ಹಾ. ನೋಟಿಫಿಕೇಶನ್ ಆಗಿ ಹೊರಗಡೆ ಬರಬೇಕು. ಹಾ. ಅದರಿಂದ ಇವತ್ತು ಸುಮಾರು ರಾಜ್ಯದಲ್ಲಿ 129 ULBಗಳಿಗೆ ಇದು ಸಮಸ್ಯೆ ಬಗೆಹರಿತದೆ. ನಂದೇನು ಅಂದ್ರೆ ನೀವು ಇಷ್ಟೆಲ್ಲ ಶ್ರಮ ವಹಿಸಿ ಇಲ್ಲಿವರೆಗೆ ತಂದಿದ್ದೀರಿ. ಈಗ ಹೌದು ಸರ್, ಹೌದಲ್ಲೋ? ಈಗ ನಿಮ್ಮ ಅಧಿಕಾರಿಗಳು ನೀವು ಹೇಳಿದ ಹಾಗೆ ಇನ್ನು ಒಂದು ತಿಂಗಳಲ್ಲಿ ಅದು ಜಾರಿಗೆ ಬರುವಷ್ಟು ಸ್ಥಿತಿಗೆ ತರೋದಿಲ್ಲ. ನೀವು ಅದನ್ನ ಪರ್ಸನಲ್ ಆಗಿ ಬೆನ್ನು ಹತ್ತಿದ್ರೆ ಮಾತ್ರ ಅದು ಒಂದು ತಿಂಗಳಲ್ಲಿ ಜಾರಿಗೆ ಬರುವ ಹಾಗೆ ಆಗತ್ತೆ. ಇಲ್ಲಾಂದ್ರೆ ಜಾರಿಗೆ ಬರೋದಿಲ್ಲ ಅದು. ಅದಕ್ಕೆ ನೀವು ಸ್ವಲ್ಪ ಅದು ಪರ್ಸನಲ್ ಆಗಿ ಜಾರಿಗೆ ಬರುವಾಗ ನೋಡ್ರಿ. ಅಂತೂ ಇಂತೂ ಕ್ಯಾಬಿನೆಟ್ ನಲ್ಲಿಗೆ ತರೋದಕ್ಕೆ ನೀವು ಯಶಸ್ವಿ ಆಗಿದ್ದೀರಿ. ಈ ಕ್ಯಾಬಿನೆಟ್ ಇಂದ ಮುಂದೆ ಇದು ಆರ್ಡರ್ ಆಗ್ಬೇಕಲ್ಲ. ಇವರು ಅಧಿಕಾರಿಗಳು ಆರ್ಡರ್ ಮಾಡೋದು ಅಂದ್ರೆ ಅವರು ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ ನಿಮಗೆ. ಮತ್ತೆ ನಾನು ನೋಡಿದ್ದೀನಿ, ನೀವು ನೋಡಿದ್ದೀವಿ. ಅವ್ರಿಗೆ ಕನ್ವಿನ್ಸ್ ಆಗ್ಬೇಕಲ್ಲ. ಆದಷ್ಟು ಬೇಗನೆ ಕನ್ವಿನ್ಸ್ ಆಗೋದಿಲ್ಲ ಅವ್ರು ಆದಷ್ಟು ಬೇಗ. ನೀವು ಸರ್ಕಾರದಲ್ಲಿ ಇಲ್ಲೂ ಉತ್ತರ ಕೊಟ್ಟಂಗೆ ಅಲ್ಲಿ ಮೀಟಿಂಗ್ ನಲ್ಲಿ ಅವ್ರು ಏನೋ ಹೇಳಿದ್ಕೊಳ್ಳೆ ನಮ್ಗೆ ಹೌದು ಅನ್ಸ್ಬಿಡುತ್ತೆ. ಅಲ್ಲಿ ಜನರ ಕಾಳಜಿ ಹೋಗುತ್ತೆ, ಆಮೇಲೆ ಅಧಿಕಾರಿಗಳು ಹೇಳಿದ್ ಕೇಳೋದಾಗತ್ತೆ. ಇಲ್ಲ ಅಧ್ಯಕ್ಷರ, ನಾನು ಕಾಳಜಿ ವಹಿಸಿ ಮಾಡ್ತೀವಿ ಅಧ್ಯಕ್ಷರ. ಅಷ್ಟೇ. ನೀವು ಇಬ್ರು ಇದ್ದೀರಿ, ಇನ್ನೂ ಇದ್ದಾರೆ. ಬಸವರಾಜ್ ಅವರು ನಾನು ಹೇಳಿದ ಅರ್ಥ ಆಯ್ತಲ್ಲ. ಅಂದ್ರೆ ನೀವು ಕ್ಯಾಬಿನೆಟ್ ವರೆಗೆ ತಂದು ಒಳ್ಳೇದ್ ಮಾಡಿದಿರಿ, ಒಳ್ಳೇದಾಗದೆ. ಆದ್ರೆ ಅದು ಜಾರಿಗೆ ಬರುವ ಹಾಗೆ ಬೇಗ ನೋಡ್ಕೊಳ್ಳಿ ಅಷ್ಟೇ ನಾನು ಕಳ್ಕೊಳ್ಳಿ. ಓಕೆ, ಏನು ಯುಟಿ ಖಾದರ್ ಸಮಸ್ಯೆ? ಈಗ ಒಂದು ಮುಂಚೆ ಈ ಸೊತ್ತು ಅಂತ ಇತ್ತು ರಾಜ್ಯದಲ್ಲಿ, ಆಯ್ತಲ್ಲ. ಆಯ್ತು. ಈಗ ಮಂಗಳೂರಿಗೆ ಮಾತ್ರ ಈ ಸೊತ್ತು ಸರಿ ಇಲ್ಲ, ಬೇಡ ಈ ಆಸ್ತಿ ಅಂತ ಒಂದು ತಂದಿದ್ದಾರೆ ಹೊಸ ಸಾಫ್ಟ್ವೇರ್. ಅದ್ಯಾರು ಹೊಸ ಅಧಿಕಾರಿ ಬಂದಿದ್ದಾರೆ ಹೇಳಿ, ನೀವೇ ಹೇಳಿದ್ರಲ್ಲ. ಅದೇ ನಾನು ಹೇಳೋದು, ಅದೀಗ ಮಂಗಳೂರಿಗೆ ಮಾತ್ರ. ನೆಕ್ಸ್ಟ್ ಬೇರೆ ಕಡೆಗೆ ಅದನ್ನು ಚೇಂಜ್ ಮಾಡ್ತಾರೆ. ಅಲ್ಲಿ ಇನ್ನೂ ಈ ಊರಲ್ಲಿ ಹೋದ್ಮೇಲೆ ಮಾಡ್ತಾರದು. ಅಲ್ಲ, ಮತ್ತೆ ಈಗ ಒಮ್ಮೆಲೆ ಮಾಡ್ಬೋದಲ್ಲ. ಈಗ ಮಂಗಳೂರಿಗೆ ಮಾಡುದು, ಮತ್ತೆ ಬೇರೆ ಜಿಲ್ಲೆಗೆ ಮಾಡುದು, ಈ ಆಸ್ತಿ ಆಗುವಂತ. ಜನಕ್ಕೆಲ್ಲ ಸರಳ ಆದ್ರೆ ಹೇಗ್ರಿ ಅವರು ಸರ್ಕಾರಿ ಕಚೇರಿ ಎಲ್ಲ ಅಡ್ಡಾಡ್ದೋದಂಗ್ ಮಾಡ್ತಾ ಇಲ್ಲದೆ ಹೋದ್ರೆ ಸರಿ? ಯಾವ ಟೆಕ್ನಾಲಜಿ? ನೀವು ಅಲ್ಲ, ನೀವು ಜನಕ್ಕೆ ಕಷ್ಟ ಕೊಡ್ಬೇಡ್ರಪ್ಪ ಅಂತ ಪ್ರಾಮಾಣಿಕವಾಗಿ ಹೇಳ್ತೀವಿ. ಇವ್ರಿಗೆ ಅನ್ಸ್ಬೇಕಲ್ಲ ಜನಕ್ಕೆ ಕಷ್ಟ ಕೊಡಬಾರ್ದು ಅಂತ. ಅಧಿಕಾರಿ ಇವರ ಕೈಯಲ್ಲಿ ಇರುವುದಲ್ಲ, ಇವ್ರಿಗೆ ಹಂಗಿಲ್ಲ ನೋಡಿ. ಒಬ್ರಿಂದ ಒಬ್ರಿಗೆ ಕಂಟ್ರೋಲ್ ಕಾನ್ಸ್ಟಿಟ್ಯೂಷನಲಿ ಅವ್ರು ಕ್ರಿಯೇಟೆಡ್ ಆಗಿರೋದು ಕಾರ್ಯಾಂಗದವ್ರು. ಮಂತ್ರಿಗಳ ಒಪ್ಪಿಗೆ ಇಲ್ಲದ ಅಧಿಕಾರಿಗೆ ಏನು ಕೂಡ ಮಾಡ್ಲಿಕ್ಕೆ ಹೋಗುದಿಲ್ಲ. ಸೈನ್ ಹಾಕಿದ್ರೆ ಮಾತ್ರ ಅವರು ಮಾಡುದು. ಇವರದನ್ನು ಸ್ಟಡಿ ಮಾಡ್ಬೇಕು ಕರೆಕ್ಟ್ ಆಗಿ. ಕಾರ್ಯಾಂಗದವರು ಸರಿಯಾಗಿ ಫೈಲ್ ಪುಟಪ್ ಮಾಡಿ ಮಂತ್ರಿಗಳಿಗೆ ಇದು ಜನಪರವಾದ ನಿಲುವಿನ ಒಂದು ನಿರ್ಧಾರ ಅಂತ ಹೇಳಬೇಕಾಗತ್ತೆ. ಕಾರ್ಯಾಂಗ ಎಲ್ಲ ಕೂಡ ಸರಿ ಮಾಡುತ್ತಿದ್ರೆ ನಾವು ರಾಜಕಾರಣ ಅಗತ್ಯ ಇಲ್ಲ. ಇವರು ಸರಿ ಇಲ್ಲ ಅಂತ ಹೇಳಿ ನಮ್ಮನ್ನು ಕೂತ್ಕೊಂಡಿಸುದಿಲ್ಲ ಸರಿ ಮಾಡ್ಲಿಕ್ಕೆ. ನಾನು ಮಂತ್ರಿಗೆ ನೀವು ಜವಾಬ್ದಾರಿ ಅವರ ಮೇಲೆ ಹಾಕ್ಲಿಕ್ಕೆ ಆಗುದಿಲ್ಲ, ನೀವು ವಹಿಸ್ಕೊಳ್ಬೇಕು. ಓಕೆ, ಈಗ ಅಜಯ್ ಧರ್ಮ್ ಸಿಂಗ್ ಮುಗೀತು. ಈಗ ಶಿವಲಿಂಗೇಗೌಡರು ಇಲ್ಲ. ಡಾಕ್ಟರ್ ರಂಗನಾಥ್ ಅವ್ರು ಏನೋ ಫೋನ್ ಮಾಡಿದ್ರು, ಫೋನ್ ಸರಿ ಕೇಳಲಿಲ್ಲ. ಇಲ್ಲ, ಮುಗೀತು, ಪ್ರಶ್ನೋತ್ತರ ಮುಗೀತು. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು. ಸನ್ಮಾನ್ಯ ಸಭಾಧ್ಯಕ್ಷರ, ದಿನಾಂಕ 23/12/2022 5ನೇ ಪಟ್ಟಿಯಿಂದ 167 ಪ್ರಶ್ನೆಗಳನ್ನು ಸದನದಲ್ಲಿ ಉತ್ತರಿಸೋದ್ರಲ್ಲಿ 152 ಪ್ರಶ್ನೆಗಳಿಗೆ ಉತ್ತರ ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಮಂಡಿಸಲಾಯಿತು. ಈಗ ಸಭೆಯ ಮುಂದಿಡಲಾದ ಕಾಗದ ಪತ್ರಗಳು. ಮುಖ್ಯಮಂತ್ರಿಗಳು ಪರವಾಗಿ ಕಾರಜೋಳ ಅವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳ ಪರವಾಗಿ ಭಾರತದ ಸಂವಿಧಾನ 151 ಕಲಂ 2 ಅನುಚ್ಛೇದದ ಮೇರೆಗೆ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರು ನೀಡಿರುವ ಮಹಾನಗರ ಪಾಲಿಕೆಯ ಮುಖ್ಯಮಂತ್ರಿಗಳ ನಗರೋತ್ಥಾನ ಯೋಜನೆ ಹಂತ 3 ಮೇಲಿನ ಕಾರ್ಯನಿರ್ವಹಣಾ ಲೆಕ್ಕ ಪರಿಶೋಧನೆಗೆ ವರದಿಯನ್ನು ಸಭೆಯ ಮುಂದೆ ಮಂಡಿಸುತ್ತೇನೆ. ಈಗ ಮಂಡಪ್ಪ ಅವರು ತಾವು ಒಂದು ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ ಅಧ್ಯಕ್ಷರೇ. ಒಂದ್ ನಿಮಿಷ ನಿಲುವಳಿ ಸೂಚನೆಯನ್ನ ಅಧ್ಯಕ್ಷರೇ, ತಮ್ಗೆ ಗೊತ್ತಿದ್ದಂಗೆ ತಾವು BSc ಮೀಟಿಂಗ್ ಕರೆದಾಗ ಏನೊಂದು ಈ ಬೆಳಗಾವಿ ಸುವರ್ಣಸೌಧದಲ್ಲಿ ಏನು ಈ ಅಧಿವೇಶನ ಆಗ್ತಾ ಇದೆ, ಹಾಗಾಗಿ ಈ ಭಾಗದ ಸ್ಪೆಷಲಿ ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕ ಇರ್ಬೋದು, ನಮ್ಮ ಕಲ್ಯಾಣ ಕರ್ನಾಟಕ ಸಮಗ್ರ ಚರ್ಚೆ ತಾವು ಏನಾದರೂ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಅವರು ಹೇಳಿದರು. ತಾವು ನಿನ್ನೇನು ಸದನ್ನಲ್ಲಿ ಇದು ವ್ಯಕ್ತಪಡಿಸಿದ್ರಿ. ಹಾಗಾಗಿ ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವೇನಾದ ಈ ಒಂದು ನಿಲುವಳಿ ಸೂಚನೆ ತಂದಿದ್ದೀವಿ. ಈ ಭಾಗದ ಎಲ್ಲ ಒಂದು ಒಂದು ಚರ್ಚೆಗೋಸ್ಕರ ತಾವು ಅನುಕೂಲ ಮಾಡಿಕೊಡ್ಬೇಕು ಎಂಬ ನಿಟ್ಟಿನಲ್ಲಿ ತಮ್ಮ. ಈ ನಿಲುವಳಿ ಸೂಚನೆಯನ್ನ ನಾನು ನಿಯಮ 69ಕ್ಕೆ ಪರಿವರ್ತಿಸಿ ಆಮೇಲೆ ದಿನಾಂಕ ಚರ್ಚೆ ಮಾಡಿ ದಿನ ನಿರ್ಧಾರ ಮಾಡಿ ನಾನು ಅವಕಾಶ ಮಾಡಿಕೊಡ್ತೀನಿ. ಎಲ್ಲರಿಗೂ ಇದ್ರೊಳಗೆ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ. ನಾನು ಸ್ವಲ್ಪ ದಿವಸ ಕೊಟ್ಬಿಡಿ ಅಧ್ಯಕ್ಷರು, ಯಾಕಂದ್ರೆ ನೆಕ್ಸ್ಟ್ ವೀಕ್ ಅಷ್ಟೇ ಇರುತ್ತೆ. ಹಾಗಾಗಿ ಅದು ಕೊಡ್ರಿ ಅಂತೇಳಿ ಬಯಸ್ತೇನೆ. ಆಮೇಲೆ ಇನ್ನೊಂದು, ಇವತ್ತ ನ್ಯಾಷನಲ್ ಅಂದರೆ ರಾಷ್ಟ್ರದಲ್ಲಿ ರೈತರ ದಿನಾಚರಣೆ ಅಂಥೇಳಿ
ಆಚರಣೆ ಆಗುತ್ತೆ. ನಾನು 2006ರಲ್ಲಿ ಕೃಷಿ ಸಚಿವನಾದಾಗ ಇಡೀ ಕರ್ನಾಟಕ ಭಾಳ ದೊಡ್ಡ ಪ್ರಮಾಣದಲ್ಲಿ ರೈತರ ದಿನಾಚರಣೆ ಮಾಡಿದ್ದೀವಿ. ಹಾಗಾಗಿ ತಮ್ಮ ಮುಖಾಂತರ ಇಡೀ ರಾಜ್ಯದ ರೈತರಿಗೆ ಶುಭಾಶಯ ಕೋರ್ಲಕ್ಕೆ ಬಯಸ್ತೇನೆ. ರೈತರ ದಿನಾಚರಣೆ ಇಡೀ ಸದನವೇ ರಾಜ್ಯದ ಜನತೆಗೆ, ದೇಶದ ಜನತೆಗೆ ರೈತ ದಿನಾಚರಣೆಯ ಶುಭಾಶಯವನ್ನ ನಾವು ಸದನದ ಮೂಲಕ ಅವರಿಗೆ ಸಲ್ಲಿಸೋಣ. ರೈತರೇ ನಮ್ಮೆಲ್ಲರ ಜೀವಾಳ, ಆಸ್ತಿ. ಹಾಗಾಗಿ ಅವರ ದಿನಾಚರಣೆ ಶುಭಾಶಯವನ್ನ ಸದನ ಒಟ್ಟಿಗೆ ಕೋರೋಣ, ಬಹಳ ಒಳ್ಳೆಯದು. ಈಗ ಶೂನ್ಯ ವೇಳೆ ಕುಮಾರ್ ಬಂಗಾರಪ್ಪನವರು ಯಾರು ಇಲ್ಲಿ ಶೂನ್ಯ ವೇಳೆ ಕಂದಾಯ ಸಚಿವರು ಬರ್ತೀನಿ ಅಂದಿದ್ರು, ಅವ್ರದ್ದೇ ಬಿಲ್ ಇದೆ. ಈಗ ನೆಕ್ಸ್ಟು ಕಂದಾಯ ಸಚಿವರು ಬರ್ತೀನಿ ಅಂತಂದ್ರು, ನೋಡ್ರಿ ಎಲ್ಲಿದ್ದಾರೆ ಏನು ಅಂತ. ಕಂದಾಯ ಸಚಿವರಿಗೆ ಇಲ್ಲಿ ಡ್ಯೂಟಿ ಇಲ್ಲ ಅಂತ ಕಾಣುತ್ತೆ. ಇಲ್ಲೇ ಇದೆ ಡ್ಯೂಟಿ. ನಿಮ್ ಪ್ರತಿಭಟನೆ ಎಲ್ಲ ಮುಗಿತಲ್ಲ ಸೋಮಶೇಖರ್ ಅವರೇ? ಇವರು ಯಾರು ಕಾರಜೋಳ ಸಾಹೇಬರು ನಾನು ಅದನ್ನ ವಹಿಸ್ತೀನಿ ಅನ್ಕೊಂಡಿದ್ದ ಅಂತ ಹೇಳಿ ಕಾರಜೋಳ ಅವರು. ಹಾ, ಹೇಳಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ಅನೇಕ ವರ್ಷಗಳ ಈ ಸಾಗುವಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಗರುಕುಂ ಇರ್ಬೋದು ಅಥವಾ ನಮಗೆ ಟ್ರಿಬ್ಯುನಲ್ನಿಂದ ಬಂದಿರತಕ್ಕಂಥ ಆಸ್ತಿಗಳಿರ್ಬೋದು. ಒಂದು ನಮಗೆ ಪೋತೆ ಆಗಿರ್ತಕ್ಕಂಥ ಏನಿದಾವೆ, ಪೋತೆ ಕೂಡ ಇದನ್ನ ಆಗಿರ್ತಕ್ಕಂಥದ್ದು ನಾವು ಅಭಿಯಾನ ಮಾಡಿದ್ರು ಕೂಡ ಪೋತೆಗಳನ್ನ ಅವ್ರು ಯಾರು ಕೂಡ ಸಮರ್ಪಕವಾಗಿ ಅದನ್ನ ಪೋತೆ ಖಾತೆಗಳನ್ನು ಮಾಡಿಸ್ಕೊಂಡಿಲ್ಲ. ಆಮೇಲೆ ಜುವಾನೆ ಹಿಸೆ ಏನಿದೆ, ಅಂದ್ರೆ ಪಾರ್ಟಿಷನ್ ಏನಿದಾವೆ ಅದನ್ನು ಕೂಡ ಮಾಡ್ಕೊಳ್ಳದೆ ರೈತರು ಬಹಳಷ್ಟು ಸಮಸ್ಯೆಯಲ್ಲಿ ಅವರಿದ್ದಾರೆ. ಈಗ ಬಗರುಕು ಮಂಜೂರಾತಿ ಮಾಡಬೇಕು ಅಂದಾಗ ಫಾರ್ಮ್ ನಂಬರ್ 50, 53 ಮತ್ತು 57ರಲ್ಲಿ ನಾವು ಮಾಡಬೇಕು ಅಂದಾಗ ನಮಗೆ ಯಾವ್ದಾರೋ ಒಂದು ಕುಟುಂಬದಲ್ಲಿ ಇವತ್ತು ಒಂದು ಸ್ವಲ್ಪ ಜಮೀನು ಜಾಸ್ತಿ ಇದೆ ಅಂದ್ರೆ ಅಧಿಕ ಅಂತ ಹೇಳಿ ತೋರಿಸ್ಬಿಟ್ಟು ಅಧಿಕಾರಿಗಳು ಅದನ್ನ ಮಂಜೂರಾತಿ ಮಾಡೋದಕ್ಕೂ ಕೂಡ ಕೊಡೋದಿಲ್ಲ. ಬಟ್ ಅಂತಿಮವಾಗಿ ಅವ್ರ ಮಕ್ಕಳದ್ದು ನೋಡಿದಾಗ ಅದನ್ನ ಡಿವೈಡ್ ಮಾಡೋದು ನೋಡಿದಾಗ ಅವ್ರೆಲ್ಲರಿಗೂ ಕೂಡ 1-1.5 ಎಕರೆ ಅಧಿಕ ಆಗೋದಿಲ್ಲ. ಅದಕ್ಕೆ ಜುವಾನೆ ಹಿಸೆನ ಒಂದು ಸ್ವಲ್ಪ ಅದನ್ನ ಅಫಿಡೇವಿಟ್ನ ಮಾಡೋದಕ್ಕೆ ಅದರಲ್ಲಿ ಅನುಕೂಲ ಮಾಡಿಕೊಟ್ರೆ, ಕೆಲವು ತಹಸೀಲ್ದಾರ್ಸು ಮತ್ತು DC ಗಳು ಅದನ್ನ ಮಾಡಿಬಿಟ್ಟು ಕೆಲವರಿಗೆ ಸಹಕಾರ ಕೊಟ್ಟಿದ್ದಾರೆ, ಕೆಲವರು ಸಹಕಾರ ಕೊಡೋದೇ ಇಲ್ಲ. ಅವ್ರಿಗೆ ರೈಟಿಂಗ್ನಲ್ಲಿ ಕೊಡಿ, ನಮಗೆ ಸರ್ಕಾರದಿಂದ ಯಾವ ಆದೇಶನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬಹಳ ಸತಾಯಿಸ್ತಾ ಇದ್ದಾರೆ. ಹಾಗಾಗಿ ಬಗರುಕುಂನಲ್ಲಿ ಅದನ್ನ ಮಂಜೂರಾತಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಸರ್ಕಾರದ ನಾನು ವಿಶೇಷವಾಗಿ ಇದ್ರ ಗಮನವನ್ನ ಸೆಳೀತಾ ಇದ್ದೀನಿ. ಎಲ್ಲ ಅಧಿಕಾರಿಗಳಿಗೂ ಕೂಡ ಈ ಒಂದು ಹಿಸೆ ಪತ್ರಗಳನ್ನ ಅಥವಾ ಜುವಾನೆ ಹಿಸೆ ಪತ್ರದಲ್ಲಿ ಮಾಡಿದ್ರೆ ಬಗರುಕುಂ ಮಂಜೂರಾತಿನ ಬಹಳ ಸುಗಮವಾಗಿ ಮಾಡೋದಕ್ಕೆ ನಮಗೆ ಅವಕಾಶ ಆಗುತ್ತೆ. ಇದನ್ನ ಮಾಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮತ್ತು ಡೈರೆಕ್ಷನ್ಸ್ನ ಕಂದಾಯ ಇಲಾಖೆಯಿಂದ ಎಲ್ಲ DC ಗಳಿಗೆ ಮತ್ತು AC ಮತ್ತು ತಹಸೀಲ್ದಾರಿಗೆ ಹೋಗ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ಕಾರಜೋಳ ಅವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರದಲ್ಲಿ ಈಗಾಗಲೇ ಕೊಟ್ಟಿದ್ದೀವಿ. 94C ಕೆಳಗಡೆ ಅವ್ರಿಗೆ ಅರ್ಜಿ ಕೊಡ್ಲಿಕ್ಕೂ ಹೇಳಿದ್ವಿ, 94CC ಕೆಳಗಡೆ ಕೊಡ್ಲಿಕ್ಕೆ ಹೇಳಿದ್ವಿ. ಮಾರ್ಚ್ 31ರವರೆಗೂ ಅವಕಾಶ ಕೊಟ್ಟಿದ್ವಿ. ಇನ್ನು 2023 ಮಾರ್ಚ್ 23ರವರೆಗೆ ಖಂಡಿತವಾಗಿಯೂ ಎಲ್ಲೆಲ್ಲಿ ಇಂಥ ಸಮಸ್ಯೆಗಳು ಕಾಣಿಸ್ತದ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವನ್ನ ರೆಗ್ಯುಲರೈಸ್ ಮಾಡಲಿಕ್ಕೆ ಸರ್ಕಾರ ಕ್ರಮ ತಗೊಳ್ತದೆ. ಓಕೆ. ನಾನು ಪ್ರಸ್ತಾಪ ಮಾಡಲೇ ಇಲ್ಲ. ನಾನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಬಗರುಕುಂ ಮಂಜೂರಾತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಜುವಾನೆ ಹಿಸೆ ಪತ್ರಗಳನ್ನು ಮಾಡ್ಕೊಳ್ಳಲಿಲ್ಲ ಅಂದರೆ, ಯಾಕಂದರೆ ಅನೇಕ ಸಂದರ್ಭದಲ್ಲಿ ಅವ್ರ ಮನೆ ಯಜಮಾನರು ಇರ್ಬೋದು, ಅದು ಹಿಸೆ ಮಾಡೋದಿಲ್ಲ. ಮಕ್ಕಳಿಗೆ ಅದನ್ನ ಹಿಸೆ ಮಾಡ್ಕೊಂಡ್ರೆ ಅವರಿಗೆ ಭಾಳ ಕಡಿಮೆ ಜಮೀನು ಸಿಗುತ್ತೆ. ಬಟ್ ಅವರು ಒಬ್ಬರು ಹೆಸರಲ್ಲೇ ಇರೋದ್ರಿಂದ ಈ ಅರ್ಜಿಗಳನ್ನು ಕೂಡ ಅವ್ರಿಗೆ ಹಿಸೆ ಮಾಡ್ಕೊಳ್ಳಿಲ್ಲ ಪರಿಸ್ಥಿತಿ, ಜಮೀನು ಅಧಿಕ ಅಂತ ತೋರಿಸ್ತಾ ಇರ್ತದೆ. ಹಾಗಾಗಿ ಅದ್ರ ಬಗ್ಗೆ ನಾನು ನಿಮಗೆ ಕ್ಲಾರಿಫಿಕೇಶನ್ಸ್ ಕೇಳ್ತಾ ಇದ್ದೀನಿ ಹೊರತು, ಯಾಕಂದ್ರೆ ಕೆಲವು ತಹಸೀಲ್ದಾರ್ ಮಾಡ್ತಾ ಇದ್ದಾರೆ. ಬಟ್ ಈಗ ರಾಜ್ಯದಾದ್ಯಂತ ಇದನ್ನ ಮಾಡೋದ್ರಿಂದ ನಮ್ಗೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಒತ್ತಾಯ. ಕುಮಾರ್ ಬಂಗಾರಪ್ಪನವ್ರು ಒಂದು ಮಾಡಿ, ನೀವು ನನಗನ್ಸೋದು ಬೇರೆ ಬೇರೆ ಕಡೆಗೆ ತಹಸೀಲ್ದಾರ್ ಮಾಡ್ತಾ ಇರೋದಕ್ಕೆ ಯಾವುದಾದ್ರೂ ಒಂದು ಉದಾಹರಣೆ ಇದ್ದರೆ ಅದನ್ನು ಹಚ್ಚಿ ಒಂದು ಅಶೋಕ್ ಅವರಿಗೆ ಅದನ್ನೊಂದು ಪತ್ರ ಮಾಡಿ ಅವ್ರು ಹೇಗೆ ಮಾಡ್ತಿದ್ದಾರೆ ಅನ್ನೋದನ್ನ ಒಂದು ದಾಖಲೆಯನ್ನೆಲ್ಲ ಹಚ್ಚಿ ಕೊಡಿ, ಇಡೀ ರಾಜ್ಯಕ್ಕೆ ಅನ್ವಯ ಆಗುವಂತೆ ಆದೇಶಿಸಬೇಕು ಅಂತ ತಾವೊಂದು ಪತ್ರ ಕೊಡಿ, ಅವಾಗ ಸರಳ ಆಗ್ಬಿಡುತ್ತೆ. ಕ್ಷೇತ್ರದಲ್ಲೇ ಒಂದು ಭಾಗ ತಾಳಗೊಪ್ಪ ಭಾಗ ಬರ್ತದೆ, ಅಂದ್ರೆ ಸಾಗರ ತಾಲೂಕಿನ ಬರ್ತದೆ. ಅಲ್ಲಿ ತಹಶೀಲ್ದಾರರು ಮಾಡ್ತಾರೆ, ಅದನ್ನ DC ಅಪ್ರೂವ್ ಮಾಡ್ತಾರೆ. ಅಲ್ಲ, ಅದಕ್ಕೆ ನಮ್ಮ ಈ ಕಡೆ ಭಾಗ ಹೊಸ್ತಾ ಬಂದಿರತಕ್ಕಂಥ ಒಬ್ಬ ತಹಶೀಲ್ದಾರರು ಅದನ್ನ ನನಗೆ ಕಾನೂನಲ್ಲೇ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಮಾತಾಡ್ತಾರೆ. ಇದು ಬಹಳ ಕಷ್ಟಕರವಾದ. ಈಗ ಒಬ್ಬೊಬ್ರು ಒಂದೊಂದು ಲಾ ಪುಸ್ತಕ ಓದಿರ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದನ್ನ ಕಾನೂನನ್ನ ಮುರಿಬೇಕು ಅಂತ ಹೇಳಲ್ಲ, ಕಾನೂನನ್ನ ಎಷ್ಟು ಬೆಂಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ರೈತರಿಗೆ ಅನುಕೂಲ ಮಾಡಿಕೊಡುತ್ತದೆ, ಅದನ್ನ ಮಾಡ್ಕೊಡೋದಕ್ಕೆ ಒಂದ್ ಸ್ವಲ್ಪ ಈ ತರ ಅಧಿಕಾರಿಗಳು ಮುಂದಾಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಸನ್ಮಾನ್ಯ
ಸಭಾಧ್ಯಕ್ಷರೇ, ಈಗಾಗಲೇ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂಥೇಳಿ ನಾವು ಉತ್ತರದಲ್ಲಿ ಹೇಳಿದ್ವಿ. ಆದರೂ ಕೂಡ ಈ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಕಂದಾಯ ಸಚಿವರಿಗೆ ತಾವು ಸೂಚಿಸಿರ್ತಕ್ಕಂಥ ಸಲಹೆಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಹೇಳ್ತೀನಿ. ಖಂಡಿತವಾಗಿ ಇದನ್ನು ಪರಿಶೀಲಿಸ್ತೇವೆ. ಒಂದೇ ಕ್ಷೇತ್ರದಲ್ಲಿ 2 ತಾಲೂಕು ಬಂದಾಗ ಒಂದು ತಾಲೂಕಿನಲ್ಲಿ ಆಗತ್ತೆ, ಇನ್ನೊಂದು ತಾಲೂಕಿನಲ್ಲಿ ಆಗುವುದಿಲ್ಲ ಅಂದ್ರೆ ಅದಕ್ಕಿಂತ ಅಂದ್ರೆ ಪರಿಹಾಸ್ಯದ ವಿಷಯ. ಅದಕ್ಕೇ ಎಲ್ಲ ಕಡೆಯಿಂದಲೂ ವರದಿ ತರಿಸಿ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ತಗೊಳ್ಳಿಕ್ಕೆ ತಾವು ಏನು ಸಲಹೆ ಕೊಟ್ಟಿದ್ದೀರಿ ಅದನ್ನು ಮಾಡ್ತೀವಿ. ಶಿವಲಿಂಗೇಗೌಡರದ್ದು ಒಂದಿದೆ, ಸಿ ಪಟೇಲ್ರು, ಅದು ಸೋಮವಾರ ಅಥವಾ ಮಂಗಳವಾರ ತಗೊಳ್ಳೋಣ. ಅವ್ರು ಬಂದಿಲ್ಲ, ಅವರು ಹೇಳಿ ಹೋಗಿದ್ದಾರೆ. HK ಕುಮಾರಸ್ವಾಮಿ ಅವರೇ, ನಂದೊಂದು ಮಾತಾಡಿ ನಾನು ಕೊಡ್ತೀನಿ. ಅದ್ರ ಬಗ್ಗೆ ಕಾಡು ಪ್ರಾಣಿಗಳ ಹಾವಳಿ ಬಗ್ಗೆ ಒಂದು ವಿಶೇಷ ಚರ್ಚೆ ಇಟ್ಕೊಂಡಿದೀವಿ ನಾವು. ಅದ್ರೊಳಗೆ ಇದನ್ನ ಚರ್ಚೆ ಮಾಡೋಣ ಅಥವಾ ನೀವು ಉಲ್ಲೇಖ ಮಾಡಿಬಿಡ್ತೀರ? ಒಂದು ಗಮನ ಸೆಳೆದು ಬಿಡ್ತೀನಿ. ಶೂನ್ಯ ವೇಳೆ ಇದು, ಗಮನ ಸೆಳೆಯೋದಲ್ಲ ಇದು. ಕಾಡಾನೆಗಳ ಹಾವಳಿ ನನ್ನ ಕ್ಷೇತ್ರ, ನಮ್ಮ ಬೇಲೂರು, ಮಲೆನಾಡೆಲ್ಲ ತಮಗೆ ಚೆನ್ನಾಗಿ ಗೊತ್ತಿದೆ. ಆನೆಗಳು ಕಾಡಲ್ಲಿರಬೇಕಾದವು ಪಟ್ಟಣ ಭಾಗದಲ್ಲಿ ರಸ್ತೆನಲ್ಲೇ ದಾಟಾಡ್ತಿದ್ದಾವೆ. ತಾವು ವೈರಲ್ ಆಗಿರೋದನ್ನೆಲ್ಲ ತಾವು ನೋಡಿದಿರಿ. ನಂದೇನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಅಂತ ಅಂದರೆ, ಅವರು ಟಾಸ್ಕ್ ಫೋರ್ಸ್ ರಚಿಸಿದ್ದೀನಿ, ಆನೆಗಳ ಟಾಸ್ಕ್ ಫೋರ್ಸ್ ಮಾಡಿದ್ದೀನಿ ಅಂತ ಹೇಳಿದ್ರು, ಸಂತೋಷ. ಅದಕ್ಕೆ 47 ಸಿಬ್ಬಂದಿಗಳು ಹೇಳಿದ್ದಾರೆ ಅವರು ಅಷ್ಟು ಕೊಡ್ತೀವಿ ಅಂತ. ಆ 4 ಭಾಗದಲ್ಲಿ ಒಂದೇ ಒಂದು ಸಿಬ್ಬಂದಿ ಸ್ವತಂತ್ರ ಹುದ್ದೆಯಲ್ಲಿ ಇಲ್ಲ. ಇರೋರನ್ನೇ ಇನ್ಚಾರ್ಜ್ ಮಾಡಿದ್ದಾರೆ. ಒಬ್ಬರು ಕೂಡ ಜವಾಬ್ದಾರಿ ತಪ್ಪಿಸ್ಕೊಂಡಿಲ್ಲ. ಅಂದರೆ ಸಿಬ್ಬಂದಿಯನ್ನು ನೇಮಕ ಮಾಡಲೇಬೇಕು. ಅದು ಒಂದು ನಿಮಿಷ. ಸಿಬ್ಬಂದಿ ನೇಮಕಾತಿ ಮಾಡದಿದ್ದರೆ ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಅರ್ಥ ಇಲ್ಲ, ಅದರಲ್ಲಿ ಪ್ರಯೋಜನ ಆಗಲ್ಲ. ಒಂದು. ಎರಡನೇದು, ಪರಿಹಾರವನ್ನು ಈ ಪ್ರಾಣಹಾನಿ ಆದಾಗ 2% ಮಾಡ್ತೀವಿ, ಬೆಳೆ ಹಾನಿ 2% ಪರಿಹಾರ ಕೊಡ್ತೀವಿ ಅಂತಕ್ಕಂಥ ಘೋಷಣೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು 3 ಸಾರಿ ಮಾಡಿದ್ದಾರೆ. ಹಿಂದಿನ ಸೆಷನ್ನಲ್ಲಿ ಬೆಂಗಳೂರಿನಲ್ಲಿ ಹೇಳಿದರು, ಆಮೇಲೆ ಇಲ್ಲಿ ಘಟನೆ ಆದಾಗ 1 ಸಾರಿ ಹೇಳಿದ್ದಾರೆ. ಮೊನ್ನೆ 11ನೇ ತಾರೀಕು ನಮ್ಮ ಉಸ್ತುವಾರಿ ಸಚಿವರು ಇಲ್ಲೇ ಇದ್ದಾರೆ. 11ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅಧಿಕಾರಿಗಳೆಲ್ಲ ತೀರ್ಮಾನ ಮಾಡಿ ನಾವು ಪರಿಹಾರವನ್ನು ದ್ವಿಗುಣ ಮಾಡಿರ್ತೀವಿ ಅಂತ ನಿರ್ಧಾರ ಹೇಳಿದ್ದಾರೆ. ಆದರೆ ಅದಿನ್ನೂ ಕೂಡ ಆದೇಶವಾಗಿ ಮಾರ್ಪಟ್ಟಿಲ್ಲ. ಉದಾಹರಣೆಗೆ ನವೆಂಬರ್ 1ನೇ ತಾರೀಕು ಒಬ್ಬ ಮನು ಕುಮಾರ್ ಅಂತ ನನ್ನ ಕ್ಷೇತ್ರದಲ್ಲಿ ದಾಳಿಯಿಂದ ಸತ್ತೋದ್ರು. ಈಗ ನೀವು ಇವತ್ತು ನಾಳೆ ಆದೇಶ ಹೊರಡಿಸಿದರೆ ಪೂರ್ವಾನುವಾಗಿ ಜಾರಿ ಬರಲ್ಲ, ಅದು ಇವತ್ತಿನಿಂದ ಜಾರಿ ಬರುತ್ತದು. ಅದಕ್ಕೆ ಇನ್ನೂ ಕೂಡ ಆದೇಶ ಹೊರಟಿಲ್ಲ. ದಯಮಾಡಿ ಅದೇನು ಫೈನಾನ್ಸ್ನಲ್ಲಿ ಮನಸ್ಸು ಮಾಡಿದ್ರೆ ತಾವೇ ಫೈನಾನ್ಸ್ ಎಲ್ಲ ತಾವೇ ಇದ್ದೀರಿ. 10 ನಿಮಿಷದ ಕೆಲಸ ಅದು. ಒಂದು ನೋಟ್ ಹಾಕಂತ ತಗೊಂಡ್ಬಂದು ಅವ್ರಿಗೆ ಹೇಳಿದ್ರೆ ಆದೇಶ ಅಧ್ಯಕ್ಷ ಅದಿನ್ನೂ ಕೂಡ ಯಾಕಿನ್ನೂ ಆದೇಶ ಹೊರಟಿಲ್ಲ. ಅಷ್ಟೇ ನಾನು ಮನವಿ ಮಾಡಿ. ಇದೆ ಸರ್ ಅಶೋಕ್ ಸರ್, ಬೇಲೂರು ಅದರಲ್ಲಿದೆ. ದಯಮಾಡಿ ಈಗ ಸರ್ಕಾರ ಯಾವತ್ತ ನಾವು ಕುತ್ಕೊಳ್ಳಿ ಸರ್, ಬೇಲೂರು ಇದೆ ಅಂತ ಹೇಳ್ತಿದ್ದೀನಿ. ಒಂದೇ ಒಂದು ಸಮಸ್ಯೆನೂ ಇದೆ ಅದರಲ್ಲಿ. ಅವರು ಹೇಳಿದಾಗ ಮೈಕ್ ಆಫ್ ಮಾಡಿರೋದು, ನಾನು ಕರೆದಿರೋರು ಯಾರೋ ಅವ್ರು ಮಾತಾಡ್ತಾರೆ. ಈಗ ತಾವು ಗೋವಿಂದ ಕಾರಜೋಳ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ 2 ವಿಷಯ ಪ್ರಮುಖವಾದ ಹೇಳಬೇಕು. ಉಳಿದಿದ್ದೆಲ್ಲವನ್ನು ನಾವು ಅದೊಂದು ವಿಶೇಷ ಚರ್ಚೆ ಇಟ್ಕೊಂಡಿದ್ದೀವಿ. ಆ ಚರ್ಚೆಯಲ್ಲಿ ಚರ್ಚೆ ಮಾಡೋಣ. 2 ವಿಷಯದ ಬಗ್ಗೆ ಗಮನ ತನ್ನಿ. ಮೊದಲನೇದು, ಅವ್ರ ಆನೆ ಟಾಸ್ಕ್ ಫೋರ್ಸಿಗೆ ಸಿಬ್ಬಂದಿ ಹಾಕ್ತೀವಿ ಅಂತ ಹೇಳಿದ್ರು, ಸಿಬ್ಬಂದಿ ಹಾಕಿಲ್ಲ, ಸಿಬ್ಬಂದಿ ಹಾಕಬೇಕು. 2ನೇದು, ಪರಿಹಾರ ದುಪ್ಪಟ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ. ಬೆಳೆ ಪರಿಹಾರ ಅಥವಾ ಜೀವಹಾನಿಯ ಪರಿಹಾರ, ಜೀವಹಾನಿ 7.5 ಲಕ್ಷ ಇತ್ತು, 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ ಮೇಲೆ 6 ತಿಂಗಳು ಆದೇಶ ಆಗೋದಿಲ್ಲ ಅಂದ್ರೆ ನಾವು ಜನ ಏನ್ ಅನ್ಕೋತಾರೆ? ತಾವು ಅದನ್ನ ಇದು 2 ಬಗ್ಗೆ ಬಹಳ ಸ್ಪೆಸಿಫಿಕ್ ಆಗಿ ಅವ್ರಿಗೆ ಹೇಳಿ, ಉಳಿದಂತೆ ಚರ್ಚೆ ನಡೆದಾಗ ಆಮೇಲೆ ಯಾವತ್ತ ಹೇಳಿಕೆ ಕೊಟ್ರೆ ಅವತ್ತಿನ. ಓಕೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಆದೇಶ ಈಗಾಗಲೇ 15ನೇ ತಾರೀಕಿಗೆ ಆಗಿದೆ. ಮೊನ್ನೆ 15ಕ್ಕೆ, ಮೊನ್ನೆ 15, 12 15ಕ್ಕೆ ಆಗಿದೆ ಅಂತ ಬಿಡಿ. ಒಂದು ನಿಮಿಷ. ಓಕೆ, ಹೇಳಿ. ಆದೇಶದ ಪ್ರತಿಯನ್ನ ಮಾನ್ಯ ಸದಸ್ಯರಿಗೆ ಕಳಿಸ್ಕೊಡ್ತೇನೆ. ಓಕೆ, ವೆರಿ ಗುಡ್. ನೋಡ್ಬೋದು. 15ಕ್ಕೆ ಆಗಿದೆ ಅಂತೆ. ಓಕೆ, ಅಲ್ಲ ನಮಗ್ ಬಂದಿಲ್ಲ ಇನ್ನು. ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಆದೇಶ ಹೊರಟಿದ್ರೆ ಧನ್ಯವಾದ. ಈಗ ನಾವೇ ಧನ್ಯವಾದ ಸಲ್ಲಿಸ್ತೀವಿ. ಅದು ಆದೇಶ ಆಗಿದೆ ಅಂತ ಬಹಳ ಸಂತೋಷ. ಓಕೆ, ಈಗ ಸಭಾಧ್ಯಕ್ಷರ, ಓಕೆ, ಈಗ ಮನೆ ಕಾರಜೋಳ ಸರ್ ವಿವರ ಬೇಕಾದ್ರೆ ಹೇಳ್ತಾರೆ. ಆಮೇಲೆ ಈಗ ಬೇಡ. ಈಗ ಮುಖ್ಯಮಂತ್ರಿಗಳು ಬಂದ್ರು, ಅವ್ರು ಹೇಳಿದ್ದಾರೆ. ಈಗ ಶಾಸನ ರಚನೆ ಅಶೋಕ್ ಅವರು ಇದೇನೇ ಅಂದ್ರೆ, ನೀವು ಹೊರಗೆ ಕುತ್ಕೊಂಡು ನಿಮ್ದು ಶೂನ್ಯ ವೇಳೆದ್ ಬಂದ್ರು ಒಳಗೆ ಬರದೆ ಹೋದ್ರೆ ಏನ್ ಮಾಡ್ಬೇಕು ನಾವಿಲ್ಲಿ? ಫೈನ್ ಅಂದ್ರೆ ಇನ್ನಕ್ಕಿಂತ ಹೇಳ್ಬೋದು, ಅದಕ್ಕಿಂತ ಜಾಸ್ತಿ ನಾನು ಇನ್ನೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೊರಗೆ ಇದ್ರು ಒಳಗೆ ಬರೋದಿಲ್ಲ ಅಂದ್ರೆ ಶಾಸನ ರಚನೆ. ಈಗ ವಿಧೇಯಕವನ್ನ ಪರ್ಯಾಲೋಚಿಸುವುದು ಮತ್ತು ಅಂಗೀಕರಿಸುವುದು. ಮಾನ್ಯ ಅಶೋಕ್ ಅವರು ಹೇಳಿ.
22ನೇ ಸಾಲಿನ ಕರ್ನಾಟಕ ಸ್ಟ್ಯಾಂಪ್ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಹೇಳಿ, ಏನಾದ್ರು ವಿವರ ಹೇಳಿ. ಅದು ಕರ್ರಪ್ಪ ಕಾಪಿಯ ಬಿಲ್ಲಿನ ವಿವರ ಹೇಳಿ. ಸಾಮಾನ್ಯ ಸಭಾಧ್ಯಕ್ಷರೇ, ಏನು ಬೀದಿ ಬದಿಯ ವ್ಯಾಪಾರಿಗಳಿದ್ದಾರೆ, ಆ ಬೀದಿ ಬದಿಯ ವ್ಯಾಪಾರಿಗಳಿಗೆ ಬಿಲ್ ಇದೆ ಅಂತ ಮೊದಲೇ ಬಂದು ಕೂತ್ಕೊಂಡು ವ್ಯಾಪಾರಿಗಳಿಗೆ ಏನು ಸ್ಟ್ಯಾಂಪ್ ಡ್ಯೂಟಿ ಏನಿತ್ತು 500 ರೂಪೀಸ್ ಇತ್ತು, ಅದನ್ನ ತೆಗೆದಾಕಿ ಬೀದಿ ಬದಿ ಅನುಕೂಲ ಮಾಡ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ. ಬೀದಿ ಬದಿ ವ್ಯಾಪಾರಿಗಳಿಗೆ ಹಾಗಿತ್ತ? ಬೀದಿ ಬದಿ ವ್ಯಾಪಾರಿಗಳಿಗೆ ಸ್ಟ್ಯಾಂಪ್ ಡ್ಯೂಟಿ ಏನಿತ್ತು ಅಂತ? ಅದಕ್ಕೂ ಮೊದಲು 500 ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಇತ್ತು. ಅವ್ರದ್ದೇನೋ ಲೋನ್ ತಗೊಂತಾರೆ, ಅದಕ್ಕೆ ಸ್ಟ್ಯಾಂಪ್ ಕಟ್ಟಬೇಕಾಗಿತ್ತು. ಅದನ್ನ ತೆಗೆದಾಕಿದಿರಿ. ಅದರಿಂದ ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ತಂದಿದ್ದೀರಿ. ಈಗ ಯಾರು ಬೀದಿ ಬದಿಯ ವ್ಯಾಪಾರಿಗಳಿದ್ದಾರೆ ಅವ್ರಿಗೆ ಯಾವುದೇ ರೀತಿಯ ಸ್ಟ್ಯಾಂಪ್ ಚಾರ್ಜ್ ಇರಲ್ಲ, ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದ ತಂದಿದ್ದೀರಿ. ಏನು ಸದಸ್ಯರು ಯಾರಾದ್ರೂ ಮಾತನಾಡೋದಿದೆಯಾ? ಏನಾದ್ರು ಹೇಳಿ ಕೇಳಿ ಮಾಡೋದಿದೆಯಾ? ಓಕೆ, ಒಳ್ಳೇದಾಯ್ತು. ಈ ಬೀದಿ ವ್ಯಾಪಾರ ಅಧ್ಯಕ್ಷರೇ, 10,000 ಲೋನ್ ತೆಗೆದು ಜಾಸ್ತಿ ಲೋನನ್ನೇ ಮನ್ನಾ ಮಾಡ್ಬೇಕು ಅವ್ರದ್ದು. ಬರೀ ಸ್ಟ್ಯಾಂಪ್ ಡ್ಯೂಟಿ ಮಾತ್ರ ಅಲ್ಲ, ಯಾಕೆ ಅವ್ರು ತೆಗೆದು 5,000 ಬೀದಿ ವ್ಯಾಪಾರ 25,000 ತಗೊಳ್ತಾರ. ಆ ಲೋನ್ ಅನ್ನೇ ಬೇರೆ ಸಂದರ್ಭದಲ್ಲಿ ಹೇಳ್ರಿ. ಈಗೆಲ್ಲ ಅಧ್ಯಕ್ಷರೇ, ಬೀದಿ ವ್ಯಾಪಾರದವರು ಅವರು ನಗರಸಭೆಯಿಂದ ಟೆಂಡರ್ ಕರೀತಾರೆ. ಟೆಂಡರ್ ಕರೆದ್ರೆ ಅವರಿಗೆ ದಿವಸ 5 ರೂಪಾಯಿ 10 ರೂಪಾಯಿ 20 ರೂಪಾಯಿ ತನಕ ವಸೂಲು ಮಾಡ್ತಾ ಇದ್ದಾರೆ. ಅದನ್ನ ತಾವು ಸಚಿವರು ಕಂಡೀಷನ್ ಮಾಡಿದ್ರೆ ಬೀದಿ ವ್ಯಾಪಾರ ಬಡವರಿಗೆ ಒಳ್ಳೇದಾಗ್ತದೆ ಅಂತ ನಾನು ಹೇಳ್ತೇನೆ. ಓಕೆ, ಏನಾದ್ರು ಹೇಳೋದಿದೆಯಾ? ಅವ್ರೇನೋ ಹೇಳಿದ್ರು. ಈಗ ಬೀದಿ ವ್ಯಾಪಾರಗಾರಿಗೆ ನಗರಸಭೆಯಿಂದ ಟೆಂಡರ್ ಕರೀತಾರೆ ವಸೂಲಿ ಮಾಡಕ್ಕೆ. ಅವ್ರು ವರ್ಷಕ್ಕೆ ಇಷ್ಟು ಅಂತ ಅವ್ರು ಟೆಂಡರ್ದಾರ್ ಕೊಡ್ತಾರೆ. ಇವ್ರ ತನಕ 25-50 ತನಕ ವಸೂಲಿ ಮಾಡ್ತಾರೆ ಒಂದು ದಿವಸಕ್ಕೆ. ಒಂದು ದಿವಸ ವ್ಯಾಪಾರ ಆಗಿರ್ತೈತೆ, ಒಂದೊಂದು ದಿವಸ ವ್ಯಾಪಾರ ಆಗಿರಲ್ಲ. ಅದನ್ನ ತೆಪ್ಸಕ್ಕೆ ತಾವು ನಗರಸಭೆಯಿಂದ 60 ತೆಪ್ಸಕ್ಕೆ ತಾವು ಒಳ್ಳೆ ಸರಿ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ಹೇಳ್ತಾನೆ. ಅಧ್ಯಕ್ಷ, ಬೀದಿ ವ್ಯಾಪಾರಿಗಳು ಸಾಮಾನ್ಯವಾಗಿ ಜನಸಂದಣಿ ಇರತ್ತವ ರೋಡ್ ಬದಿನಲ್ಲಿ ಮಾಡ್ತಕ್ಕಂಥದ್ದು. ದಯಮಾಡಿ ಪೊಲೀಸರಿಂದಾಗಲಿ ಬೇರೆ ಬೇರೆ ಹಫ್ತಾ ವಸೂಲ್ ಮಾಡೋರಿಂದಾಗಲಿ ಏನು ಸಮಸ್ಯೆ ಇಲ್ದಂಗೆ ಏನಾದ್ರು ಒಂದು ಗೈಡ್ಲೈನ್ಸ್ ಮಾಡಿ ಅವ್ರಿಗೆ ಅನುಕೂಲ ಮಾಡಬೇಕು. ಪೊಲೀಸ್ನವ್ರು ಬಂದ್ಕೂಳೆ ಕಟ್ಕೊಂಡು ಓಡೋಗ್ತಾರೆ, ಮತ್ತೊಮ್ಮೆ ತಂದು ಇಟ್ಕೊಂಡ್ತಕ್ಕಂಥದ್ದು. ಅವ್ರಿಗೆ ಏನು ಅನುಕೂಲ ಆಯ್ತಲ್ಲ, ಅಭದ್ರ ಸ್ಥಿತಿಯಲ್ಲಿ ಅವ್ರು ವ್ಯಾಪಾರ ಮಾಡ್ತಾ ಇದ್ದಾರೆ. ದಯಮಾಡಿ ಅದಕ್ಕೆ ಏನಾದ್ರು ಒಂದು ಗೈಡ್ಲೈನ್ಸ್ ಮಾಡಬೇಕು ಅಂತ. ಓಕೆ, ಇದ್ರ ವ್ಯಾಪ್ತಿದಲ್ಲ ಅದು ಯಾವುದು, ತಾವು ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಈ ಒಂದು ಬಿಲ್ ವ್ಯಾಪ್ತಿಯಲ್ಲಿ ಬರಲ್ಲ. ಆದರೂ ಕೂಡ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಏನು ಕಿರುಕುಳ ಕೊಡ್ತಾ ಇದ್ದಾರೆ, ಇದು ಬಹಳ ವರ್ಷಗಳಿಂದ ನಾವು ನೋಡ್ತಾ ಇದ್ದೀರಿ. ಇದನ್ನು ಅಲ್ಲಿ ಬೇರೆ ಬೇರೆ ಅಧಿಕಾರಿಗಳು, ಪುರಸಭೆ ಅಧಿಕಾರಿ ಇರ್ಬೋದು, ಪೊಲೀಸು, ಈ ಥರದ್ದೆಲ್ಲ ಆಗ್ತಾ ಇದೆ. ಅದ್ರ ಬಗ್ಗೆನೂ ನಾವು ಸರ್ಕಾರ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದಕ್ಕೆ ಸಂಬಂಧಪಟ್ಟಂಥ ಪುರಸಭೆ ಮತ್ತು ಪೊಲೀಸ್ ಇಲಾಖೆಗೂ ಕೂಡ ಸೂಚನೆಯನ್ನು ಕೊಡ್ತೀನಿ. ಆದರೆ ಈ ಬಿಲ್ ಇರೋವಂಥದ್ದು ಭಾಳ ಮುಖ್ಯವಾಗಿ ಈ ಒಂದು ಬೀದಿ ಬದಿಗಳ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿಗೆ ಸ್ಕೀಮ್ ಅಡಿಯಲ್ಲಿ ಬೀದಿ ವ್ಯಾಪಾರಿಗಳಿಗೆ ಸಂದಾಯ ಮಾಡಬಹುದಂತ ಸ್ಟ್ಯಾಂಪನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಮಾಫಿ ಮಾಡ್ತಾ ಇದ್ದೀರಿ ಅಷ್ಟೇ. ಅದಕ್ಕೆ ಅನುಮೋದನೆಯನ್ನು ಕೊಡಬೇಕು ಅಂತ ಕೇಳ್ತೀನಿ. ಓಕೆ, ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕರ್ನಾಟಕ ಸ್ಟ್ಯಾಂಪು 4ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಹೌದು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಅನುಮೋದನೆ ದೊರಕಿದೆ. 2ನೇ ಖಂಡವು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಹೌದು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 2ನೇ ಖಂಡವು ವಿಧೇಯಕದ ಅಂಗವಾಯಿತು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಹೌದು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು. ಸನ್ಮಾನ್ಯ ಸಭಾಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕರ್ನಾಟಕ ಸ್ಟ್ಯಾಂಪು 4ನೇ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು.
ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಹೌದು. ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ ನಿಯಮ 69 ಅಡಿಯಲ್ಲಿ ಇರೋದನ್ನ ಸೋಮವಾರ ದಿನ ನಾವು ತೆಗೆದುಕೊಂಡು ಚರ್ಚೆ ಮಾಡೋಣ. ಸೋಮವಾರ ಈಗ ನಮ್ದೊಂದು ಹಂಗೆ ಉಳಿದು ಸರ್ 69 NPS ಸ್ಕೀಮ್ ಇಂದು ಅದಾದ್ ಬೇರೆ ಅದ ತಗೊಳ್ಳೋಣ. ಅಜೆಂಡಾದಲ್ಲಿ ಇವತ್ತು ಇದ್ದಿದ್ದನ್ನು ಮುಗಿಸೋಣ. ಈಗ ಗಮನ ಸೆಳೆಯುವ ಸೂಚನೆ. ಸರ ಮಹೇಶ್ ಇಲ್ಲ. ಜಿ ಪರಮೇಶ್ವರ್ ಇಲ್ಲ. ಅಮರೇಗೌಡ, ಲಿಂಗನಗೌಡ, ಪಾಟೀಲ್, ಬಯ್ಯಾಪುರ್ ಇಲ್ಲ. UT ಅಬ್ದುಲ್ ಖಾದರ್. ಸಭಾಧ್ಯಕ್ಷರೇ, ಈಗ ಕೇಂದ್ರೀಯ ವಿವಿಧ ಅರೆಸೇನೆ ಪಡೆಗಳಲ್ಲಿ ಸೇವೆ ಸಲ್ಲಿಸುವಂತಹ ರಾಜ್ಯ ಯೋಧರು ಹಾಗೂ ನಿವೃತ್ತ ಮಾಜಿ ಯೋಧರು ಹಾಗೂ ಹುತಾತ್ಮ ಕುಟುಂಬ ಕ್ಷಮತೆಗಾಗಿ ರಾಜ್ಯದಲ್ಲಿ ಅರೆ ಸೈನಿಕ ಕಲ್ಯಾಣ ಮಂಡಳಿ ಸ್ಥಾಪಿಸಿ ಸಂವಿಧಾನಕ್ಕೆ ಸೌಲಭ್ಯ ಒದಗಿಸುವ ಬಗ್ಗೆ ಗಮನ ಸೆಳೆಯುತ್ತೇನೆ. ಯಾಕೆಂದ್ರೆ ಸಭಾಧ್ಯಕ್ಷರೇ, ಪ್ಯಾರಾಮಿಲಿಟರಿ ಅವರು ಕೂಡ ಇವತ್ತು ನಾಗೇಶ್ ಅವರು ಉತ್ತರ ಮುಖ್ಯಮಂತ್ರಿಗಳೇ ಕೊಡ್ಬೇಕು. ಆನ್ಸರ್ ಕೊಡ್ಲಿಲ್ಲ. ಅವ್ರದ್ದು ಉತ್ತರ ಕೊಡ್ತಾರ? ಅಲ್ಲ, ಗೃಹ ಸಚಿವರು ಹೇಳ್ತಾರೇನೋ ಎಲ್ಲ ಇದ್ರು. ಅಲ್ಲ, ನಿಮ್ದಿಲ್ಲ, ಗೃಹ ಸಚಿವರು ಹೇಳ್ತಾರೆ. ನಿಮ್ದಿಲ್ಲ, ಗೃಹ ಸಚಿವರು ಹೇಳ್ತಾರೆ. ಗೃಹ ಸಚಿವರು ಇಲ್ಲ ಇದ್ರಲ್ಲ ಈಗ. ಅಲ್ಲ, ರಿಟರ್ನ್ ಆನ್ಸರ್ ಆದ್ರೂ ಬರ್ಬೇಕಲ್ಲ ಸಭಾ. ತರ್ತಾ ಇದ್ದಾರೆ, ಅದು ಬಂತು ಈಗ. ಈಗ ಗೃಹ ಸಚಿವರು ಇದ್ರಲ್ಲ, ಇಲ್ಲೇ ಎಲ್ಲೋ ಇದ್ರು, ಈಗಿದ್ರು. ಶುಕ್ರವಾರ ಒಂದ್ ನಿಮಿಷ ಈಗ ಬರ್ತಾರೆ, ನೋಡೋಣ. ನೀವು ಕೇಳಿ ಬೇಕಾರೆ, ಸರ್ಕಾರದ ಪರವಾಗಿ ಯಾರು ಉತ್ತರ ಕೊಡ್ತಾರೆ ಕೇಳಿ. ಏನು ಉತ್ತರ ಕೊಡ್ತಾರೆ ಅದಾರು ಕೇಳ್ಬಿಡು. ಸಭಾಧ್ಯಕ್ಷರೀಗ ಅರೆಸೇನೆ ಪಡೆಗಳಲ್ಲಿ ಸೇವೆ ಪ್ಯಾರಾಮಿಲಿಟರಿ ಫೋರ್ಸಸ್ ಬಂದ್ರಲ್ಲ, ಇಲ್ಲೇ ಇದ್ದಾರೆ. ಉತ್ತರ ಇಲ್ಲ. ಜ್ಞಾನೇಂದ್ರ ಬಂದ್ರು. ಉತ್ತರ ಕೊಟ್ಟಿದ್ದೀರಲ್ಲ ಜ್ಞಾನೇಂದ್ರ? ಇಲ್ಲ, ಬರಲಿಲ್ಲ. ಕೊಟ್ಟಿದ್ರು ಅಂದ್ರೆ ಈಗ ಕೊಡ್ತಾರೆ. ನೀವು ಕೇಳಿ, ಒಂದ್ಸಲ ಕೇಳಿ. ನೀವು ಒಂದ್ಸಲ ಕೇಳಿ, ಅದು ವಿವರ ಕೇಳಿ. ಒಂದು ಸ್ವಲ್ಪ ಜಾಸ್ತಿ ಸಮಯ ಕೊಡ್ತೀನಿ, ಮಾತಾಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು ಕೇಂದ್ರದ ವಿವಿಧ ಅರೆ ಸೇನೆ ಪಡೆಗಳಲ್ಲಿ ಸೇವೆ ಸಲ್ಲಿಸುವಂತಹ ರಾಜ್ಯದ ಯೋಧರು ಹಾಗೂ ನಿವೃತ್ತ ಮಾಜಿ ಯೋಧರು ಹಾಗೂ ಹುತಾತ್ಮ ಕುಟುಂಬಗಳಿಗೆ ಕ್ಷೇಮಾಭಿವೃದ್ಧಿಗಾಗಿ ರಾಜ್ಯದಲ್ಲಿ ಅರೆ ಸೈನಿಕ ಕಲ್ಯಾಣ ಮಂಡಳಿ ಸ್ಥಾಪಿಸಿ ಸಂವಿಧಾನಕ ಸೌಲಭ್ಯ ಒದಗಿಸುವ ಬಗ್ಗೆ ಮಾನ್ಯ ಗೃಹ ಗಮನ ಸೆಳೆಯುವಂಥದ್ದು. ಪ್ಯಾರಾಮಿಲಿಟರಿ ಫೋರ್ಸ್ ಅಂತ ಇವರಿಗೆ ಹೇಳ್ತಾರೆ. ಇವರು ಕೂಡ ಆರ್ಮಿಯವರಾಗಿ ಬೇರೆ ಬೇರೆ ಹಂತಗಳಲ್ಲಿ ನಮ್ಮ ದೇಶಕ್ಕಾಗಿ ಮತ್ತು ಸಮಾಜಕ್ಕಾಗಿ ಬಹುಶಃ ಆ ಒಂದು ತಮ್ಮ ಕೆಲಸ ಕಾರ್ಯಗಳನ್ನು ಮತ್ತು ಅವರ ನಿಯತ್ತಿನ ಪ್ರಾಮಾಣಿಕ ಸೇವೆಯನ್ನು ಮಾಡಿರ್ತಾರೆ. ಅದು ಇವರಿಗೆ ನಿವೃತ್ತಾಗಿ ಬಂದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಸವಲತ್ತು ಕೂಡ ಇವತ್ತು ಇರುವುದಿಲ್ಲ. ಬಹಳ ಕಷ್ಟಕರವಾದ ಒಂದು ಪರಿಸ್ಥಿತಿಯಲ್ಲಿ ಅವರಿದ್ದು ಆ ಸ್ವಾಭಿಮಾನ ಬದುಕುವ ಕಾರಣ ಕಷ್ಟ ಆಗಿದೆ. ಆದ ಕಾರಣ ಅವರಿಗೊಂದು ಅರೆ ಸೈನಿಕ ಕಲ್ಯಾಣ ಮಂಡಳಿಯನ್ನು ಸ್ಥಾಪಿಸಬೇಕು. ಯಾಕಂತ ಹೇಳಿದರೆ ಈ ರೀತಿಯ ಯಾರು ಇವತ್ತು ಮಿಲಿಟರಿ ಮತ್ತು ಪ್ಯಾರಾಮಿಲಿಟರಿಯಲ್ಲಿ ಕೆಲಸ ಮಾಡಬೇಕು ಎನ್ನುವ ಭವಿಷ್ಯಕ್ಕೆ ಯುವಕರು ಅಥವಾ ಬಹಳಷ್ಟು ಅತ್ಯುತ್ತಮ ವರ್ಗದಲ್ಲಿ ಬಂದು ಭಾಗವಹಿಸಿ ದೇಶಕ್ಕೆ ಆ ಒಂದು ಸೇವೆ ಸಲ್ಲಿಸಲಿಕ್ಕೆ ಮುಂದಾಗುವಂಥ ವಾತಾವರಣ ನಾವು ನಿರ್ಮಾಣ ಮಾಡಬೇಕಾದ್ರೆ ಅವರು ರಿಟೈರ್ ಆದ ನಂತರ ಕೂಡ ಅವರಿಗೆ ಕೊಡುವಂಥ ಸವಲತ್ತುಗಳು ನಾವು ಕೊಡಬೇಕು. ನಾವು ಸೇನೆಯವರಿಗೆ ನಾವು ಸವಲತ್ತು ಕೊಡ್ತೇವೆ, ಸಂತೋಷ. ಅದರ ಜೊತೆ ಬಹುಶಃ ಇವರಿಗೆ ಯಾವುದೇ ಸವಲತ್ತು ಇವತ್ತು ಇಲ್ಲದಂಥ ಪರಿಸ್ಥಿತಿ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ನಿಮ್ಮ ಉತ್ತರದಲ್ಲಿ ಅರೆಸೇನೆ ಪಡೆ ಯೋಜನೆ ಸರ್ಕಾರವು ಕೇಂದ್ರದ ಸಶಸ್ತ್ರ ಪೊಲೀಸ್ ಪಡೆಯ ಸೆಂಟ್ರಲ್ ರಿಸರ್ವ್ ಪೊಲೀಸ್, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಸ್, ಸೆಂಟ್ರಲ್ ಇಂಡಸ್ಟ್ರಿಯಲ್ ಎಲ್ಲ ಬೇರೆ ಬೇರೆ ಹಂತಗಳೇ ಇವರಿಗೆ ಕೇಂದ್ರ ಮಾದರಿಯಲ್ಲಿ ಸಮಾಲೋಚನೆಗೊಳಪಟ್ಟು ಮಾಜಿ ಕೇಂದ್ರ ಸಶಸ್ತ್ರ ಸಿಬ್ಬಂದಿ ಆಹಾರ ಸೌಲಭ್ಯ ಪರಿಗಣಿಸಲು ಸರ್ಕಾರದ ದೇಶ ತಾವು ಎತ್ತುಕೊಂಡು ಉತ್ತರ ಕೊಟ್ಟಿದ್ದಾರೆ. ಅದು ಯಾವುದು ಕೂಡ ಇಲ್ಲ. ಯಾಕೆಂದರೆ ಅವ್ರಿಗೆ ಮೆಡಿಕಲ್ ಬೆನಿಫಿಟ್ ಕೂಡ ಇವತ್ತು ಇಲ್ಲ. ಅವರಿಗೆ ಮೆಡಿಕಲ್ ಬೆನಿಫಿಟ್ ಕೂಡ ಸಿಕ್ಕ ಪರಿಸ್ಥಿತಿ ಇವತ್ತು ಇದಾಗಿದೆ. ಆದರೆ ಇದನ್ನು ನಾನು ಕೇಳುವಂತ ಅಂತ ಹೇಳಿದ್ರೆ ಅವರ ಮುಖ್ಯಸ್ಥರ ಚರ್ಚೆ ಕರೆದು ಚರ್ಚೆ ಮಾಡಿ ಅವ್ರಿಗೆ ಯಾವುದೆಲ್ಲ ಸಮರ್ಪಕವಾಗಿ ಒಂದು ಸ್ವಾಭಿಮಾನ ಬದುಕು ಕಾಣಲಿಕ್ಕೆ ಏನಾಗಿ ಕೆಲಸ ಬೇಕಾ ಅದನ್ನು ಬಹುಶಃ ತಾವು ಇವತ್ತು ಒದಗಿಸಿಕೊಡ್ಬೇಕು. ಆ ಒಂದು ಕೆಲಸ ಮಾಡಬೇಕನ್ನೋ ಒತ್ತಾಯ ಪಡಿಸಂತ ಬಯಸ್ತೇನೆ. ಅಧ್ಯಕ್ಷರೇ, ಒಂದು ನಿಮಿಷ. ಬೋಪಯ್ಯ ಅವರೇನೋ ಈಗ ಮಾಜಿ ಸೈನಿಕರಿಗೆ ಏನಿದೆ ಅದರಲ್ಲಿ ಸರ್ಕಾರಿ ಜಮೀನು ಕೊಡೋದು, ಬೇರೆ ಸೌಲಭ್ಯ ಕೊಡೋದು ಅಂತೆಲ್ಲ ಆಗಿದೆ. ಆದರೆ ಈ ಅರೆಸೇನೆ ಯಾರು ನಿವೃತ್ತರಾಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅಂತೂ ಸಾಕಷ್ಟು ಜನ ಇದ್ದಾರೆ. ಅವರು ಬೇಡಿಕೆಯನ್ನು ಆಗಾಗ ಇಟ್ಟಿದ್ದಾರೆ. ಅವರಿಗೂ ಕೂಡ ನಿವೃತ್ತಿ ಆದ ಮೇಲೆ ಎಲ್ಲ ಕೃಷಿಕರ ಮಕ್ಕಳೇ ಅವರಿಗೆ
ಇತರ ಮಾಜಿ ಸೈನಿಕರಿಗೆ ಏನು ಜಮೀನು ಕೊಡೋಕ್ಕೆ ತೀರ್ಮಾನ ಆಗಿದೆ. ಅದನ್ನು ಈ ಅರೆಸೇನೆಯಲ್ಲಿ ಯಾರು ಕೆಲಸ ಮಾಡಿದೆ, ಅದು CRF ಇರ್ಬೋದು ಅಥವಾ BSF, ಭಾಳ ಮುಖ್ಯವಾಗಿ BSF ಅವರು ಬಾರ್ಡರ್ ಕಾಯದೆ ಅವರಿಗೆ ಕೊಡಬೇಕು ಅಂತ ಇದನ್ನು ಸೇರಿಸಿ ಸೂಕ್ತ ಆದೇಶ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಕೂಡ ನಾನು ಮಾಡ್ತೇನೆ. ಹೇಳಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಖಾದರ್ ಅವರು ಮತ್ತು ನಮ್ಮ ಬೋಪಯ್ಯನವರು ಇಬ್ಬರು ಕೂಡ ಪ್ರಸ್ತಾಪ ಮಾಡಿದ ಹಾಗೇನೆ ಯಾರು ಸೆಂಟ್ರಲ್ ಫೋರ್ಸ್ ಇದ್ದಾರೆ, CRPF ಮತ್ತು BSF, CSF, ITBP ಎಲ್ಲ ಕ್ಯಾಟಗರಿಯ ಅವರು ಪೊಲೀಸ್ ಆ್ಯಕ್ಚುಲಿ. ಆದರೆ ಇವರಿಗೆ ಇದುವರೆಗೂ ಕೂಡ ಯಾವುದೇ ಸೌಲಭ್ಯಗಳು ತಾವು ಹೇಳ್ದಾಗೇನೆ ಸಿಗ್ತಾ ಇರಲಿಲ್ಲ. ಕೇಂದ್ರ ಸರ್ಕಾರದ ಒಂದು ಸಮಿತಿ ಇದನ್ನು ಮನಗಂಡು ಒಂದು ಆದೇಶ ಮಾಡಿದೆ. ಅದರ ಪ್ರಕಾರ 19/9/22 ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಕೇಂದ್ರ ಮಂತ್ರಾಲಯದ ದಿನಾಂಕ 23/11/21 ಅಧಿಕೃತ ಜ್ಞಾಪನಾ ಪತ್ರದ ರೀತಿ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಸಿಬ್ಬಂದಿಗಳನ್ನು ಮಾಜಿ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಸಿಬ್ಬಂದಿಗಳು ಎಂದು ಪದನಾಮೀಕರಿಸುವಂತೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿಯೂ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯ ಸಿಬ್ಬಂದಿಗಳನ್ನು ಮಾಜಿ ಕೇಂದ್ರ ಸಶಸ್ತ್ರ ಪಡೆಯ ಸಿಬ್ಬಂದಿಗಳು ಎಂದು ಪದನಾಮೀಕರಿಸಬಹುದಾಗಿದೆ ಎಂದು ಸಭೆಯಲ್ಲಿ ತೀರ್ಮಾನಿಸಿದೆ. ಇದರಂತೆ ಒಂದು ಆದೇಶ ಕೂಡ ಮಾಡಿದರು. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯ ಸೆಂಟ್ರಲ್ ರಿಸರ್ವ್ ಪೊಲೀಸ್, ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸು ಇವರೆಲ್ಲರೂ ಸೇರ್ತಾರೆ. ನಿವೃತ್ತ ಸಿಬ್ಬಂದಿಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಜಿ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಸಿಬ್ಬಂದಿಗಳು ಎಂದು ಪದನಾಮೀಕರಿಸಿ ಮತ್ತು ಇವರಿಗೆ ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಹಾಗೂ ಸಮಾಲೋಚನೆಗೊಳಪಟ್ಟು ಮಾಜಿ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಸಿಬ್ಬಂದಿಗಳಿಗೆ ನೀಡಲಾಗುತ್ತಿರುವ ಅವರ ಸೌಲಭ್ಯಗಳನ್ನು ಪರಿಗಣಿಸಲು ಆದೇಶಿಸಿದೆ. ಮತ್ತು ಇದೇ ರೀತಿಯಲ್ಲಿ ಈಗಾಗಲೇ 46 ಸಿಬ್ಬಂದಿಗೆ ಸೌಲಭ್ಯಗಳನ್ನು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಕೊಡಲಾಗಿದೆ. ಈ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದೇವೆ, ಅದನ್ನು ಮುಂದುವರಿಸ್ತೀವಿ. ಈಗ ಸರ್ಕಾರದ ಮುಖಾಂತರ ನಾವು ಕೆಲವು ಕಡೆ ಔಟ್ಸೋರ್ಸ್ ಅಂತ ಕೊಡ್ತೇವೆ, ಯೂನಿವರ್ಸಿಟಿ ಅಲ್ಲಿ ಇಲ್ಲಿ ಎಲ್ಲ. ಸೊ ಅದನ್ನು ನೀವು ಯಾರೇ ಔಟ್ಸೋರ್ಸ್ ಕೊಡೋ ಬದಲು ಈ ಪ್ಯಾರಾಮಿಲಿಟರಿ ಫೋರ್ಸಸ್ ಅವನು ಯಾರು ಇವತ್ತಿದ್ದಾರೆ, ಯಾರು ಬಲಿಗೆ ಇಚ್ಛಿಸ್ತಾರೆ ಅಂಥವ್ರು ನೇಮಕ ಮಾಡುವಂಥ ಅವಕಾಶ ಆಗ್ತದೆ. ಇದು ಏನಾಗ್ತದೆ ಇಲ್ಲಿ, ಅಗ್ನಿಪಥ ಬೇಡ ಹೇಳ್ತದೆ ಯಾಕೆ ಇದಕ್ಕೆ. ಈ ಅಗ್ನಿಪಥದಲ್ಲಿ ಭಾಗವಹಿಸಿ ಪರಿಸ್ಥಿತಿ ಇದೇ ಆಗ್ತದೆ. ನಾವು ಸಂಭ್ರಮ ಮಾಡದಿದ್ದರೆ ಭವಿಷ್ಯದಲ್ಲಿ ಅಲ್ಲಿಗೆ ಹೋಗುವವರಿಗೆ ಇದೇ ಕಷ್ಟಕ್ಕೆ ಮುಂದಿನ ದಿನಗಳು ಅಗ್ನಿಪಥದಲ್ಲಿ 2 ವರ್ಷ ಮಾಡಿ ಒಂದು ಸಿಗ್ತದ. ಸೊ ನಾವು ಇದನ್ನ ದೀರ್ಘವಾಗಿ ಆಲೋಚನೆ ಇಲ್ಲ, ಯಾರು ಭಾಗವಹಿಸಲ್ಲ ಭವಿಷ್ಯದ ದಿನಗಳಲ್ಲಿ. ಖಂಡಿತವಾಗೂ ಮಾಡ್ತೇವೆ. ದಳಗಳು ಯಾವುದಿದ್ದಾರೆ ಇವರಿಗೂ ಕೂಡ ರಿಸರ್ವೇಷನ್ ಕೊಟ್ಟು ಕಾಲ್ಫರ್ ಮಾಡಿದಾಗ ಇವರಿಗೆ ಆದ್ಯತೆಯನ್ನು ಕೊಡಲಾಗುವುದು. ಯಾಕಂದರೆ ಇವರೆಲ್ಲ ಸಾಕಷ್ಟು ತರಬೇತಿಯನ್ನು ಪಡೆದಿರ್ತಾರೆ. ನಮಗೆ ತರಬೇತಿಗೆ ಅವಧಿ ಮತ್ತು ಹಣ ಖರ್ಚು ಮಾಡುವಂಥದ್ದು ಉಳೀತದೆ. ಮತ್ತು ಅಗ್ನಿಪಥದ ನೇಮಕಾತಿಯ ಉದ್ದೇಶ ಬೇರೆ ಇದೆ. ಯಾಕಂದರೆ ಸೈನ್ಯದಲ್ಲಿ ವಯಸ್ಸು ಕಮ್ಮಿ ಇರಬೇಕು ಅಂತ ಹೇಳಿ ಈಗಾಗಲೇ ಆವರೇಜ್ ವಯಸ್ಸು 30 ವರ್ಷ 29 ವರ್ಷ ಇದೆ ಸೈನ್ಯದಲ್ಲಿ. ಅದನ್ನು 25 ವರ್ಷಕ್ಕೆ ಇಳಿಬೇಕು, 23 ವರ್ಷಕ್ಕೆ ಇಳಿಸಬೇಕು ಅನ್ನುವಂಥದ್ದು ಉದ್ದೇಶ ಇದೆ. ಹಾಗಾಗಿ ಹೊಸ ಬ್ಲಡ್ ಆ ಸೈನ್ಯಕ್ಕೆ ಬರಬೇಕು. ಮತ್ತು ಅಗ್ನಿಪಥದಲ್ಲಿ ಭಾಗವಹಿಸಿ ರಿಟೈರ್ಡ್ ಆದಂಥವರಿಗೂ ಕೂಡ ನಮ್ಮ ಪೊಲೀಸು ಮತ್ತು ಇದರಲ್ಲಿ ಸಾಕಷ್ಟು ದೊಡ್ಡ ರಿಸರ್ವೇಷನ್ ಕೊಡಬೇಕು ಅಂತ ನಮ್ಮ ಚಿಂತನೆ ಇದೆ. ಆ ರೀತಿ ನಾವು ಮಾಡ್ತೀವಿ. ಎಲ್ಲ ಹಾಕಿದ್ದಾರೆ ಅಲ್ಲಿ ಹೋಗಿ ಶುರು ಮಾಡಿ. ನಾನು ಬರ್ತೀನಿ, ಕರಿತೀನಿ. ಅದೇ ಈಗ ಆಯ್ತಲ್ಲ ಇದು ಯುಟಿಕಾದರ್ ಫುಲ್ ಸಮಯ ಇದೆ ಈಗ. ಹಾಗಾಗಿ ಈಗ ಯುಟಿಕಾರ ಆದಮೇಲೆ ಟಿ ವೆಂಕಟರಮಣಯ್ಯ. ಸನ್ಮಾನ್ಯ ಸಭಾಧ್ಯಕ್ಷರೇ, ನನ್ನ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ದೊಡ್ಡಬಳ್ಳಾಪುರ ನಗರಸಭೆಯ 31 ವಾರ್ಡುಗಳಲ್ಲಿ ಸುಮಾರು 1 ಲಕ್ಷ ಜನಸಂಖ್ಯೆ ಇದೆ. ಅದೇ ರೀತಿ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿನಲ್ಲಿ 50,000 ಜನಸಂಖ್ಯೆ ಇದೆ.
ಅಲ್ಲಿ ಸುಮಾರು 1ನೇ ಹಂತ 2ನೇ ಹಂತ 3ನೇ ಹಂತ 4 ಹಂತಗಳಲ್ಲಿ ಕೈಗಾರಿಕಾ ಪ್ರದೇಶ ಇದ್ದು ಆ ಭಾಗಕ್ಕೆ ಬರ್ತಕ್ಕಂಥ ನೌಕರು ಸುಮಾರು ಒಂದು ದಿನದಲ್ಲಿ 60,000 ರಿಂದ 70,000 ಜನ ಆ ಭಾಗದಲ್ಲಿ ಫ್ಯಾಕ್ಟ್ರಿಗಳಿಗೆ ಕೆಲಸಕ್ಕೆ ಬಂದು ಹೋಗ್ತಾರೆ. ಯಾವುದೇ ಅವೈಜ್ಞಾನಿಕವಾಗಿ ಆ ಭಾಗದಲ್ಲಿ ನಗರಸಭೆ ವ್ಯಾಪ್ತಿನಲ್ಲಿ UGD ಚರಂಡಿಯನ್ನು ಮಾಡದೆ ಆ ಭಾಗದಲ್ಲಿರ್ತಕ್ಕಂಥ ಮಜರಾವಸಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಿಕ್ಕತುಮಕೂರು ಕೆರೆಯ ಅಂಗಳದಲ್ಲಿ ಸುಮಾರು ಹಿಂದೆ ಅಲ್ಲಿ UGD ಪ್ಲಾಂಟನ್ನು ಮಾಡಿ ಯಾವುದೇ ಶುದ್ಧೀಕರಿಸದೆ ಆ ನೀರು ಇವತ್ತು ಚಿಕ್ಕತುಮಕೂರು ಕೆರೆ ಇರ್ಬೋದು, ಮಜರಾವಸಳ್ಳಿ ಕೆರೆ ಇರ್ಬೋದು, ದೊಡ್ಡ ತುಮಕೂರು ಕೆರೆ ಇರ್ಬೋದು, ಹೆಸರುಘಟ್ಟ ಕೆರೆ ಇರ್ಬೋದು, ಹಾಗೆ ಅದಾದಮೇಲೆ ತಿಪ್ಪೂರ್ನಹಳ್ಳಿ ಕೆರೆಗೆ ಆ ಕುಲುಷಿತ ನೀರು ಇವತ್ತು ಸೇರಿ ಆ ಭಾಗದಲ್ಲಿ ಜನ ಜಾನುವಾರುಗಳು ಎಲ್ಲರೂ ಕಾಯಿಲೆಯಿಂದ ನರಳಾಂಥ ಪರಿಸ್ಥಿತಿ ಆ ಭಾಗದಲ್ಲಿ ಬಂದಿದೆ. ಇದರಲ್ಲಿ ಹಿಂದೆ ಮಾಡಿದಂಥ UGD ಮಾಡಿದಂಥ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ರಾಜಕಾಲುವೆ ಅಡೆ ಅಂಡರ್ಗ್ರೌಂಡಲ್ಲಿ UGD ಕಲೆಕ್ಷನ್ನ ತೊಗೊಂಡೋಗಿದ್ದಾರೆ ಆ ಚಿಕ್ಕತುಮಕೂರು ಕೆರೆಗೆ. ಈ ಮೊನ್ನೆ ಮಳೆಗಾಲ ಬಂದಾಗ ನಂದಿ ಬೆಟ್ಟದ ತಪ್ಪಲಿನಿಂದ ಸುಮಾರು 24 ಕೆರೆಗಳು ಆ ಭಾಗದಲ್ಲಿ ಕೂಡಿ ಹೋದಾಗ ದೊಡ್ಡಬಳ್ಳಾಪುರದ ನಗರಸಭೆಯ ನಾಗರಿಕೆರೆಗೆ ಬಂದು ಅಲ್ಲಿಂದ ಕೂಡಿ ಹೋದಾಗ ಎಲ್ಲವೂ ಸಹ ಕುಲುಷಿತ ಆಗಿ ಇವತ್ತು ಇಷ್ಟು ಕೆರೆಗಳಿಗೆ ಹೋಗಿ ಆ ಭಾಗದಲ್ಲಿ ಜನ ಜಾನುವಾರುಗಳಿಗೆ ಆರೋಗ್ಯ ಕೆಡೋದು, ಪ್ರತಿನಿತ್ಯ ಕಾಯಿಲೆಗಳು ಬರೋದು ಈ ರೀತಿಯಲ್ಲಾಗಿದೆ. ಅದರಿಂದ ಅದಕ್ಕೆ ಏನು ಸಚಿವರು ತಮ್ಮ ಮೂಲಕ ಉತ್ತರವನ್ನು ನಾನು ಬಯಸಕ್ಕೆ ಕೇಳ್ತೀನಿ. ಸಭಾಧ್ಯಕ್ಷರೇ, ಬಸವರಾಜ್ ಅವರು ನೀವು ಆಮೇಲೆ ಉತ್ತರ ತರಿಸ್ಕೊಡ್ರಿ. ಹಾಗಾದ್ರೆ ಈಗ ವೆಂಕಟರಮಣ ಅಧ್ಯಕ್ಷರೇ, ಏನು ವೆಂಕಟರಮಣ್ಣಯ್ಯನವರು ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಈ ಒಳಚರಂಡಿ ವ್ಯವಸ್ಥೆ ಇಲ್ಲ, ಅದು ನೀರು ಮಲಿನ ಆಗ್ತದೆ, ಕೆರೆಗಳು ಹೋಗ್ತದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಮೊನ್ನೆ ಕೂಡ ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ದೀನಿ. ಈಗ ನಮ್ಮ ಸರ್ಕಾರದಲ್ಲಿ ಅದನ್ನು ತಗೊಬೇಕು ಅಂತ ನಿರ್ಣಯ ಮಾಡಿದ್ದೀನಿ. ಈಗ ಅದನ್ನು ಏನು ಅವ್ರು ಹೇಳಿದ್ದಾರೆ ಅದಕ್ಕೆ ನಾನು ಅವ್ರ ಹತ್ರದಿಂದ ಒಂದು ಪತ್ರವನ್ನು ತೆಗೆದುಕೊಂಡು ಆ ಕೆಲಸವನ್ನು ಮಾಡಿಕೊಡೋಂಥ ಕೆಲಸ ಖಂಡಿತವಾಗಿ ಮಾಡ್ತೀನಿ. ನೆನ್ನೆ ಕೊಟ್ಟಿದ್ದೀರಾ? ಅದನ್ನು ಸದ್ಯದಲ್ಲಿ ಸದ್ಯದ ಪರಿಸ್ಥಿತಿ ಅರ್ಜೆಂಟ್ ಆಗಿ UGD ನೀರು ಸಂಸ್ಕರಣಾ ಘಟಕವನ್ನು ಮಾಡಿ ಆ ನೀರನ್ನು ಶುದ್ಧೀಕರಿಸಿ ಕೆರೆಗಳಿಗೆ ಬಿಟ್ರೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಬಹಳ ದಿವಸಗಳಿಂದ ಯಾವತ್ತೂ ಹೇಳಿಲ್ಲ, ನಿನ್ನೆ ಪತ್ರ ಕೊಟ್ಟಿದ್ದಾರೆ. ಅದನ್ನು ಪರಿಶೀಲಿಸಿ ಅದಕ್ಕೆ ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಇಮಿಡಿಯೇಟ್ಲಿ ಹೋಗಿ ಅದು ಏನು DPR ತಯಾರು ಮಾಡಿ ಅದಕ್ಕೆ ಏನನ್ನು ನ್ಯೂನತೆಗಳಿಗೆ ಸರಿಪಡಿಸುವಂಥ ಕೆಲಸ ಖಂಡಿತವಾಗಿ ಮಾಡ್ತೇನೆ. ಮತ್ತು ಮತ್ತೊಂದು ಬಾರಿ ಶಾಸಕರ ಜೊತೆ ಕೂಡ ಚರ್ಚೆ ಮಾಡಿ, ಅಧಿಕಾರಿಗಳನ್ನು ಕೂಡ ಕರೆಸಿ ಅವ್ರ ಜೊತೆ ಚರ್ಚೆ ಮಾಡಿ ಈ ರೀತಿಯಾಗಂಥ ಇದಕ್ಕೆ ಏನು ಸೂಕ್ತವಾದಂಥ ತೀರ್ಮಾನ ತಗೊಬೇಕು, ತಾತ್ಕಾಲಿಕವಾಗಿ ಏನು ಮಾಡಬೇಕು, ಆ ನೀರು ಕೆರೆಗಳಿಗೆ ಹೋಗದಿರೋ ರೀತಿ ಏನು ತಡೆಗಟ್ಟಬೇಕು ಅದಕ್ಕೂ ಕೂಡ ಕ್ರಮವನ್ನು ಜರುಗಿಸುವಂಥ ಕೆಲಸ ಖಂಡಿತವಾಗಿ ಮಾಡ್ತೇನೆ. ಹಿಂದೆ ನಿಮ್ಮ DMA ಎಲ್ಲ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು 2 ಬಾರಿ ಬಂದು ಆ ಭಾಗದಲ್ಲಿ ಪ್ರಸ್ತುತ ಎಲ್ಲವನ್ನು ವೀಕ್ಷಣೆ ಮಾಡಿದ್ದಾರೆ. ಅದೇ ರೀತಿ ಆ ಭಾಗದಲ್ಲಿರ್ತಕ್ಕಂಥ 3 ಗ್ರಾಮ ಪಂಚಾಯಿತಿಯ ಎಲ್ಲ ನಾಗರಿಕ ಬಂಧುಗಳು ಹೈವೇ ಬಂದನ್ನು ಸಹ ನಾವು ಮಾಡಿದ್ದೀವಿ. ಅವತ್ತು ಸಹ ಜಿಲ್ಲಾಧಿಕಾರಿಗಳು ಬಂದು ಈ ಸರ್ಕಾರಕ್ಕೆ ಮನವಿಯನ್ನು ಕಳಿಸ್ತೀವಿ ಅಂತಲೂ ಸಹ ಹೇಳಿ ಸರ್ಕಾರಕ್ಕೆ ಅದು DMA ಇಂದ ಮತ್ತು ಜಿಲ್ಲಾಧಿಕಾರಿಗಳಿಂದ ಇದನ್ನು ಪ್ರಸ್ತಾವನೆಯೂ ಸಹ ಬಂದಿದೆ. ಅದೇ ತುರ್ತಾಗಿ ಮಾಡಿಕೊಟ್ಟು ಆ ಭಾಗದಲ್ಲಿ ಜಾನುವಾರುಗಳನ್ನ ಆರೋಗ್ಯದ ದೃಷ್ಟಿಯಿಂದ ರಕ್ಷಣೆ ಮಾಡಬೇಕು ಅಂತೇಳಿ ಸಭಾಧ್ಯಕ್ಷರ ತಮ್ಮ ಮುಖಾಂತರ ಕೇಳಕ್. ಸನ್ಮಾನ್ಯ ಅಧ್ಯಕ್ಷರೇ, ಓಕೆ. ಈಗ ಹಾಲಪ್ಪನವರು, ಹಾಲಪ್ಪ ಒಂದು ಕೆಲಸ ಮಾಡೋಣ, ಸಮಾಜ ಕಲ್ಯಾಣ ಇಲಾಖೆ ವೈದ್ಯಕೀಯ ಶಿಕ್ಷಣ ಅವ್ರದ್ದು ಉತ್ತರ ಬಂದಿಲ್ಲ, ನಾನು ಆಮೇಲೆ ಕೊಡ್ತೀನಿ. DC ತಮ್ಮಣ್ಣ ಅವರು ಇಲ್ಲ. ಹರ್ಷವರ್ಧನ್ ಉತ್ತರ ಬಂದಿದೆ. ಯಾರು ಉತ್ತರ ಕೊಡೋರು ಸರ್ಕಾರದಲ್ಲಿ? ಮಾನ್ಯ ಸಭಾಧ್ಯಕ್ಷರೇ, ಓಕೆ. ಸೊ ಇವರು ಲಾ ಮಿನಿಸ್ಟರ್ ಉತ್ತರನ ಕೊಟ್ಟಿದ್ದಾರೆ. ಇಲ್ಲಿ ನಾನು ಸಾಮಾನ್ಯವಾಗಿ ನನ್ನ ಕ್ಷೇತ್ರದ ಒಂದು ವಿಚಾರದ ಕೆಲಸಕ್ಕೋಸ್ಕರ ನಾನು ಈ ಸರ್ಕಾರಿ ಕಚೇರಿಗಳಿಗೆಲ್ಲ ನಾನು ಭೇಟಿ ಕೊಡ್ತಾ ಇರ್ತೀನಿ. ಆ ಸಂದರ್ಭದಲ್ಲಿ ಸುಮಾರು ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹೈವೇ ಇರ್ಬೋದು, PWD ಇರ್ಬೋದು, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಈ ಸುಮಾರು ಈ ಡಿಪಾರ್ಟ್ಮೆಂಟ್ಗಳಲ್ಲೆಲ್ಲ ಈ ಸ್ಕ್ರ್ಯಾಪ್ ವೆಹಿಕಲ್ಗಳು ಸುಮಾರು 10 ವರ್ಷ ಆದ್ರೂ ಅಲ್ಲೇ ಇದೆ. ಅದ್ರ ಬಗ್ಗೆ ಯಾವುದೂ ಕೂಡ ಕ್ರಮ ಜರುಗಿಸ್ತಾ ಇಲ್ಲ. ಅಲ್ಲಿ ಅದು 10 ವರ್ಷನೂ ಹಂಗೆ ಇದ್ದು, ಯಾಕಂದರೆ ಪಾರ್ಕಿಂಗು ಸಿಗಲ್ಲ ನಮಗೆ. ಎಲ್ಲೋ ನಾವು ಆಚೆ ಕಡೆ ನಿಲ್ಲಿಸಿದ್ರೆ ನಮ್ಮ ಗಾಡಿಗೂ ಫೈನ್ ಹಾಕ್ಬಿಟ್ಟು ಹೋಗ್ತಾರೆ. ಒಳಗಡೆ ಆಫೀಸಲ್ಲೇ ಅವ್ರಿಗೆ ಜಾಗ ಇಲ್ಲ ಅಲ್ಲಿ. ಅಷ್ಟು ಸ್ಕ್ರ್ಯಾಪ್ ವೆಹಿಕಲ್ಸ್ಗಳು ಇದೆ ಅಲ್ಲಿ. ಆಮೇಲೆ ನಾನು ಮಾಹಿತಿ ತೊಗೊಂಡ ಸಂದರ್ಭದಲ್ಲಿ ಏನಾಗ್ತಿದೆ, ಕೆಲವು ಒಂದು 3 ರಿಂದ 4 ಲಕ್ಷ ಕಿಲೋಮೀಟ್ರ್ ಕೂಡ ಓಡ್ಬಿಟ್ಟಿದೆ ಗಾಡಿ. ಅದನ್ನು ಮತ್ತೆ ಪುನಃ ರಿಪೇರಿ ಮಾಡಿಸಿ ಮತ್ತೆ ಪುನಃ ಗಾಡಿ ಓಡಿಸ್ತಾರಂತೆ. ಅದು ಕೆಲವೆಲ್ಲ ಆಕ್ಸಿಡೆಂಟ್ ಆಗೋಂಥದ್ದು ಸಾಧ್ಯತೆಗಳು ಇರುತ್ತೆ. ಅದು ಒಂದು ಈ ಕಡೆ ಸ್ಕ್ರ್ಯಾಪ್ ಪಾಲಿಸಿನೇ ತಾವು ಕೇಂದ್ರ ಸರ್ಕಾರದಿಂದನೂ ಕೂಡ ಬಂದಿದೆ ಇಲ್ಲಿ.
ಇದು ಯಾಕೆ ಎಲ್ಲರೂ ಒಂದು ಡಿಪಾರ್ಟ್ಮೆಂಟಲ್ ಹೆಡ್ಸ್ಗಳು ಯಾಕೆ ಅದನ್ನ ಪ್ರತಿ ವರ್ಷನ ನಾನು ನೋಡ್ತಾ ಇದ್ದೀನಲ್ಲಿ. ವೆರಿ ಗುಡ್ ಹರ್ಷವರ್ಧನ್, ಬಹಳ ಒಳ್ಳೆ ಸಮಸ್ಯೆಯನ್ನ ನೀವು ಪ್ರಸ್ತಾಪ ಮಾಡಿದಿರಿ. ನಾನು ಹೇಳಿ ಸಾಕಾಯ್ತು. ಈ RTOಗಳು ಆ ಡಿಪಾರ್ಟ್ಮೆಂಟ್ನವ್ರ ಹತ್ರ ವ್ಯಾಲ್ಯೂಯೇಷನ್ ಮಾಡಿಸಿ ಅದು DC ಹತ್ರ ಹೋಗಿ DC ಅಧ್ಯಕ್ಷತೆಯಲ್ಲಿರೋ ಕಮಿಟಿ ಮೀಟಿಂಗ್ ಆಗೋದು ಅಂದ್ರೆ ನಮ್ಮ ವೆಹಿಕಲ್ ಇನ್ನಷ್ಟು ಹೆಚ್ಚು ತುಕ್ಕು ಹಿಡಿತಾನೆ ಇದೆ. ಅದು ಹೌದು ಮಾನ್ಯ ಸಭಾಧ್ಯಕ್ಷ. ಅದಕ್ಕೆ ಹಾಗೆ ಮಾರಿದ್ದಿದ್ರೆ ಒಂದು 50,000ಕ್ಕೆ ಹೋಗ್ತಿತ್ತು. ಈಗ ಮಾರ್ಲಿಕ್ಕೆ ಹೋದ್ರೆ 5,000 ಬರುವುದಿಲ್ಲ. ಸರ್ಕಾರದಿಂದ ಮಾಧುಸ್ವಾಮಿ ಅವ್ರು ಏನಾದ್ರು ಒಂದು ಸೀರಿಯಸ್ ಡೈರೆಕ್ಷನ್ ಹೋಗ್ಬೇಕು. ಇದು ಅವ್ರು ಹೇಳುವಾಗ ಎಲ್ಲವೋ ಇಲಾಖೆಯಲ್ಲಿ ಬೆಳೆಯಲಾಗದ ವಸ್ತು ಒಂದು ಇದೇನು ಹೇಳೋಣಪ್ಪ ಸರ್. ಈಗ ನಿಮ್ದು ವೆಹಿಕಲ್ ಸ್ಕ್ರಾಪ್ ಮಾಡಬೇಕು ಅಂದ್ರೆ RTO ಸರ್ಟಿಫಿಕೇಟ್ ಕೊಟ್ರೆ ಮಾಡಿಬಿಡ್ತಾರೆ. ಇವ್ರು ರೈಸ್ ಮಾಡಿರೋದು ಗೌರ್ಮೆಂಟ್ ವೆಹಿಕಲ್ಸ್ ಕೂಡ 20-30 ವರ್ಷದಿಂದ ಸ್ಕ್ರಾಪ್ ಆಗಿದೆ ಇಲ್ಲ ಅಂತ ಅದನ್ನೇ ಹೇಳ್ತಿರೋದು. ಅದು ಆಕ್ಷನ್ ಮಾಡಲಿಕ್ಕೆ ಪ್ರಾವಿಷನ್ ಇದೆ ಸರ್. 57 ಕೆಳಗೆ ಆಗ್ತಲೇ ಇದೆ. ಅವ್ರು ಏನಂದ್ರೆ ಯಾವ್ಯಾವ ಸ್ಕ್ರಾಪ್ ಆಗಿದೆ ಅಂತ ತರಬೇಕು. ಈಗ ನಾವು ನಿನ್ನೆ ಇನ್ನೊಂದು ತೀರ್ಮಾನವನ್ನು ತಗೊಂಡಿದ್ದೀವಿ. 15 ಇಯರ್ಸ್ ಆದ ತಕ್ಷಣ ಇಟ್ಸ್ ಅನ್ಫಿಟ್ ಅಂತ ಹೇಳಿ ತೀರ್ಮಾನ ಮಾಡಬೇಕು. ಅದನ್ನ ಅವ್ರೇನಾದ್ರು ಮಾಡಿ ಸ್ಕ್ರಾಪ್ ಮಾಡ್ಕೋಬೇಕು. ಅವರು ಆಗಂತ ಸ್ಕ್ರಾಪ್ ಮಾಡಿದವ್ರಿಗೆ ಕನ್ಸೆಷನ್ನು ಕೊಡಬೇಕು. ನೆಕ್ಸ್ಟ್ ಗಾಡಿ ಹೊಸ ಗಾಡಿ ತಗೊಂಡು ರಿಜಿಸ್ಟ್ರೇಷನ್ ಆಗೋ ಟೈಮಲ್ಲಿ ಇದು ಮಾಡಿದ್ದೀವಿ. ಇದನ್ನು ಸ್ಟ್ರಿಕ್ಟಾಗಿ ಡೀಲ್ ಮಾಡಲೇಬೇಕು. ಈ 20 ವರ್ಷ 30 ವರ್ಷ ವೆಹಿಕಲ್ಗಳನ್ನ ರಸ್ತೆ ಮೇಲೆ ಬಿಡೋದು ಆಗಬಾರ್ದು ಅಂತ ಮಾತಾಡಿ. ಅಲ್ಲಲ್ಲ, ಒಂದು ನಿಮಿಷ ಮಾಧುಸ್ವಾಮಿ ಅವರು, ಒಂದೇ ನಿಮಿಷ. ಸರಳವಾಗಿದೆ. ಎಲ್ಲ ಸರ್ಕಾರಿ ಕಚೇರಿ ಎದುರುಗಡೆಯಲ್ಲಿ ನಮ್ಮ ಸರ್ಕಾರದ ವಾಹನಗಳು ಅದು ತುಕ್ಕು ಹಿಡಿತಾ ಇದೆ. ನಮ್ದೇ ಪ್ರತಿ ಸರ್ಕಾರಿ ಕಚೇರಿ ಆಫೀಸ್ ಎದುರುಗಡೆಗಿದೆ. ನೀವು ಚೆಕ್ ಮಾಡಿಸಿ. ಯಾಕೆ ಅದೆಲ್ಲ ನೀವು ಮಾರೋದಿಲ್ಲ ಅಂತ ನಾನು ಕೇಳಿದ್ರೆ, ಹರಾಜು ಹಾಕ್ರಪ್ಪ, ತೂಗ್ಯಾರು ಕೊಡ್ರಿ ಅತ್ಲಾಗ ಮೋಡ್ಕಾಕಿ ಅಂತ ನಾನು ಬೈತಿರ್ತೀನಿ. ಅದಕ್ಕೇನಾಗಿದೆ ಅಂದರೆ, ಈ ಡಿಪಾರ್ಟ್ಮೆಂಟ್ನವರಿದ್ದು RTOಗೆ ವ್ಯಾಲ್ಯೂಯೇಷನ್ ಮಾಡಿಕೊಡ್ಲಿಕ್ಕೆ ಹೇಳಬೇಕು. ಅವರು ವ್ಯಾಲ್ಯೂಯೇಷನ್ ಮಾಡಿರೋ ರೇಟು DC ಕಳಿಸ್ಬೇಕು. DC ಅಧ್ಯಕ್ಷತೆಯಲ್ಲಿರೋ ಕಮಿಟಿ ಅದನ್ನ ಪಾಸ್ ಮಾಡಬೇಕು. ಆಮೇಲೆ ಅಷ್ಟು ಹಣಕ್ಕೆ ಯಾರೂ ಬರೋದಿಲ್ಲ. ಈ RTO ಹೇಳುವಷ್ಟು ಹಣಕ್ಕೆ ಸ್ಥಳೀಯವಾಗಿ ಯಾರೂ ತಗೊಳ್ಳೋದಿಲ್ಲ. ಹಾಗಾಗಿ ಅದು ಹಾಗೇ ಇರುತ್ತೆ. ಅದು ಅದೆಲ್ಲ ಮೋಡ್ಕ ಅಂತ ತೂಗ್ಯಾರು ಯಾರಿಗಾರು ಕೊಡ್ಲಿಕ್ಕೆ ಹೇಳ್ರಿ. ನಿಜವಾಗಿ ಅದು ಸರ್ಕಾರಿ ಕಚೇರಿ ಎದುರುಗಡೆಗೆ ಈ ಯಾರೋ ಪುರಾತನ ಸ್ಮಾರಕಗಳೆಲ್ಲ ಇದೆಯಲ್ಲ, ಯುದ್ಧ ಸ್ಮಾರಕಗಳು ಅಂತ, ಆ ನಮೂನಿ ನಮ್ಮ ವಾಹನ ಒಂದು ಸ್ಮಾರಕಗಳಾಗಿದೆ. ಇಲ್ಲ, ನಾವು ಇದನ್ನ ಸಿಂಪ್ಲಿಫೈ ಮಾಡಿಸಿ ಗೌರ್ಮೆಂಟ್ ವೆಹಿಕಲ್ಸ್ ಏನು ಸ್ಕ್ರಾಪ್ ಆಗಬೇಕು ಅದಕ್ಕೆ ತಕ್ಷಣ ಸರ್ಟಿಫಿಕೇಶನ್ ಮಾಡುವಂಥ ಸ್ಥಿತಿ ತರ್ತೀವಿ. ಖಾಸಗಿಯವರು ಯಾರಾದರೂ ನಮ್ಮದು ಸ್ಕ್ರಾಪ್ ಮಾಡಿದ್ದ ತೀರ್ಮಾನ ಸರ್, ಕೆಲವು ಸಲ ಇನ್ಶೂರೆನ್ಸ್ ಪರ್ಪಸ್ಗೂ ಸುಮ್ಮನೆ ಸ್ಕ್ರಾಪ್ ಮಾಡಿದ್ದ ಕೇಳೋರು ಇರ್ತಾರೆ. ಏಕ್ದಮ್ ಒಂದೇ ಸರಿ ಇಲ್ಲ, ಖಾಸಗಿ ನಾನು ಮಾತಾಡ್ತಾ ಇಲ್ಲ, ಗೌರ್ಮೆಂಟ್ ಇಂದೇ ನಾ ಮಾತಾಡ್ತೀನಿ. ಗೌರ್ಮೆಂಟ್ ವಿಲ್ ಟೇಕ್ ಸೀರಿಯಸ್ ಆಕ್ಷನ್. ಯಾವ್ಯಾವ್ದು ಸ್ಕ್ರಾಪ್ ಆಗಬೇಕು ಅಂತದೆಲ್ಲ ಮಾಡ್ಲಿಕ್ಕೆ ನಾವು ಸೂಚನೆ ಕೊಡ್ತೀವಿ. ಅದು ಆಗ್ತಿಲ್ಲ, ಬಟ್ ಸೀರಿಯಸ್ ಆಗಿ ಹೇಳಿ ಸರ್. ಇಲ್ಲ ಮಾನ್ಯ ಸಭಾಧ್ಯಕ್ಷರೇ, ಹರ್ಷವರ್ಧನ್ ಒಂದು ನಿಮಿಷ, ಹರ್ಷವರ್ಧನ್ ಹೇಳಿ ಆಮೇಲೆ. ಮಾನ್ಯ ಸಭಾಧ್ಯಕ್ಷರು, ಏನಂದ್ರೆ ನಮ್ಮ ಬೆಂಗಳೂರಲ್ಲಿ LH ವೆಹಿಕಲ್ಸ್ಗಳೆಲ್ಲ ಇರುತ್ತಲ್ಲ, ಲೆಜಿಸ್ಲೇಟಿವ್ ಹೌಸ್ಗಳು, ಅದು ಬೇಗ ಸ್ಕ್ರಾಪ್ ಆಗಿಬಿಡುತ್ತೆ. ಅದು ಸಾರ್ವಜನಿಕರಿಗೆ ಗೊತ್ತೋ ಆಗೋದಿಲ್ಲ. ಅಲ್ಲೇ ಇದಕ್ಕಿದ್ದಂಗೆ ಒಂದೇ ದಿನದಲ್ಲೆಲ್ಲ ಮಾಡಿ ಮುಗಿಸ್ಬಿಡ್ತಾರೆ. ಆದರೆ ಬೇರೆ ಕಚೇರಿಗಳಲ್ಲೆಲ್ಲ ಸುಮಾರು 10 ವರ್ಷದಿಂದ ಹಂಗೆ ಬಿದ್ದಿದೆ, 10-15 ವರ್ಷದಿಂದ ಬಿದ್ದಿದೆ. ಅದನ್ನ ಕ್ಲಿಯರ್ ಮಾಡ್ತಿಲ್ಲ. ಆ ಕಡೆ ಪಾರ್ಕಿಂಗ್ ಪ್ಲೇಸು ಸಿಗ್ತಾ ಇಲ್ಲ ನಮ್ಗೆ. ಎಲ್ಲ ಕರೆಕ್ಟ್, ನೀವು ಹೇಳೋದು ಸರಿ ಇದೆ. ನೀವು ಇಂಥ ಸೂಕ್ಷ್ಮ ವಿಷಯ ಅಂದ್ರೆ ಅದನ್ನು ಕಂಡಿಡಿದು ಸದನದ ಲೆವೆಲ್ವರೆಗೆ ತಂದ್ರಲ್ಲ, ವೆರಿ ಗುಡ್. ಹೇಳಿ ಯುಟಿಕಾದರು ಸಂಬಂಧಪಟ್ಟಾಗೆ ಅಗತ್ಯ ಒಂದು ಈ ಅಲ್ಲಿ ಮಾತ್ರ ಪೊಲೀಸ್ ಸ್ಟೇಷನ್ ಮುಂದೆ ಕೂಡ ಇದೆ ಪರಿಸ್ಥಿತಿ. ಕಡೆಯಲ್ಲಿ ಸ್ಟೇಷನ್ ಜಾಗದೇ ಇಲ್ಲ, ಇವ್ರು ಬಂದು ರೋಡಲ್ಲಿ ಇಡುವುದು. ನಾವು ರೋಡ್ ಯಾಕೆ ಮಾಡೋದು? ಜನ ಮತ್ತು ವಾಹನಗಳು ಹೋಗ್ಬೇಕಂತೇಳಿ ಇವರು ಇಲ್ಲಿ ಸ್ಥಳ ಅಂತೇಳಿ ಹಳೆದ ಲಾರಿಗಳನ್ನು ಬೈಕ್ನೆಲ್ಲ ಬಂದು ರೋಡಲ್ಲಿ ಅಡ್ಡ ನಿಲ್ಲಿಸುವಂಥ ಕೆಲಸ ಪೊಲೀಸ್ ಇಲಾಖೆಯವರು ಕೂಡ ಇತ್ತು ಮಾಡ್ತಾರೆ. ಅದಕ್ಕಾಗಿ ಅದೇ ಪೊಲೀಸ್ ಸ್ಟೇಷನ್ ಮುಂದೆ PF ಆದ ವೆಹಿಕಲ್ಸ್ನ ತಂದಿಟ್ಟಿರ್ತೀವಿ. ಒಂದ್ಸಲ PF ಆದರೆ ಕೋರ್ಟ್ಸ್ ಹ್ಯಾಸ್ ಟು ಟೇಕ್ ಡಿಸಿಷನ್. ಅವನು ಯಾರಿಗೋ ಗಾಡಿ ಕೊಟ್ಟಿರ್ತಾನೆ, ಎಲ್ಲೋ ಆಕ್ಸಿಡೆಂಟ್ ಆಗಿರುತ್ತೆ, ಅವನು ಓನರ್ ಎಲ್ಲೋ ಇರ್ತಾನೆ, ಈ ಮಧ್ಯೆ ತಗೊಂಡಿರ್ತಾನೆ, ಅವ್ನು ಕ್ಲೈಮ್ ಮಾಡೋಕ್ಕೆ ಬರಲ್ಲ ನಂದು ವೆಹಿಕಲ್ ಅಂತ. ಅದನ್ನ ಸುಮ್ಮನೆ ಡಿಸ್ಪೋಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ದಟ್ ವಿಲ್ ಬಿ ಇನ್ವಾಲ್ವ್ ಇನ್ ಎ ಕ್ರಿಮಿನಲ್ ಕೇಸ್. ಆ ವೆಹಿಕಲ್ ಒಂದು ಪೊಲೀಸ್ ಕೇಸ್ ಇನ್ವಾಲ್ವ್ ಆಗಿರುತ್ತೆ. ಈ ಉತ್ತರ ಕೇಳಿದಂಗೆ ನಿಮಗೆ ಸುಲಭವಾಗಿ ಹೇಳೋಕ್ಕಾಗಲ್ಲ. ಕೋರ್ಟ್ ಒಪ್ಕೋಬೇಕು, ನಾವು ಸರ್ಟಿಫೈ ಮಾಡಬೇಕು, ಯಾರು ಓನರ್ ಅಂತ ತೀರ್ಮಾನ ಆಗಬೇಕು. ಈಗ ನಿಮಗೆ ಗೊತ್ತಲ್ಲ ಸರ್, ಪರ್ಟಿಕ್ಯುಲರ್ಲಿ ಸ್ಯಾಂಡಲ್ವುಡ್ ಕಳ್ತನದಲ್ಲಿ ಒಬ್ಬನು ಆ ಓನರ್ ಇರೋಲ್ಲ ವೆಹಿಕಲ್ದು. ಸಿಕ್ಕಿರಲ್ಲಿ ಬಿಟ್ಟು ಹೋಗ್ತಾನೆ, ಹೊರಗಳು ಸಿಕ್ಕಿರಲ್ಲಿ ಬಿಟ್ಟು ಹೋಗ್ತಾನೆ, ಎಕ್ಸೈಸ್ ಸಿಕ್ಕಿರಲ್ಲಿ ಬಿಟ್ಟು ಹೋಗ್ತಾನೆ. ಇದಕ್ಕೇನಾದ್ರು ಬೇರೆ ಲಾನೇ ಮಾಡ್ಬೇಕು ಸರ್, ಬಿಕಾಸ್ PF ಮಾಡಿಬಿಡ್ತೀವಿ. ಕೋರ್ಟ್ಗೆ ನಾವು ವೆಹಿಕಲ್ ಸೇಲ್ಸ್ ಕೇಸ್ ಹಾಕಿ ಕೋರ್ಟ್ ಸುಬರ್ದಿ ಕೊಡ್ತೀವಿ. ಇವ್ರು ಅಲ್ಲೋಗಿ ಡಾಕ್ಯುಮೆಂಟ್ ಕೊಟ್ಟು ರಿಲೀಸ್ ಮಾಡಿಸ್ಕೋಬೇಕು. ಡಾಕ್ಯುಮೆಂಟು ಕೊಡಲ್ಲ, ಕೇಸಿನ ತಂಟಗೂ ಬರಲ್ಲ, ಪಾರ್ಟಿ ತಪ್ಪಿಸ್ಕೊಂಡು ಹೋಗ್ತಾನೆ.
ಇದೇನಾದ್ರು ಕಾಂಪೌಂಡ್ ಮಾಡಿ ಅಂತ ನಾವು ಕೂಡ ಮಾತಾಡಿದಂಥ ಕೇಸಸ್ ಕಾಂಪೌಂಡ್ ಮಾಡಿ ವೆಹಿಕಲ್ಗಳನ್ನ ಹರಾಜು ಮಾಡಿ ಅಂತ ಎಕ್ಸೈಸ್ನವ್ರು ಒಂದಷ್ಟು ಮಾಡ್ತಾವ್ರೆ. ಈಗ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಟೈಮ್ ಕೊಟ್ಬಿಟ್ಟು ವೆಹಿಕಲ್ ಸೇಸ್ ಹರಾಜು ಮಾಡಿಬಿಡ್ತಾರೆ. ಬೇರೆ ಪೊಲೀಸ್ ಸ್ಟೇಷನ್ ಮುಂದಿರೋ ಮಾಡೋಕ್ಕಾಗ್ತಾ ಇಲ್ಲ. ವಿಲ್ ಇನಿಷಿಯೇಟ್ ಸಮ್ ಆಕ್ಷನ್ ಸರ್. ಏನಾದ್ರು ಮಾಡ್ಲಿಕ್ಕೆ ಪ್ರಯತ್ನ. ನಾವೀಗ ಸಮಸ್ಯೆನ ಹೇಳಿದ್ದು ಅದಕ್ಕೆ ಪರಿಹಾರ ಅಂತ ಹೇಳಿದ್ರೆ ಎಲ್ಲ ಒಂದು 2 ಎಕರೆ ಜಾಗ ಸೈಡ್ ಅಲ್ಲಿ ತೆಗೆದು ಕೊಟ್ರೆ ಪೊಲೀಸ್ ಸ್ಟೇಷನ್ ಅವರಿಗೆ ಎಲ್ಲ ಗಾಡಿಯಲ್ಲಿ ಸೌಮ್ಯ ಒಂದ್ ನಿಮಿಷ, ಈಗಲೇ ಪೊಲೀಸ್ನವ್ರು ಸೀಸ್ ಮಾಡಿದ ಗಾಡಿಲಿ ಸ್ಟೀರಿಯೋ ಬಿಡಲ್ಲ, ಒಳ್ಳೊಳ್ಳೆ ನಿಮ್ದು ಏನು ಪಾರ್ಟ್ಸ್ ಬಿಡಲ್ಲ. ನೀವು 2 ಎಕರೆ ನಿಲ್ಸ್ಬಿಟ್ಟು ಎಂಜಿನ ಬಿಚ್ಕೊಂಡು ಹೋದ್ರೆ ಏನ್ ಮಾಡೋಣ? 10-15 ವರ್ಷದ ಸ್ಟೇಷನ್ ಮುಂದೆ ಗಾಡಿ ಆಗಿದೆ. ಸ್ಟೇಷನ್ ಮುಂದೆ ಗಾಡಿಲೇ ಬಿಚ್ಕೊಂಡು ಹೋಗ್ತಾರೆ ಸರ್ ಪಾರ್ಟ್ಸು. ಈಗ ನೀವು ತಾವೊಂದು ಈಗ ನಿನ್ನೆ ಕ್ಯಾಬಿನೆಟ್ ಸಭೆಗೆ ಹೇಳಿದೆ 15 ವರ್ಷ ಆದ ವೆಹಿಕಲ್ ಎಲ್ಲ ಇದರ ಬಗ್ಗೆ ಮರುಚಿಂತನೆ ಮಾಡಿ. ಯಾಕೆ ಟ್ಯಾಕ್ಸಿ ಓನರ್ಸ್ ಅವರು ಇದ್ದಾರಲ್ಲ, ನೀವು ಅದೊಂದು ಇನ್ಸೆಂಟಿವ್ಸ್ ಕೊಡ್ತೀರಿ ಅಂತ ಹೇಳಿದ್ರಿ. ಆಯ್ತು, ಒಳ್ಳೆ ಇನ್ಸೆಂಟಿವ್ಸ್ ಬಂದ್ರೆ ಆಗ್ಬೋದು. ಇಲ್ಲದಿದ್ದು ದುಡಿಯೋ ವರ್ಗಕ್ಕೆ ಬಹಳ ಕಷ್ಟಕರ ಆಗುವಂತ ಪರಿಸ್ಥಿತಿ ಆಗ್ತದೆ. ಏನ್ ಸೌಮ್ಯ ರೆಡ್ಡಿ ಏನೋ ಹೇಳ್ತಿದ್ದಾರೆ. 15 ವರ್ಷ ಹೇಳ್ತಾರೆ ಗವರ್ಮೆಂಟ್ 20 ವರ್ಷ BO ಅವರಿಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್, ವುಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅವ್ರದ್ದು ಲಾ ಜೀಪ್ ಎಲ್ಲ ನೋಡಿದ್ರೆ ಅದ್ರ ಬ್ರೇಕ್ ಉಂಟಲ್ಲ ಅಂತ ಗೊತ್ತಾಗದ ಪರಿಸ್ಥಿತಿಯಲ್ಲಿ ಇವತ್ತು ವಿಲ್ಸ್ ಹಳೇದು ಸರ್. ಇದು ನೋಡ್ರಿ, ಒಂದೇ ನಿಮಿಷ ಮಾಧುಸ್ವಾಮಿ, ನನ್ನ ಊರಿನಲ್ಲಿ ಒಂದು ಗಾಡಿ ಇದೆ, ಪೆಟ್ರೋಲ್ ಗಾಡಿ, ಇನ್ನೂ 3 ಕಿಲೋಮೀಟರ್ ಕೊಡ್ತದೆ, ಆದ್ರೂ ಹಾಕೊಂಡು ಹೊಡಿತಿದ್ದಾರೆ. ನಮ್ಮಲ್ಲಿ ರನ್ ಬೈ ಕೆರೋಸಿನ್, ಸ್ಟಾರ್ಟ್ ಬೈ ಪೆಟ್ರೋಲ್ ಅನ್ನೋ ಗಾಡಿ ಇದಾವೆ. ಪೆಟ್ರೋಲ್ ಸ್ಟಾರ್ಟ್ ಮಾಡಿ ಕೆರೋಸಿನ್ ಅಲ್ಲಿ ಓಡಿಸ್ತಿದ್ ಗಾಡಿ ನೋಡಿದ್ರ ನೀವು? ಅದೇ ಓಕೆ. ಈಗ ಸಮಸ್ಯೆ ಇರೋದು ಈ ವೆಹಿಕಲ್ಸ್ ಬಸ್ನವನ್ನ ಇನ್ಸ್ಟಿಟ್ಯೂಷನ್ಸ್ ಮೇಂಟೈನ್ ಮಾಡೋದಕ್ಕಾದ್ರೆ ಅದಕ್ಕೆ ಏಜ್ ಆಗಿರುತ್ತೆ, ಬಟ್ ಓಡಿರಲ್ಲ ಗಾಡಿಗಳು. ದಿವಸ ಒಂದು 50 ಕಿಲೋಮೀಟರ್ 60 ಕಿಲೋಮೀಟರ್ ಮಕ್ಳನ್ನ ಕರ್ಕೊಂಬರಕ್ ಹೋಗ್ತಾರೆ. ಅವ್ರನ್ನೆಲ್ಲ ಏಕ್ದಮ್ ನಾವು ಸ್ಕ್ರಾಪ್ ಮಾಡೋದು ಸರಿಯಾ ಅನ್ನೋದು ಒಂದು ಪ್ರಶ್ನೆ ಇದೆ ನಮ್ಮ ಮುಂದೆ. ವರ್ಷ ಆಯ್ತು ಅಂತ ಸ್ಕ್ರಾಪ್ ಮಾಡಕ್ ಆಗಲ್ಲ ಅದನ್ನ. ಕೇಳೋಣ ಸೌಮ್ಯ ರೆಡ್ಡಿ ಏನು ಥಿಂಕಿಂಗ್ ಆಫ್. ಸೌಮ್ಯ ರೆಡ್ಡಿ ಏನು ಸರ್, ಈ ಸೀಸ್ ಮಾಡಿರೋ ಗಾಡಿಗಳು ತಿಂಗ್ಳಾನ್ಗಟ್ಲೆ ಅಲ್ಲ ಸರ್, ವರ್ಷಾನ್ಗಟ್ಲೆ ಹಂಗೆ ಇರುತ್ತೆ. ನಮ್ಮ ಬೆಂಗಳೂರಲ್ಲಂತೂ ಜಾಗ ಇಲ್ಲ. ನನಗೆ ಬಹುಶಃ ನೆಕ್ಸ್ಟ್ ವರ್ಲ್ಡ್ ವಾರ್ ಪಾರ್ಕಿಂಗು ಟ್ರಾಫಿಕ್ ಮೇಲೆ ಆಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಮ ರಸ್ತೆಗಳು ಇರೋದು ಚಿಕ್ಕದು, ಎಲ್ಲ ಪರ್ಮನೆಂಟ್ ಆಗಿ ಪಾರ್ಕ್ ಮಾಡಿ ಹೋಗ್ತಾರೆ. ಇದಕ್ಕೆ ನಾನು ನಮ್ಮ ಸ್ಟೇಷನ್ಗೆ ಕೇಳಿದ್ರೆ ಮೇಡಮ್ ಜಾಗ ಇಲ್ಲ ಸ್ಟೇಷನ್ ಅಲ್ಲಿ ಅಂತ ಹೇಳ್ತಾರೆ. ಇದಕ್ಕೇನಾದ್ರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಸರ್. ಈ ಗಾಡಿಗಳನ್ನ ದಯವಿಟ್ಟು ಇಮಿಡಿಯೇಟ್ ಆಗಿ ಒಂದು ಟೈಮ್ ಲಿಮಿಟ್ ಇರಲಿ. 6 months 3 months 1 month, ಅದಾದ್ಮೇಲೆ ಅವರು ಅಲ್ಲಿಂದ ತಗೊಂಡು ಹೋಗ್ಬೇಕು ಸರ್. ತುಂಬಾ ಸಮಸ್ಯೆ ಆಗ್ತಾ ಇದೆ, ಅದು ವಿಶೇಷವಾಗಿ ನಮ್ಮ ಬೆಂಗಳೂರಲ್ಲಿ. ಓಕೆ, ಜಾರ್ಜ್ ಅವರು. ಇದೊಂದು ನಿಜವಾದ ದೊಡ್ಡ ಸಮಸ್ಯೆ ಬೆಂಗಳೂರು ನಗರದಲ್ಲಿ, ಬೇರೆ ಕಡೆನೂ ಇರ್ಬೋದು ಇದೆ. ಈ ಪಾರ್ಕ್ ಮಾಡುವುದನ್ನ ನಾವು ಕೇಳಿದರೆ ಅದು ಕೋರ್ಟಲ್ಲಿದೆ, ಪೊಲೀಸ್ ಇದೆ, ಸೀಸ್ ಆಗಿದೆ, ಅದು ಬರ್ತದೆ. ಮತ್ತು ಇವರು ಹೇಳಿದ್ರು, ಲಾ ಮಿನಿಸ್ಟರ್ ಹೇಳಿದ್ರು ಹಲವಾರು ಸಮಸ್ಯೆಗಳಿದೆ ಅಂತ ಹೇಳಿ. ಇದಕ್ಕೆ ಒಂದು ಮಾಡ್ಬೋದು ನಾವು. ಬೆಂಗಳೂರಲ್ಲಿ ಹೊರವಲಯದಲ್ಲಿ ಒಂದು 50 ಎಕರೆ 100 ಎಕರೆ ಒಂದೆರಡು ಜಾಗ ಮಾಡಿ ಈ ವೆಹಿಕಲ್ನೆಲ್ಲ ತಗೊಂಡು ಅಲ್ಲಿ ಹಾಕಿದ್ದಾರೆ. ಅದು ಸ್ಕ್ರಾಪ್ ಯಾರ್ಡ್ ಮಾಡಿದ್ರೆ ಇನ್ನೊಂದು ಈ ಮಿಷಿನ್ ಇರ್ತದೆ, ಫಾರಿನಲ್ಲೆಲ್ಲ ಇದೆ, ಎಂಥ ದೊಡ್ಡದು ಸಮೇತ ಒಂದೇ 2 ಪ್ರೆಸ್ ಮಾಡಿಬಿಟ್ರೆ ಇದು ಸರ್ಕಾರಕ್ಕೆ ಒಳ್ಳೆ ಆದಾಯ ಬೇರೆ ಬರ್ತದೆ ಈ ಸ್ಕ್ರಾಪ್ ಇದರಿಂದ. ಇವತ್ತು ಆ ಕೆಲಸ ಒಂದು 2-3 ಜಾಗದಲ್ಲಿ ಮಾಡಿದರೆ ಯಾವ್ದು ಅದನ್ನು ಸ್ಕ್ರಾಪ್ ಮಾಡೋದು ಇಮಿಡಿಯೇಟ್ ಆಗಿ ಸ್ಕ್ರಾಪ್ ಮಾಡಿಬಿಟ್ಟು ಅದನ್ನು ಅಲ್ಲಿಯೇ ಸೇಲ್ ಆಗ್ತದೆ. ಈ ವೆಹಿಕಲ್ ಸೇಲ್ ಮಾಡೋದಕ್ಕಿಂತ ಸ್ಕ್ರಾಪ್ ಸೇಲ್ ಮಾಡಿಬಿಟ್ರೆ ಅದಕ್ಕೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಏನು ಮಾಧುಸ್ವಾಮಿ ಅವರು ಏನಾದ್ರು ಒಂದು ಮಾಡ್ಬೇಕು ನೋಡಿ. ತರ್ತೀನಿ ಅಧ್ಯಕ್ಷ. ಓಕೆ, ರಾಮಪ್ಪನವರು. ಅಧ್ಯಕ್ಷರೇ ಸರ್, ಅಧ್ಯಕ್ಷರೇ ಒಂದೇ ಇದು ಒಂದು ನಿಮಿಷ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸಮಸ್ಯೆ ಅಂದ್ರೆ ಏನಾಗಿದೆ ಅಂದ್ರೆ ನಮ್ಮ ಬೆಳಗಾವಿನಲ್ಲಿ ಹೇಳ್ತೀವಿ 20 ಸಾವಿರ ದಂಡ ಹಾಕ್ತಾರೆ ಸಣ್ಣ ವೆಹಿಕಲ್ಗೆ. ಆವಾಗ ವೆಹಿಕಲ್ ಕಿಮ್ಮತ್ 10,000 ಇರುವುದಿಲ್ಲ. ಅವ್ ಓನರ್ ಏನ್ ಮಾಡ್ತಾನ ಅನ್ನೋದು ವೆಹಿಕಲ್ ಬಿಟ್ಟು ಹೋಗ್ಬಿಡ್ತಾನೆ. ನಿಮ್ ದಂಡನ ಬೇಡ, ಗಾಡಿನ ಬೇಡ ಅಂತ ಎಲ್ಲ ಹೇಳಿದ್ರು. ಎಲ್ಲ ಸಮಸ್ಯೆ ಆಗತ್ತ ಸರ್. ಅದನ್ನೇ ಹೇಳಿದ್ರು ಅವರು. ಹೇಳಿದ್ರು ರಾಮಪ್ಪ. ನಮ್ಮ ಹರಿಹರ ನಗರದಲ್ಲಿ ಸುಮಾರು 8.5 ಎಕರೆ ಜೀಪ್ಲೆಸ್ಟು ಮನೆ ಕಟ್ಟಬೇಕು ಬಡವರಿಗೆ ಅಂತಂದೇಳಿ 1.5 ವರ್ಷದಿಂದನೂ ಕೂಡ ನಮ್ಮ ಸೋಮಣ್ಣವ್ರ ವಸತಿ ಸೌಕರ್ಯಕ್ಕೆ ಸುಮಾರು ನಾವು ಒಂದು 20 ಸರಿ ಅಡ್ಡಾಡಿದ್ದೇನೆ. ಅದು ಎಲ್ಲದರಿಂದ ಅಲ್ಲಿ DC ಆಫೀಸು, ನಗರಸಭೆ ಅಂತ ಎಲ್ಲರಿಂದ 2 ಕೊಟ್ಟಿದ್ದಾರೆ. ಸ್ಲಮ್ ಬೋರ್ಡ್ ಕೂಡ ಆಗೈತಿ. ನಮ್ಮ ವಸತಿ ಸಚಿವರು ಇಲ್ಲಿವರೆಗೆ ಒಂದು ಸೈನ್ ಮಾಡಿ ಕಳಿಸ್ತಾ ಇಲ್ಲ. ಇನ್ನೊಂದು ಮನೆಗಳು ಮ್ಯಾಲೆಬೆನ್ನೂರು ಪುರಸಭೆಯಲ್ಲಿ 400 ಮನೆ ಮುಂಜೂರು ಮಾಡಿ ಸುಮಾರು 6 ತಿಂಗಳಾಗೈತಿ. ಮತ್ತೆ ಹರಿಹರ ನಗರಸಭೆಯಲ್ಲಿ ಮುಂಜೂರು ಮಾಡಿ
ಅಧ್ಯಕ್ಷರೇ. ಮುಂಜೂರು ಮಾಡಿ 500 ಮನೆ ಮುಂಜೂರು ಮಾಡಿ ಅದು ಸುಮಾರು 6-7 ತಿಂಗಳಾಗೈತಿ. ರಾಮಪ್ಪ ಅವರದು ಮಿನಿಸ್ಟ್ರಿ ಕೊಡ್ರಿ ಅಂತ ಗೊತ್ತಾಯ್ತು ಅಧ್ಯಕ್ಷರೇ. ಹಂಗಾಗಿ ಅಲ್ಲಿ ಏನು ಮನೆ ನಿರ್ಮಾಣ ಮಾಡ್ಬೇಕ ಬಡವರಿಗೆ ಯಾವ್ದೊಂದು ಕೂಡ ಅನುಕೂಲ ಆಗಿಲ್ಲ. ಹಂಗಾಗಿ ದಯವಿಟ್ಟು ನಿನ್ನೆ ಇದ್ರು ಸಚಿವರು, ಇವತ್ತಿಲ್ಲ, ಅದನ್ನ ಅವ್ರಿಗೆ ಗಮನಕ್ಕೆ ತಗೊಂಬರ್ರಿ. ಈಗ ಅವರು ಪರವಾಗಿ G+2 ಮನೆಗಳು ಎಲ್ಲ ರೆಡಿ ಇರೋದ್ರಿಂದ ಕಳಿಸಿಲ್ಲ. ಇವತ್ತು ಮನೆಗಳು ಇದು ಪುರಸಭೆಯಿಂದ ವಾಪಸ್ ಬಂದವು, ಮತ್ತೆ ಇಲ್ಲಿಗೆ ಬೆಂಗಳೂರಿಗೆ ಬಂದವು, ಮತ್ತೆ ಅಲ್ಲಿ ಬಂದಿಲ್ಲ, ನಗರಸಭೆದೇ ಬಂದಿಲ್ಲ. ಈ ಏನು ಮನೆಗಳಿಗೆ ಒಂದು ಕಂತು ಕೊಟ್ಟಿದ್ದಾರೆ, ತಿರುಗಿ ಅಮೌಂಟ್ ಬಂದಿಲ್ಲ. ಅವರು ಒಂದು ಅರ್ಧಂಬರ್ಧ ಮನೆ ಮಾಡ್ಕೊಂಡು ಜನಗಳು ಭಾಳ ಕಷ್ಟ ಅನುಭವಿಸ್ತಾ ಇದ್ದಾರೆ. ಮತ್ತು ಏನೋ ಇವತ್ತು ಬಂಗಾರ ಏನು ಒಚ್ಚಿಟ್ಟೆಲ್ಲ ಮನೆ ಕಟ್ಸಿದ್ದಾರೆ. ಆದರೂ ಕೂಡ ಏನು ಇನ್ನೂ 2 ಕಂತು ಅಮೌಂಟ್ ಬರಬೇಕು. ಅದನ್ನ ದಯವಿಟ್ಟು ಅದನ್ನ ಸಚಿವರು ಅದನ್ನ ಬೇಗ ರಿಲೀಸ್ ಮಾಡಿಸ್ಬೇಕು. ಮತ್ತು ಮನೆ ನಿರ್ಮಾಣ ಮಾಡೋಕ್ಕೆ ಅದನ್ನು ಕೂಡ ಪರ್ಮಿಷನ್ ಕೊಡೋಕ್ಕಂತ ನಾನು ಅವರಿಗೆ ಮನೆ ಮಾಡ್ಕೊಂತದೆ. ಉತ್ತರ ಯಾರು ಕೊಡ್ತಾರೆ? ಕೊಡ್ತಾರೆ ರಾಮಪ್ಪ ಅವರದ್ದು ಉತ್ತರ. ಸರ್, ರಾಮಪ್ಪನವ್ರಿಗೆ ಉತ್ತರ ಕೊಟ್ಟಿದ್ದೀವಿ. 1469 ಮನೆ ಸ್ಯಾಂಕ್ಷನ್ ಆಗಿತ್ತು. ಇನ್ನು 287 ಮನೆಗಳು ಆರಂಭ ಆಗಬೇಕಾಗಿದೆ ಅಂತ ರಾಮಪ್ಪನವರೇ. ನಿಮ್ಮ ವ್ಯಾಪ್ತಿನಲ್ಲಿ 8 ಎಕರೆ 35 ಗುಂಟೆ ಜಮೀನು ಕೂಡ ರಿಸರ್ವ್ ಆಗಿದೆ ಅಂತ ಕೊಟ್ಟಿದ್ದೀವಿ. ಮತ್ತೆ ನೀವೇನು ಮಾತಾಡಿದ್ರಿ ಅಂತ ನನಗೆ ಕೇಳಲಿಲ್ಲ. ಅವೆಲ್ಲ ಪೆಂಡಿಂಗ್ ಅದಾವೆ, ಯಾವ ಕೂಡ ರಿಲೀಸ್ ಆಗಿಲ್ಲ. ನಿಜವಾಗ್ಲೂ ಕೂಡ ಭಾಳ ಕಷ್ಟ ಅನ್ಭವಿಸ್ತಾರೆ. ಬರೋರು ಒಂದೊಂದು ಕಂತಿಗೆ ಮನೆ ಕಟ್ಕೊಂಡು ಅರ್ಧಂಬರ್ಧ ಮಾಡ್ಕೊಂಡು ಹಣ ರಿಲೀಸ್ ಆಗಿಲ್ಲ. ಬಿಲ್ ಬರ್ತಾ ಇಲ್ಲ. ಬಿಲ್ಲ ನಾನು ನಿನ್ನೆ ಮನೆ ಹಾಕ್ತಾ ಇಲ್ಲ. ನಾವು 306 ಕೋಟಿ ಸ್ಟೇಟ್ ಶೇರ್ ಮಾಡಿ ಕೊಟ್ಟು ಅದನ್ನ ಮಾಡ್ಬೇಕಂತ ನಾವು ಸೋಮಣ್ಣ ಅವ್ರನ್ನ ಅದಕ್ಕೆ ಉತ್ತರ ಕೊಡುವಾಗಲೂ ನನಗೆ ಹೇಳಿದ್ರು. ಅದು ಕೇಂದ್ರದ ಹಣ ಬಂದ ತಕ್ಷಣ ರಿಲೀಸ್ ಮಾಡಿ 2ನೇ ಕಂತು 3ನೇ ಕಂತು ಏನು ಬಾಕಿ ಇದೆ ಕೊಡ್ತೀವಿ ಸರ್. ಸರಿ, ದಯವಿಟ್ಟು ಕೊಡಿ ಸರ್. ನಮ್ಮ ಕ್ಷೇತ್ರದಲ್ಲೂ ಇದು ಪ್ರಾಬ್ಲಮ್ ಆಗಿದೆ. ಅಲ್ಲ ಇದೆ ಅವ್ರು ಎಲ್ಲ ಕಡೆ 300 ಈಗ 300 ಕೋಟಿ ಹೇಳಿದ ಮೇಲೆ ಎಲ್ಲ ಕ್ಷೇತ್ರದ್ದು ಇಡೀ ರಾಜ್ಯದ್ದು ಇದೆ ಅದರೊಳಗೆ. ಈಗ ಅದನ್ನ ಮಾಡ್ತಿದಾರಂತೆ, ಫಾಲೋ ಅಪ್ ನೋಡೋಣ. ಸೋಮಶೇಖರ್ ರೆಡ್ಡಿ ಅವರೇ, ನಿಮ್ಮದು ಉತ್ತರ ಬರಲಿಲ್ಲ, ಅದು ಆಮೇಲೆ ತಗೊಳ್ಳೋಣ. ಉತ್ತರ ಬರಲಿಲ್ಲ. ಈಗ ನಿಯಮ 69ರ ಅಡಿಯಲ್ಲಿ ಈಗ ನಾವು ಈ ಅತಿವೃಷ್ಟಿ ಬಗ್ಗೆ ಕೊಟ್ಟಿರುವಂಥದ್ದಿದೆ. ನಾನು ಅದನ್ನು ಕನ್ವರ್ಟ್ ಮಾಡಿರೋದು, ಕಾಂಗ್ರೆಸ್ಸು JDS ಇಬ್ಬರು ತಾವು ಮಾಡಿಕೊಟ್ಟಿದ್ದೀರಿ. ಇನ್ನೊಂದು ಈಗ 1-1.25 ತನಕ ನಡೆಸೋಣ ಸದನ, 1:30 ತನಕ ಸಾಧ್ಯ ಆದರೆ, ಅಥವಾ 1-1:15. ಈಗ ಈ ವಿಷಯದ ಬಗ್ಗೆ ನಿಯಮ 69ರ ಮೇಲಿನ ಚರ್ಚೆಯಲ್ಲಿ ಈ ರಾಜ್ಯಾದ್ಯಂತ ಅತಿವೃಷ್ಟಿ, ಅನಾವೃಷ್ಟಿ, ಹವಾಮಾನ ವೈಪರೀತ್ಯಗಳಿಂದಾಗಿ ಮತ್ತು ಕಳಪೆ ಬೀಜ, ಕಳಪೆ ಇತ್ಯಾದಿ ಒಟ್ಟು ಏನೇನು ತೊಂದರೆ ತೊಡಕು ಆಗಿದೆಯೋ ರೈತ ಸಮುದಾಯಕ್ಕೆ ಅದನ್ನ ಸೋಮವಾರ ತಗೊಳ್ಳಿ. ಸುಮ್ಮನೆ ಅದಕ್ಕೆ ಚರ್ಚೆಗೋಸ್ಕರ ಏನ್ ಮಾಡೋಣ? ಇನ್ನೂ 12:15 ಮಾತಾಡಬೇಕು. ದಯವಿಟ್ಟು ಆಯ್ತು. 12:15 ಇನ್ನೂ 1 ಗಂಟೆಯೂ ಆಗಿಲ್ಲ ಅಂತ ಹೇಳಿದೆ ನಾನು ಏನ್ ಮಾಡೋಣ? ನೀವು ಹೇಳಿದ್ದೆಲ್ಲ ಕೇಳ್ತೀನಿ ನಾನು. ಏನು ಇದ್ದು ಒಂದು ಫಲಪ್ರದವಾದ ಎಷ್ಟು ಜನ ಇದ್ದಾರೆ ಸದಸ್ಯರು, ಎಷ್ಟು ಜನ ಇದ್ದಾರೆ ನೋಡ್ರಿ. ನಿನ್ನೆ ಸಂಜೆ ಇಷ್ಟು ಇಲ್ದೇ ಹೋದಾಗ ನಾವು ಮಾಡಿದೀವಿ. ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಸತ್ಯ ಇದಾರೆ. ಒಂದು ಅರ್ಧ ಗಂಟೆ ಮಾಡೋಣ. ಲೀಡರ್ ಹೇಳ್ತಾರೆ ಮುಂದಕ್ಕೆ ಹಾಕ್ಸು ಅಂತ. ಇಲ್ಲ, 1 ಗಂಟೆವರೆಗೆ ಮಾಡೋಣ. ನಾನು 1 ಗಂಟೆಗೆ ಲೇಟೆಸ್ಟ್ ಕ್ಲೋಸ್ ಮಾಡಿ ಸರ್. ನಾವು 1 ಗಂಟೆ. ಈಗ ಕುಮಾರಸ್ವಾಮಿ ಅವರು ತಾವು ನಮ್ಮ ಮಾತನ್ನ ತಗೊಳ್ಳಿ. ನೀವು ಹೇಳಿದ್ದೆಲ್ಲ ನಾನು ಮಾಡಿ. ಅಧ್ಯಕ್ಷ ದಂಗಾ ಕಲ್ಯಾಣದ್ದು ಮಾತಾಡ್ತಾರೆ. ನಾವು ರೆಡಿ ಇದ್ದೀವಿ. ದಂಗಾ ಕಲ್ಯಾಣದ್ದು 3ನೇ ಸಿದ್ದು ನೀವು ಮಾತಾಡ್ತೀರಾ? ಸಿದ್ದು ಅವರು ರೆಡಿ ಇದ್ದಾರೆ. ಅಲ್ಲ, 3ನೇ ವಿಚಾರ ನಮ್ಮ ಲಿಂಗೇಶ್ವರ್ ಮಾತಾಡ್ತಾರೆ. 3ನೇ ವಿಷಯ ಅಲ್ಲ, ಲಿಂಗೇಶ್ವರ್ ಮಾತಾಡ್ಲಿ 1 ನಿಮಿಷ. ಈಗ ಇನ್ನು 10-20 ನಿಮಿಷದೊಳಗೆ ಏನಾಗ್ಬೇಕು? ಈಗ ನೀವು ಸೋಮವಾರ ತಗೊಳ್ಳೋಣ ಹಂಗಾದ್ರೆ ಹೇಳ್ಬೇಕು. ಸೋಮವಾರ ಈಗ ಸದನವನ್ನ ಸೋಮವಾರ 11 ಗಂಟೆಗೆ ಸೇರುವಂತೆ ಮುಂದೂಡಲಾಗಿದೆ.